कृष्ण कृष्ण हरि 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 राम 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 हरि 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 कृष्ण 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 हरि 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 राम 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 हरि हरि हरे कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोऽस्तुते तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुभिश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी नितिरामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಿನ್ನೆ ಎಲ್ಲಿವರೆಗೂ ಆಗಿತ್ತು ಮಾತಾಜಿ? ಯಾವ ಪ್ಯಾರಾಗ್ರಾಫ್, ಯಾವ ಪೇಜ್ ಅಂತ ಯಾರಾದ್ರೂ ನೆನಪಿದ್ರೆ ಹೇಳ್ತೀರಾ? 15th ಚಾಪ್ಟರ್ ಅಲ್ವಾ? ಹರೇ ಕೃಷ್ಣ. 15ನೇ ಚಾಪ್ಟರ್ ಅಲ್ವಾ? ಗೊತ್ತಿಲ್ಲ ಮಾತಾಜಿ. ಹಲೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ, ಓಕೆ, ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೇನೆ. ನಾನು ಎಲ್ಲಿಗೆ ನಿಲ್ಸಿದ್ದೆ ಅಲ್ಲಿಂದ ಮಾಡ್ತೇನೆ. 9 ಮೂಲ ತತ್ವಗಳು, ಇದ್ರ ಬಗ್ಗೆ ನಾವು ಮಾತಾಜಿ ಕೂಡ ಹೇಳಿದ್ರು ಅನ್ಸುತ್ತೆ. ಅಂದ್ರೆ ನವವಿಧ ಭಕ್ತಿಯಲ್ಲಿ ಯಾರೆಲ್ಲ ಯಾವ ರೀತಿಯಲ್ಲಿ ಪರಿಪೂರ್ಣತೆನ ಹೊಂದಿದ್ರು ಅಂತ ಅಲ್ವಾ? ಪರೀಕ್ಷಿತ ಮಹಾರಾಜ ಶ್ರವಣದಿಂದ, ನಂತರ ಕೀರ್ತನ ಮಾಡೋದ್ರಿಂದ ಶುಕಮುನಿಗಳು, ಪಾದ ಸೇವನದಲ್ಲಿ ಲಕ್ಷ್ಮಿ, ಸಖ್ಯದಲ್ಲಿ ಅರ್ಜುನ, ದಾಸ್ಯದಲ್ಲಿ ಹನುಮಂತ, ಅದೇ ರೀತಿ ವಂದನದಲ್ಲಿ ಅಕ್ರೂರ, ನಂತರ ಪಾದ ಸೇವನ ಋತು ಮಹಾರಾಜ, ಆತ್ಮನಿವೇದನೆ ಮಹಾಲಕ್ಷ್ಮಿ ಬಲಿ ಮಹಾರಾಜ, ಮಾತಾಜಿ ಮಹಾಲಕ್ಷ್ಮಿ ಪಾದ ಸೇವೆ ಅಲ್ವಾ ಮಾತಾಜಿ? ಪಾದ ಸೇವೆ, ಕೊನೆಗೆ ಸ್ಮರಣೆಯಲ್ಲಿ ಪ್ರಹ್ಲಾದ, ಕೊನೆಗೆ 9 ಮಾಡಿದವರು ಅಂಬರೀಷ ಮಹಾರಾಜರು. ಅವ್ರು ಯಾವ ಅಮ್ಮನ್ ರೀತಿ ಮಾಡಿದ್ರು ಅನ್ನೋದಕ್ಕೆ ಒಂದೊಂದು ಕೂಡ ಅವರ ಒಂದು ಇಂದ್ರಿಯಗಳನ್ನ ಯಾವ ರೀತಿ ಬಳಸ್ತಿದ್ರು ಅನ್ನೋದನ್ನ ನೀವು ಹೌದು. ತಿಳ್ಕೊಂಡಿರ್ತೀರಾ. ಅಂದ್ರೆ ಅವ್ರ ಕಣ್ಣುಗಳನ್ನು ಭಗವಂತನ ಶ್ರೀ ವಿಗ್ರಹವನ್ನ ನೋಡೋದ್ರಲ್ಲಿ, ಮೂಗನ್ನು ಭಗವಂತನಿಗೆ ಅರ್ಪಿಸಿದ ಹೂಗಳನ್ನು ಅಗ್ರಾಣಿಸೋದ್ರಲ್ಲಿ, ಕಿವಿಗಳನ್ನು ಭಗವಂತನ ವಿಚಾರವಾಗಿ ಮಾತನಾಡುವುದನ್ನ ಕೇಳೋದ್ರಲ್ಲಿ, ನಂತರ ಅವ್ರ ಸ್ಪರ್ಶ ಕೂಡ ಭಕ್ತರ ಸಂಘ ಹೊರತುಪಡಿಸಿ ಬೇರೆ ಯಾರ ಸಂಘದಲ್ಲಿ ಅವರು ಇರ್ತಾ ಇರ್ಲಿಲ್ಲ. ಮತ್ತೆ ಅವರ ಕೈ ಕಾಲುಗಳನ್ನು ಭಗವಂತನ ಸೇವೆಯಲ್ಲಿ, ಅಂದ್ರೆ ಭಗವಂತನ ದೇವಸ್ಥಾನಗಳಿಗೆ ಹೋಗುವುದರಲ್ಲಿ, ಎಲ್ಲ ಪ್ರತಿಯೊಂದು ಅಂಗಾಂಗಗಳನ್ನು ಭಗವಂತನ ಸೇವೆಯಲ್ಲಿ ಸದಾ ತೊಡಗಿಸಿರ್ತಾ ಇದ್ರು ಅನ್ನೋದನ್ನ ನೋಡಿದೀವಿ. ಅಂದ್ರೆ ಅವರು ಹೇಗೆ ಭಕ್ತರ ಸಂಘದಲ್ಲಿ ಯಾವ ರೀತಿ ಇರ್ತಾ ಇದ್ರು ಅಂದ್ರೆ, ಅವರ ಜೊತೆಯಲ್ಲಿ ಕೂರುವುದು, ಅವ್ರ ಜೊತೆ ಮಾತನಾಡುವುದು, ಮತ್ತೆ ಅವರ ಜೊತೆಯಲ್ಲಿ ಊಟ ಮಾಡುವುದು, ಹೀಗೆ ಭಕ್ತರ ಸಂಘದಲ್ಲಿ ಅವರ ಅಂದ್ರೆ ಸ್ಪರ್ಶ ಅಂದ್ರೆ
ಅವರ ಜನ್ಮ ಅದು ಕೂಡ ಭಕ್ತರಿಗೆ ಮಾತ್ರನೇ ತಾಗಿಸ್ತಿದ್ರು, ಬೇರೆ ಅಭಕ್ತರ ಸಂಪರ್ಕದಲ್ಲಿ ಅವರು ಯಾವತ್ತೂ ಇರ್ತಾ ಇರ್ಲಿಲ್ಲ. ಅದೇ ಅಂತಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಎಚ್ಚರದಿಂದ ಇರ್ತಾ ಇದ್ರು, ಆ ಭಕ್ತರ ಸಂಘದಿಂದ ದೂರ ಉಳಿತಾ. ಅಂಬರೀಷ ಮಹಾರಾಜನ ಅವನು ರಾಜ ಆಗಿದ್ರಿಂದ ಅವನು ಅವನು ಏನ್ ಬೇಕಾದ್ರೂ ಭಗವಂತನಿಗೆ ಅರ್ಪಿಸ್ಬೋದು, ಅಷ್ಟು ಅವನಲ್ಲಿ ಸಂಪತ್ತು ಇರುತ್ತೆ, ಐಶ್ವರ್ಯ ಇರುತ್ತೆ. ಆದ ಕಾರಣ ಅವನು ಒಳ್ಳೊಳ್ಳೆಯ ಖಾದ್ಯ ವಸ್ತುಗಳನ್ನ ತಯಾರಿಸಿ ಭಗವಂತನಿಗೆ ಅರ್ಪಿಸ್ತಿದ್ದ ಅನ್ನುವಂಥದ್ದು. ಮತ್ತೆ ರಾಜೋತಿ ರಾಜ ಉಚಿತವಾದ ಅನೇಕ ನೈವೇದ್ಯ ಪದಾರ್ಥಗಳನ್ನ ಸಮರ್ಪಿಸ್ತಾ ಇದ್ದ. ಹೀಗೆ ಅವನು ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾ ಇದ್ದ. ಅಂದ್ರೆ ಅವನು ಭಗವಂತನಿಗೆ ಸುಂದರವಾದ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದ. ಮತ್ತೆ ಭಗವಂತನಿಗೆ ಅಲಂಕಾರಗಳನ್ನು ಕೂಡ ಅದೇ ರೀತಿ ರಾಜೋಚಿತವಾದ ಅಲಂಕಾರಗಳನ್ನೇ ಮಾಡ್ತಾ ಇದ್ದ. ಉತ್ಕೃಷ್ಟವಾದ ನೈವೇದ್ಯಗಳನ್ನು ಅರ್ಪಿಸ್ತಿದ್ದ. ಮತ್ತೆ ಸದಾ ಭಗವಂತನ ಸ್ಮರಣೆಯಲ್ಲಿ ಅವನು ಇರ್ತಾ ಇದ್ದ. ಮತ್ತೆ ಯಾರು ಶ್ರೇಷ್ಠ ಭಕ್ತರಿದ್ದಾರೆ ಅವರನ್ನ ಅನುಸರಣೆ ಮಾಡ್ತಿದ್ದ, ಅವರು ಹೇಳಿದ ಹಾಗೆ ಅವನು ಭಕ್ತಿಯಲ್ಲಿ ಮುಂದುವರಿತಿದ್ದ. ಹೀಗೆ 9 ಕೂಡ ಪಾಲಿಸಿದ್ದ ಅಂಬರೀಷ ಮಹಾರಾಜ. ಹೀಗೆ ನಾವು ನೋಡಿದೀವಿ, ಉದಾಹರಣೆಯಾಗಿ 9ರಲ್ಲಿ ಯಾವ್ದಾದ್ರು ಒಂದನ್ನ ಮಾಡಿದ್ರು ಕೂಡ ನಾವು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಎಲ್ಲವೂ ಕೂಡ ಅನೇಕ ಉದಾಹರಣೆಗಳನ್ನು ನೋಡಿದೀವಿ. ಅವರಂತೆ ನಾವು ಕೂಡ ಆ ಒಂದು ಭಕ್ತಿಯಲ್ಲಿ ಅನುಸರಣೆ ಮಾಡ್ತಾ, ಆ ರೀತಿಯ ಭಕ್ತರನ್ನ ಅನುಸರಣೆ ಮಾಡುತ್ತಾ ನಾವು ಕೂಡ ಪ್ರತಿದಿನ ಶ್ರವಣ, ಸ್ಮರಣ, ಕೀರ್ತನ, ಕೊನೆ ಪಕ್ಷ ಈ 3 ನಾವು ಪ್ರತಿದಿನ ಮಾಡ್ತಾ ಇದ್ರೆ ಕ್ರಮೇಣ ನಮ್ಮ ಎಲ್ಲ ಐಹಿಕ ಒಂದು ಕಾಲುಷ್ಯ ಅಂತಂದ್ರೆ ಇಲ್ಲಿ ನಮ್ಗಿರುವಂತಹ ಐಹಿಕ ಇಚ್ಛೆಗಳು, ದೇಹ ಭಾವನೆಗಳು, ಇದೆಲ್ಲವೂ ಕೂಡ ಕ್ರಮೇಣ ಕಡಿಮೆ ಆಗಿ ನಾವು ಕೂಡ ಭಕ್ತನ ದಾಸ ಅನ್ನುವಂತಹ, ಅಂದ್ರೆ ನಮ್ಮ ನಿಜವಾದ ಸ್ವರೂಪ ಏನು ಅಂದ್ರೆ ಜೀಬೇರಿ ಸ್ವರೂಪ ನಿತ್ಯೇರಿ ಕೃಷ್ಣ ದಾಸ, ನಾವು ಕೃಷ್ಣನ ದಾಸರು ಅನ್ನುವಂಥದ್ದು ನಮಗೆ ಅದು ಮನವರಿಕೆಯಾಗಿ ನಾವು ಕೂಡ ಭಗವಂತನ ಸೇವೆಯಲ್ಲಿ, ಆದ್ರೆ ಜೀವನದಲ್ಲಿ ಅತ್ಯುನ್ನತ ಗುರಿ ಅಂದ್ರೆ ಏನು, ಮನುಷ್ಯ ಜನ್ಮದ ಪರಿಪೂರ್ಣತೆ ಅಂದ್ರೆ ಯಾವುದು? ಹರೇ ಕೃಷ್ಣ. ಪರಿಪೂರ್ಣತೆ ಅಂದ್ರೆ ಭಕ್ತಿ, ಕೃಷ್ಣನ ಭಕ್ತಿ. ಆ ಪರಿಪೂರ್ಣತೆ ಅಂತಂದ್ರೆ ದಾಮೋದರ ಅಷ್ಟಕದಲ್ಲಿ ಬರೋ ಹಾಗೆ ನಮ್ಗೆ ಮೋಕ್ಷ ಬೇಡ, 5 ರೀತಿಯ ಮೋಕ್ಷ ಕೂಡ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಏನು ಅಂದ್ರೆ ಭಗವಂತನಲ್ಲಿ ಭಕ್ತಿ ಸೇವೆ ಮಾಡುವಂತಹ ಒಂದು ಅಂದ್ರೆ ನಮ್ಮ ಸ್ವರೂಪ ಸಿದ್ಧಿ, ನಮ್ಮ ನಿಜವಾದ ಸ್ವರೂಪ ಏನಿದೆ ಅದನ್ನ ನಾವು ಮತ್ತೆ ಪಡ್ಕೋಬೇಕು. ಭಗವಂತನ ದಾಸರು ನಾವು, ಮತ್ತೆ ನಾವು ಭಗವಂತನ ದಾಸರಾಗ್ಬೇಕು, ಅದೇ ನಮ್ಮ ಪರಿಪೂರ್ಣತೆ. ಅದರಲ್ಲಿ ಹೇಳ್ತಾ ಇದ್ರು ಈ ಅಂಶಗಳನ್ನು ಬಿಲ್ವಮಂಗಳ ಠಾಕೂರರು ದೃಢಪಡಿಸ್ತಾ ಇದ್ದಾರೆ ಅಂತ. ವ್ಯಕ್ತಿಯು ಭಗವಂತನ ಅಪ್ಪಟ ಭಕ್ತಿಯನ್ನು ಬೆಳೆಸಿಕೊಂಡರೆ ಮೋಕ್ಷವು ಅವನ ಆ ಭಕ್ತನನ್ನು ಸೇವಕಿಯಂತೆ ಹಿಂಬಾಲಿಸುತ್ತದೆ. ಅಂದ್ರೆ ನಮ್ಮ ನಿಜವಾದ ಸ್ವರೂಪ ಸ್ಥಿತಿಗೆ ನಾವು ಬಂದ್ರಿ ಅಂದ್ರೆ, ಯಾರು ಮೋಕ್ಷಕ್ಕಾಗಿ ಎಲ್ಲರೂ ಆತುರಿತಾ ಇರ್ತಾರೆ, ಭಗವಂತನ ಧಾಮಕ್ಕೆ ಹೋಗ್ಬೇಕು, ಭಗವಂತನ ಆ 5 ಬಗೆಯ ಮೋಕ್ಷಗಳಲ್ಲಿ ಯಾವ್ದಾದ್ರು ಒಂದನ್ನ ನಾವು ಪಡ್ಕೋಬೇಕು ಅಂತ ಇಚ್ಛಿಸ್ತಾ ಇರ್ತಾರೆ. ಆದ್ರೆ ಶುದ್ಧ ಭಕ್ತ ಹೇಗೆ ಅಂದ್ರೆ ಆ ಮೋಕ್ಷ ಅನ್ನುವಂಥದ್ದು ಕೂಡ ಅವನ ಹಿಂದೆ ಹಿಂಬಾಲಿಸಿ ಬರುತ್ತಂತೆ, ನೀ ನನ್ನನ್ನು ಸ್ವೀಕಾರ ಮಾಡುವಂತ. ಹಾಗೆ ಅವನಿಗೆ ಅದರಲ್ಲಿ ಕೂಡ ಯಾವುದೇ ಆಸಕ್ತಿ ಇರೋದಿಲ್ಲ. ಅವನ ಆಸಕ್ತಿ ಯಾವ್ದ್ರಲ್ಲಿ ಇದೆ ಅಂದ್ರೆ ತನ್ನ ಸದಾ ಭಗವಂತನ ಸೇವೆಯಲ್ಲಿ ತಾನು ಇರಬೇಕು ಅನ್ನುವಂಥದ್ದಷ್ಟೇ ಅವನ ಇಚ್ಛೆ ಆಗಿರುತ್ತೆ. ಭಕ್ತಿ ಸೇವೆ ನಿಯಂತ್ರಕ ತತ್ವಗಳ ಪಾಲನೆ ಪ್ರಭು ಸೇವೆಯು ವೈಭವೋಪೇರಿತ ಮಾರ್ಗವೆಂದು ಕೆಲವು ಸಲ ವರ್ಣಿಸಲಾಗುತ್ತದೆ ಎಂಬ ಮಾತುಗಳನ್ನು ಶ್ರೀಲ ರೂಪ ಗೋಸ್ವಾಮಿಯವರು ಇಲ್ಲಿ ಹೇಳುತ್ತಾರೆ. ಅಂದ್ರೆ ಈ 2 ರೀತಿಯ ಒಂದು ಭಕ್ತಿ ಎನ್ನುವಂಥದ್ದು ಬರುತ್ತೆ, ಒಂದು ಸಾಧನ ಭಕ್ತಿ, ಇನ್ನೊಂದು ರಾಗಾನುಗ ಭಕ್ತಿ ಅಂತ. ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ರಾಗಾನುಗ ಭಕ್ತಿ. ಇಲ್ಲಿವರೆಗೂ ನಾವು ಏನ್ ನೋಡಿದ್ವಿ ಅದೆಲ್ಲವೂ ಕೂಡ ಸಾಧನ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಭಕ್ತಿಯ ಬಗ್ಗೆ ಏನೇನೂ ಗೊತ್ತಿಲ್ಲ ಅಂತವ್ರು ಕೂಡ ಅವರಲ್ಲಿ, ಅಂದ್ರೆ ಎಲ್ಲರಲ್ಲೂ ಕೂಡ ಈ ಸ್ವರೂಪ ಅಂದ್ರೆ ನಮ್ಮ ನಿಜ ಸ್ವರೂಪನೇ ಭಗವಂತನ ಸೇವಕರು ಅನ್ನುವಂಥದ್ದು, ಅದನ್ನ ನಾವು ಈ ಭೌತಿಕ ದೇಹ ಪಡೆದ ಮೇಲೆ ಮರ್ತೋಗಿದ್ದೀವಿ. ಅದನ್ನ ಮತ್ತೆ ಜಾಗೃತಗೊಳಿಸುವುದೇ ಸಾಧನ ಭಕ್ತಿ. ಅಂದ್ರೆ ಗುರುಗಳನ್ನ ಅವರ ಒಂದು ದೀಕ್ಷೆ ಪಡ್ಕೊಂಡು ಅವರು ಏನ್ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾ ನಮ್ಮಲ್ಲಿರುವಂತಹ ಪ್ರೀತಿ, ಭಗವಂತನಲ್ಲಿರೋ ಪ್ರೀತಿಯನ್ನ ಜಾಗೃತಗೊಳಿಸುತ್ತದೆ. ಅದು ಒಂದು ರೀತಿಯ ಮಾರ್ಗ ಆದ್ರೆ, ಇನ್ನ ಒಂದು ನಾವು ನೋಡ್ತೀವಿ ನೆಕ್ಸ್ಟ್ ಅಧ್ಯಾಯದಲ್ಲಿ ಬರುವಂತದ್ದು ರಾಗಾನುಗ ಭಕ್ತಿ ಅಂತಂದ್ರೆ ಅವರು ಸ್ವಯಂ ಪ್ರೇರಿತವಾಗಿ ಭಗವಂತನಲ್ಲಿ ಅವರಿಗೆ ಯಾರು ಗುರುಗಳು ಇರೋದಿಲ್ಲ, ಅವ್ರು ಯಾವುದೇ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದಿಲ್ಲ, ತಾವೇ ತಾವಾಗಿ ಭಗವಂತನಲ್ಲಿ ಅವರಿಗೆ ಅನುರಾಗ ಇರುತ್ತೆ, ಬಾಂಧವ್ಯ ಇರುತ್ತೆ, ತುಂಬಾ ಪ್ರೀತಿ ಇರುತ್ತೆ. ಅದನ್ನ ರಾಗಾನುಗ ಭಕ್ತಿ ಅಂತ ಹೇಳ್ತಾರೆ. ಅಲ್ಲಿ ನಾವು ಮುಂದೆ ನೋಡ್ತೀವಿ ಹೇಗೆ ಅಂತಂದ್ರೆ, ಅವ್ರಿಗೆ ಮೊದಲೇ ಹಿಂದಿನ ಜನ್ಮಗಳಲ್ಲಿ ಅವರು ಆ ಒಂದು ನಿಯಂತ್ರಕ ತತ್ವಗಳ ಪಾಲನೆ ಮಾಡುವಂಥದ್ದು, ಸಾಧನೆ ಮಾಡುವಂಥದ್ದು, ತಪಸ್ ಮಾಡುವಂಥದ್ದು ಅದನ್ನೆಲ್ಲ ಮಾಡಿ ಮುಗಿಸಿರ್ತಾರೆ ಅಂತ. ಹೀಗೆ ಭಕ್ತಿ ಸೇವೆ ನಿಯಂತ್ರಕ ತತ್ವಗಳ ಪಾಲನೆ
ಪ್ರಭು ಸೇವೆ ವೈಭವ ಪೂರಿತ ಮಾರ್ಗವೆಂದು ಕೆಲವು ಸಲ ವರ್ಣಿಸಲಾಗುತ್ತದೆ. ಅಂದ್ರೆ ಇದು ಪ್ರಥಮ ಹಂತದಲ್ಲಿ ಮೊದಲನಲ್ಲಿ ಬರುವಂತದ್ದು. ನಂತರ ಹೋಗ್ತಾ ಹೋಗ್ತಾ ಆ ನಿಯಂತ್ರಕ ತತ್ವಗಳ ಪಾಲನೆ ಎನ್ನುವಂಥದ್ದು ನಮ್ಗೆ ಯಾರು ಹೇಳೋದೇ ಇಲ್ಲ. ಅಂದ್ರೆ ಅದನ್ನ ನಾವು ನಮ್ಮ ಬದುಕಿನ ಅದು ಅವಿಭಾಜ್ಯ ಅಂಗ ಆಗ್ಬಿಡುತ್ತೆ. ಈಗ ಅಧ್ಯಾಯ 15 ರಾಗಾನುಗ ಭಕ್ತಿ. ನಿನ್ನೆ ಮಾತಾಜಿ ಇದ್ ಮಾಡಿದ್ದಾರೆ. ರಾಗಾನುಗ ಭಕ್ತಿ ಇದು ಏನಂದ್ರೆ 2 ಎಡಿಷನ್ಸ್ ಆಗಿದೆ. ಮೊದಲು ಇದನ್ನ ಮಾಡಿದಾಗ ರಾಗಾನುಗ ಭಕ್ತಿ ಅಂತಾನೆ ಮಾಡಿದ್ದಾರೆ. ನಂತರ ಇದನ್ನ ರಾಗಾತ್ಮಿಕ ಭಕ್ತಿ ಅಂತ ಹೇಳಿದ್ದಾರೆ. ಏನಂದ್ರೆ ರಾಗಾನುಗ ಭಕ್ತಿ ಅಂತಂದ್ರೆ ಈಗ ನಾವೆಲ್ಲರೂ ಕೂಡ ಭಕ್ತಿ ರಸಾಮೃತ ಸಿಂಧುವನ್ನ ಓದ್ತಾ ಇದ್ವಿ. ಇದನ್ನ ರಚಿಸಿದವರು ಯಾರು? ರೂಪ ಗೋಸ್ವಾಮಿಗಳು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯನ್ನ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ರೂಪಾನುಗರು ಅಂತ ಹೇಳ್ತಾರೆ. ರೂಪಾನುಗರು ಅಂದ್ರೆ ನಾವು ರೂಪ ಗೋಸ್ವಾಮಿಯವರನ್ನ ಅನುಸರಣೆ ಮಾಡ್ತಿರುವಂತವ್ರು ಅಂತ. ಹಾಗೆ ಇಲ್ಲಿ ರಾಗಾನುಗ ಅಂತಂದ್ರೆ ಆ ಇಲ್ಲಿ ರಾಗಾತ್ಮಿಕ ಭಕ್ತಿ ಅಂತಂದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ರಾಗಾತ್ಮಿಕ ಭಕ್ತಿ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಮಾಡ್ತಾರೆ. ಮತ್ತೆ ಇವರಿಗೆ ಯಾವುದೇ ಗುರುಗಳಿಲ್ಲ, ಯಾವುದೇ ನಿಯಂತ್ರಕ ತತ್ವಗಳಿಲ್ಲ. ಅವರು ಸ್ವಪ್ರೇರಣೆಯಿಂದ ಮಾಡ್ತಾರೆ. ಉದಾಹರಣೆಗೆ ಎಲ್ಲ ಗೋಕುಲ ನಿವಾಸಿಗಳು, ಯಶೋಧ ಮಾತೆ, ಮತ್ತೆ ಅಲ್ಲಿದ್ದಂತಹ ಕರುಗಳು, ಹಸುಗಳು, ಅಲ್ಲಿದ್ದಂತಹ ಗೋಪಬಾಲಕರು, ಗೋಪಿಯರು, ಪ್ರತಿಯೊಬ್ಬರು ಕೂಡ ಭಗವಂತನ ಮೇಲೆ ಅದೇನು ಪ್ರೀತಿ ತೋರಿಸ್ತಾ ಇದ್ದಾರೆ ಅದು ಅವರಿಗೆ ಭಗವಂತನ ಐಶ್ವರ್ಯ ಭಾವದಲ್ಲಿ ಯಾವುದೇ ಒಂದು ಆಸಕ್ತಿ ಇಲ್ಲ. ಅವನನ್ನ ಭಗವಂತ ಅಂತ ಕೂಡ ಅವರು ತಿಳಿಯೋದಿಲ್ಲ. ಅವರು ಭಗವಂತನ ಮೇಲೆ ಅಷ್ಟೊಂದು ಅನುರಾಗವನ್ನು ಹೊಂದಿರ್ತಾರೆ. ಅದನ್ನೇ ರಾಗಾತ್ಮಿಕ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಸಾಧನ ಭಕ್ತಿ ಎನ್ನುವಂಥದ್ದು ಪ್ರಾರಂಭ ಹಂತ ಅಂದ್ರೆ ಇದು ಪರ್ಫೆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಕೊನೆಯ ಹಂತವನ್ನ ಅವರು ಮುಟ್ಟಿದ್ದಾರೆ. ಅಂದ್ರೆ ಭಗವಂತನಲ್ಲಿ ಭಾವ, ಪ್ರೇಮ ಎಲ್ಲವೂ ಕೂಡ ಅವ್ರಿಗೆ ಈಗಾಗಲೇ ಸಿಕ್ಕಿದೆ. ಅವರನ್ನ ರಾಗಾತ್ಮಿಕ ಭಕ್ತಿಯಲ್ಲಿ ತೊಡಗಿರುವಂತವ್ರು ಅಂತ ಹೇಳ್ತಾರೆ. ಅವರನ್ನ ಅನುಸರಣೆ ಮಾಡುವಂತವ್ರನ್ನ ರಾಗಾನುಗ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಇವರಿನ್ನು ಪ್ರಾಸೆಸಿಂಗ್ ಅಂದ್ರೆ ಆ ಒಂದು ಸಾಧನ ಭಕ್ತಿಯಲ್ಲಿ ಇದ್ದ ಹಾಗೆ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಅವರನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ ಹಾಗೆ ಯಾರು ಪೂರ್ವ ಆಚಾರ್ಯರು ಅಂದ್ರೆ ಪೂರ್ವ ಭಕ್ತರು, ಭಗವಂತನ ಶುದ್ಧ ಭಕ್ತರು ಯಾರಿದ್ದಾರೆ ಅವರ ಹೆಜ್ಜೆ ಜಾಡುಗಳನ್ನ ಅನುಸರಣೆ ಮಾಡುವಂತವ್ರು, ಅವರನ್ನ ರಾಗಾನುಗ ಅಂತ ಹೇಳ್ತಾರೆ. ರಾಗಾತ್ಮಿಕ ಅಂದ್ರೆ ಈಗಾಗ್ಲೇ ಭಗವಂತನಲ್ಲಿ ಪರಿಪೂರ್ಣ ಭಕ್ತಿನ ಗಳಿಸಿದಂತವ್ರು. ಸ್ವಇಚ್ಛೆಯಿಂದ ಭಕ್ತಿ ಸೇವೆಗೆ ನಿರ್ದಿಷ್ಟ ದೃಷ್ಟಾಂತಗಳನ್ನು ವೃಂದಾವನದ ಕೃಷ್ಣನ ಸಂಗಾತಿಗಳಲ್ಲಿ ಬಹು ಸುಲಭವಾಗಿ ಗುರುತಿಸಬಹುದು. ಅಂದ್ರೆ ಇಂತಹ ಒಂದು ಇದಾಗಿದೆ ಅನ್ಸುತ್ತೆ ಮಾತಾಜಿ. ಆಗಿದೆ ಪ್ರಭುಜಿ. ಇದೆಲ್ಲ ಆಗಿದ್ಯಾ? ಮತ್ತೆ ಎಲ್ಲಿಂದ ಶುರು ಮಾಡ್ಲಿ? ರಾಗಾತ್ಮಕ ಪೂರ್ತಿ ಆಗಿದೆ. ಆಗಿದೆ ಪ್ರಭುಜಿ. ಫುಲ್ ಲೆಸನ್ ಆಗೋಗಿದೆ, ಚಾಪ್ಟರ್ ಆಗೋಗಿದ್ಯಾ ಅನ್ಸುತ್ತೆ. ಹೌದು, ಒಂದ್ ಸ್ವಲ್ಪ ಲೈಟ್ ಆಗಿ ಹೇಳ್ಬಿಡಿ. ಇದು ನೆಕ್ಸ್ಟ್ ಚಾಪ್ಟರ್ 2 ಪ್ಯಾರಾಗ್ರಾಫ್ ಆಗಿದೆ. ಇದು ನೆಕ್ಸ್ಟ್ ಚಾಪ್ಟರ್ ಪ್ರಭುಜಿ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇಲ್ಲ, ರಾಗಾತ್ಮಿಕ ಆದ್ಮೇಲೆ ಇನ್ನೊಂದು. ಇಲ್ಲ ಪ್ರಭುಜಿ, ಅಲ್ಲಿಗೆ ಹೋಗಿ ಇದ್ರಲ್ಲಿ ಎರಡು ಪ್ಯಾರಾಗ್ರಾಫ್ ಆಗಿದೆ. ಆಗ್ಲಿ ಮಾತಾಜಿ, ನೀವು ಮಾಡಿ. ಕೃಷ್ಣ ಮಾತಾಜಿ. ಫಾಸ್ಟ್ ಆಗಿ ಹೇಳ್ಬಿಡ ಮಾತಾಜಿ, ಫಾಸ್ಟ್ ಆಗಿ ಹೇಳ್ಬಿಡ. ಹೇಳಿ ಮಾತಾಜಿ, ಫಾಸ್ಟ್ ಆಗಿ ಹೇಳ್ಬಿಡಿ. ಓಕೆ, ಇದು ಸ್ವಯಂ ಪ್ರೇರಿತ ಮನೋಧರ್ಮಕ್ಕೆ ರಾಗಾನುಗ. ಇಲ್ಲಿ ಮಾತಾಜಿನು ನಿಮ್ಗೆ ಹೇಳಿರ್ತಾರೆ ಅನ್ಕೋತೀನಿ. ಇಲ್ಲಿ ಎಲ್ಲೆಲ್ಲಿ ರಾಗಾನುಗ ಅಂತ ಬರುತ್ತೋ ನಾವ್ ಅದನ್ನ ರಾಗಾತ್ಮಿಕ ಅಂತಾನೆ ಬದಲಾಯಿಸ್ಕೊಳ್ಳಿ, ರಾಗಾತ್ಮಿಕ ಅಂತ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಏನದು ಸದ್ದು? ನೀವು ಹೇಳಿ ಮಾತಾಜಿ. ಮೊಬೈಲ್ ಯಾರ್ದು ಹಿಂಗ ಆಗ್ತಿದೆ? ಫೋನಿಂದು ವಾಯ್ಸ್ ಮಾತಾಜಿ. ಯಾವುದೋ ಒಂದು ವಸ್ತುವಿನ ಸ್ವಯಂ ಪ್ರೇರಿತ ಆಕರ್ಷಣೆಯನ್ನು ಕಂಡುಕೊಂಡು ಸಂಪೂರ್ಣವಾಗಿ ವಿಷಯವಾಗಿ ಕುರಿತಾಗಿಯೇ ಚಿಂತಿಸುತ್ತಿರುವುದನ್ನು ರಾಗಾನುಗ ಭಕ್ತಿ ಎನಿಸಿಕೊಳ್ಳುತ್ತದೆ. ಇದನ್ನ ಶ್ರೀಲ ರೂಪ ಗೋಸ್ವಾಮಿ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಭಗವಂತನನ್ನ ಸ್ವಪ್ರೇರಣೆಯಿಂದ, ಅಂದ್ರೆ ಯಾರು ಅವರಿಗೆ ಗುರುಗಳು ಬಂದು ಅವ್ರಿಗೆ ಹೇಳ್ತಿಲ್ಲ ನೀವ್ ಇದನ್ನ ಮಾಡಿ ಅಂತ, ಅವರಿಗೆ ತಾನಾಗಿ ಆಕರ್ಷಣೆ ಭಗವಂತನಲ್ಲಿ. ಈಗ ನಾವು ನೋಡ್ತೀವಿ ಅಲ್ಲಿದ್ದಂತಹ ಗೋಪಿಕಾ ಸ್ತ್ರೀಯರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಹಿಂದಿನ ಜನ್ಮದಲ್ಲಿ ಅಂದ್ರೆ ತ್ರೇತಾಯುಗದಲ್ಲಿ ರಾಮ ಕಾಡಿಗೆ ಹೋದಾಗ ದಂಡಕಾರಣ್ಯದಲ್ಲಿದ್ದಂತಹ ಋಷಿಮುನಿಗಳು ಸೀತೆ ಸಮೇತನಾಗಿ ರಾಮ ಬಂದಾಗ ಅವನ ಮೇಲೆ ಅವರಿಗೆ ಈ ರೀತಿ ಆಕರ್ಷಣೆ ಆಗತ್ತೆ. ಆಕರ್ಷಣೆ ಆದಾಗ ಅವರೆಲ್ಲರ ಒಂದು ತಪಸ್ಸ ಅದೇ ಆಗಿರುತ್ತೆ. ಅಂದ್ರೆ ರಾಮನನ್ನ ಪಡಿಬೇಕು ಅನ್ನುವಂಥದ್ದು ಅವರ ಇಚ್ಛೆ ಆಗಿರುತ್ತೆ. ಆಗ ರಾಮ ಏಕಪತ್ನಿ ವ್ರತರಾಗಿರ್ತಾನೆ. ಅವನೆಲ್ಲರಿಗೂ ಕೂಡ ಮನಸ್ಸಿನಿಂದಲೇ ಆಶೀರ್ವಾದ ಮಾಡ್ತಾನೆ. ಅಂದ್ರೆ ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣನಾಗಿ ಬಂದಾಗ ನಿಮ್ಮೆಲ್ಲರ ಇಚ್ಛೆನ ಈಡೇರಿಸ್ತೀನಿ ಅಂತ.
ಆದ್ರೆ ಇಲ್ಲಿ ಇಲ್ಲಿಂದ ಆಚೆ ನಾವ್ ಏನ್ ತಿಳ್ಕೊಳಕ್ ಹೋಗ್ತೀವಿ ಇದು ತುಂಬಾ ಗೌಪ್ಯವಾದ ಒಂದು ವಿಚಾರ. ಆದ್ರೆ ಆ ಆಧ್ಯಾತ್ಮಿಕ ಜಗತ್ತಿಗೂ ಭೌತಿಕ ಜಗತ್ತಿಗೂ ಏನು ವ್ಯತ್ಯಾಸ ಅಂತಂದ್ರೆ ಏನ್ ಹೇಳ್ತೀರಾ ಸಡನ್ ಆಗಿ? ಹರೇ ಕೃಷ್ಣ. ಆಧ್ಯಾತ್ಮಿಕ ಹರೇ ಜಗತ್ತಿನ ಕೃಷ್ಣ ಮಾತಾಜಿ. ಆಧ್ಯಾತ್ಮಿಕ ಜಗತ್ ಬಂದು ಶಾಶ್ವತವಾದದ್ದು, ಭೌತಿಕ ಜಗತ್ ಬಂದು ನಶ್ವರ ಮಾತಾಜಿ. ಹಾ ಮಾತಾಜಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಯಾವುದು ಪ್ರೇಮ ಅಂತ ಕರೀತಾರೋ ಅದನ್ನ ಭೌತಿಕ ಜಗತ್ತಿಗೆ ಬಂದಾಗ ಅದನ್ನ ಕಾಮದ ರೂಪದಲ್ಲಿ ಕಾಣ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈ ಅರಿಷಡ್ ವರ್ಗಗಳು ಏನಿದೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯ, ಇದೆಲ್ಲವೂ ಕೂಡ ಈ ಭೌತಿಕ ಜಗತ್ತಿಗೆ ಸೇರಿರುವಂತದ್ದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದು ಸ್ವಲ್ಪ ಸ್ವಲ್ಪ ಕೂಡ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾರೆಲ್ಲ ಈ ಭಗವಂತನ ಜೊತೆ ಈ ರಾಗಾತ್ಮಿಕ ಭಕ್ತಿಯನ್ನ ಹೊಂದಿದ್ದಾರೆ ಅವರಲ್ಲೂ ಕೂಡ ಈ ವಿಚಾರಗಳು ಇರೋದಿಲ್ಲ. ಆದ್ರೆ ನಮ್ಮಲ್ಲಿ ಅದು ಇದೆಯಾ ಇಲ್ವಾ? ನಮ್ಮಲ್ಲಿ ಇದೆ. ಇದು ಇದೆ ನಮ್ ಮಾತಾಜಿ. ಮಲಿನತೆ ಅಂತ ಹೇಳ್ತಾರೆ. ಮಲಿನ ಅಂತ ಇದು ಒಂದು ಬೇಡದ್ದು ನಮ್ಮಲ್ಲಿ ಇರುವಂತದ್ದು. ಅದಿರೋದ್ರಿಂದ ಏನಾಗುತ್ತೆ, ಅದನ್ನ ಹೊರತುಪಡಿಸಿ ನೋಡೋದಕ್ಕಾಗೋದಿಲ್ಲ. ಅಂದ್ರೆ ಇಲ್ಲಿ ಆ ದಂಡಕಾರಣ್ಯದ ಋಷಿಗಳು ಭಗವಂತನಲ್ಲಿ ಏನು ಅನುರಾಗವನ್ನ ಪಡ್ಕೊಂಡ್ರು ಅದು ನಿಜವಾದ ಪ್ರೇಮ, ಆತ್ಮ ಸಂಬಂಧವಾದ ಪ್ರೇಮ. ಅದನ್ನ ನಾವು ಕೇಳಿದಾಗ ಏನಾಗುತ್ತೆ, ಅದೊಂದು ಕಾಮ ಅನ್ನೋ ರೀತಿಯಲ್ಲಿ ಆಗುತ್ತೆ. ಅಲ್ಲಿದ್ದಂತಹ ಋಷಿ ಮುನಿಗಳು ಅಂತಂದ್ರೆ ಎಲ್ಲ ಗಂಡಸರೇ, ಅವರೆಲ್ಲರೂ ಕೂಡ ಮುಂದಿನ ಜನ್ಮದಲ್ಲಿ ಅವರು ಗೋಪಿಯರಾಗಿ ಬರ್ತಾರೆ. ಗೋಪಿಯರಾಗಿ ಬಂದಾಗ ಭಗವಂತ ಅವರ ಆಸೆನ ಈಡೇರಿಸ್ತಾನೆ. ಆಸೆನ ಈಡೇರಿಸುವಂತದ್ದು ಅಂತಂದ್ರೆ ನಾವು ನೋಡ್ತೀವಿ ರಾಸಲೀಲೆ ನಡೆಯುತ್ತೆ ಅಂತ. ಅಂದ್ರೆ ಆ ಕಾಡಿನಲ್ಲಿ ರಾಸಲೀಲೆ ಆ ಒಂದು ಆ ಶರದ್ ಋತುವಿನಲ್ಲಿ ಹುಣ್ಣಿಮೆಯಲ್ಲಿ ನಡೆಯುವಂಥದ್ದು. ಅದು ಬ್ರಹ್ಮನ ಒಂದು ಕಲ್ಪ ಅಂತ ಹೇಳ್ತಾರೆ, ಅಷ್ಟು ಸಮಯ ನಡೆಯುತ್ತೆ ಅಂತ. ಅದು ನಡೆಯುವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಗೋಪಿಯರು ಕೂಡ ಭಗವಂತನ ವೇಣುಗಾನವನ್ನ ಕೇಳಿ ಮಧ್ಯರಾತ್ರಿಯಲ್ಲಿ ಅವರು ಮನೆ ಎಲ್ಲವನ್ನು ಕೂಡ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅವರು ಬಿಟ್ಟು ಹೋಗ್ತಾರೆ ಅಂದ್ರೆ ಅವರ ದೇಹ ಅಲ್ಲೇ ಇದೆ, ಆತ್ಮಗಳು ಎದ್ದೋಗ್ಬಿಡುತ್ತೆ. ಹೋಗ್ಬಿಟ್ಟು ಮತ್ತೆ ಅಲ್ಲಿ ಭಗವಂತನ ಆ ಒಂದು ಸಾನ್ನಿಧ್ಯವನ್ನ ಅವರು ಪಡಿತಾರೆ, ಅವನ ಪ್ರೇಮವನ್ನ ಅವರು ಪಡಿತಾರೆ. ಅಲ್ಲಿ ಪ್ರೇಮ ಅನ್ನೋದಕ್ಕೆ ನಮ್ಮ ಭಾಷೆಯಲ್ಲಿ ಅದು ಕಾಮ ಅನ್ನುವಂಥದ್ದು ನಾವು ನೋಡಿರುವಂಥದ್ದು, ಆದ್ರೆ ಅದು ಶುದ್ಧ ಪ್ರೇಮ ಭಾವದಲ್ಲಿ ಅವರು ಅವನನ್ನ ಪಡಿತಾರೆ. ಅಂತವ್ರನ್ನ ಇಲ್ಲಿ ರಾಗಾತ್ಮಿಕ ಭಕ್ತಿಯಲ್ಲಿ ಇರುವಂತವ್ರು ಅಂತ ಇಲ್ಲಿ ಹೇಳ್ತಾರೆ. ಅವರು ಸ್ವಪ್ರೇರಣೆಯಿಂದ ಮಾಡುವಂಥದ್ದು, ಅಂದ್ರೆ ಅವರಿಗೆ ಯಾರು ಈ ರೀತಿ ಮಾಡೋದನ್ನ ಹೇಳ್ಕೊಡೋದಿಲ್ಲ. ಗೋಪಿಯರಿಗೆ ಅಥವಾ ಗೋಪ ಬಾಲಕರಿಗೆ ಇದನ್ನೆಲ್ಲ ಅವರು ಆಗಲೇ ಆ ಒಂದು ಪರಿಪೂರ್ಣತೆಯನ್ನ ಪಡೆದಿದ್ದಾರೆ. ಅಂತವರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಎರಡು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಾಮರೂಪ ಭಕ್ತಿ ಆಕರ್ಷಣೆ ಎಂದು, ಇನ್ನೊಂದು ಸಂಬಂಧ ರೂಪ ಭಕ್ತಿ ಎಂದು ಕರೀತಾರೆ ಅಂತ. ಈ ಒಂದು ರಾಗಾನುಗ ಅಥವಾ ರಾಗಾತ್ಮಿಕ ಭಕ್ತಿಯಲ್ಲಿ ಯಾವುದು ಕಾಮರೂಪ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಮಾಧುರ್ಯ ಭಾವದಲ್ಲಿ ಬರುವಂತದ್ದು. ಗೋಪಿಕೆಯರು ಮತ್ತೆ ಆ ಒಂದು 16,108 ಭಗವಂತನ ಪತ್ನಿಯರು, ಇವರನ್ನ ಕಾಮರೂಪ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ ಭಗವಂತನ ಜೊತೆ ಒಂದು ಸಂಬಂಧ ಇದೆ. ಆ ಸಂಬಂಧ ನಮಗೆ ಈಗ ಗೊತ್ತಿಲ್ಲ ಅಷ್ಟೇ. ಆದ್ರೆ ನಾವು ಒಂದು ಸಂಬಂಧವನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡ್ಬೋದು. ಯಾವ್ದು ಅಂದ್ರೆ ದಾಸ್ಯ ಭಾವ. ದಾಸ್ಯ ಭಾವದಲ್ಲಿ ಈಗ ನಾವು ಶಾಂತ, 5 ರೀತಿಯ ರಸಗಳಿದೆ. ಯಾವ್ದೆಲ್ಲ 5 ರೀತಿಯ ರಸಗಳು ಗೊತ್ತಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಶಾಂತ ಶಾಂತರಸ, ಹ್ಮ್ ಮಾಧುರ್ಯ ರಸ, ಹ್ಮ್ ಶಾಂತ, ದಾಸ್ಯ ರಸ, ದಾಸ್ಯ, ದಾಸ್ಯ ರಸ, ದಾಸ್ಯ ರಸ. ಸಖ್ಯ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಈ 5 ಭಾವಗಳು, 5 ರಸಗಳಲ್ಲಿ ನಾವು ಭಗವಂತನ ಜೊತೆ ಯಾವ್ದಾದ್ರು ಒಂದು ರಸದಲ್ಲಿ ನಾವು ಭಗವಂತನ ಜೊತೆ ಸದಾ ಸಂಬಂಧವನ್ನ ಹೊಂದಿದ್ವಿ, ಈಗ ಮರ್ತಿದೀವಿ ಅಷ್ಟೇ. ಆದ್ರೆ ಅದನ್ನ ಅನೇಕ ಆತ್ಮಗಳು, ಜೀವಾತ್ಮಗಳು ಅವನ ಜೊತೆ ಆ ಸಂಬಂಧವನ್ನ ಸದಾ ಹೊಂದಿರ್ತಾರೆ. ಯಾರೆಲ್ಲ ಭಗವಂತನ ಜೊತೆ ಶಾಂತ ರೂಪದಲ್ಲಿ ಒಂದು ಭಕ್ತಿ ಸೇವೆ ಮಾಡ್ತಾರೆ, ಈಗ ನಾನು 5 ಹೇಳಿದೆ, 5ರಲ್ಲೂ ಕೂಡ ದಾಸ್ಯ ರಸ ಅನ್ನುವಂಥದ್ದು ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಶಾಂತವಾಗಿ ಕೂಡ ಭಗವಂತನ ಸೇವೆನ ಮಾಡ್ತಾರೆ. ದಾಸ್ಯದಲ್ಲೂ ಭಗವಂತನ ಸೇವೆ ಇರುತ್ತೆ. ನಂತರ ಸಖ್ಯ ಭಾವದಲ್ಲೂ ಕೂಡ ನಾವು ಭಗವಂತನ ಸೇವೆಯನ್ನೇ ಮಾಡ್ತೀವಿ. ವಾತ್ಸಲ್ಯ ಭಾವದಲ್ಲೂ ಕೂಡ ಯಶೋದೆ, ನಂದ ಮಹಾರಾಜ ಭಗವಂತನ ಸೇವೆನೆ ಮಾಡಿದ್ರು. ಮಾಧುರ್ಯದಲ್ಲೂ ಕೂಡ ದಾಸ್ಯ ಅನ್ನುವಂಥದ್ದು, ಸೇವೆ ಅನ್ನುವಂಥದ್ದು ಸದಾ ಇರುತ್ತೆ. ಆದ ಕಾರಣ ದಾಸ್ಯ ಅನ್ನುವಂಥದ್ದು ಪ್ರಮುಖವಾದದ್ದು. ನಿಮ್ಗೆ ಈಗ ಯಾವ ಸಂಬಂಧದಲ್ಲಿ ಭಗವಂತನ ಜೊತೆ ಸಂಬಂಧ ಇದೆ ಅಂತಂದ್ರೆ ಎಲ್ಲರೂ ಕೂಡ ಸಾಧಾರಣವಾಗಿ ದಾಸ್ಯ ಭಾವ ಅಂತ ಹೇಳ್ಬೋದು. ಅದನ್ನ ಇಲ್ಲಿ ಸಂಬಂಧ ರೂಪ ಭಕ್ತಿ ಅಂತಾನೆ ಹೇಳ್ತಾ ಇದ್ದಾರೆ. ಕಾಮ ರೂಪದಲ್ಲಿ ಬಂದಂತವ್ರು ಮಾಧುರ್ಯ ರಸದಲ್ಲಿ ಭಗವಂತನ ಜೊತೆ ಸಂಬಂಧವನ್ನ ಪಡೆದಂತವ್ರು. ನಾ ಆಗ್ಲೇ ಹೇಳಿದಾಗೆ ಗೋಪಿಕಾ ಸ್ತ್ರೀಯರು ಮತ್ತೆ ರಾಧಾರಾಣಿ. ಅವನ ಹೆಂಡತಿಯರು, ಅವರೆಲ್ಲರೂ ಕೂಡ ಕಾಮ ರೂಪದಲ್ಲಿ ಭಗವಂತನ ಜೊತೆ ಆಕರ್ಷಣೆನ ಹೊಂದಿದ್ರು. ಇನ್ನೊಂದು ದಾಸ್ಯ, ಶಾಂತ, ವಾತ್ಸಲ್ಯ, ಮಾಧುರ್ಯ ಅಲ್ಲ, ಸಖ್ಯ, ಈ 4 ಕೂಡ ಸಂಬಂಧ ರೂಪ ಭಕ್ತಿ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಹಸುಗಳು, ಮಾತಾಜಿ, ಕರುಗಳು, ಗೋಪಿಕಾ ಸ್ತ್ರೀಯರು ಸಖ್ಯ ಭಾವ.
ಇಲ್ಲ ಇಲ್ಲ ಪ್ರಭುಜಿ, ಗೋಪಿಕಾ ಸ್ತ್ರೀಯರು ಅವರು ಕೂಡ ಕಾಮರೂಪ ಭಕ್ತಿ ಅಂತ. ಅಂದ್ರೆ ಅವನನ್ನ ಆ ಆತ್ಮದ ರೂಪದಲ್ಲಿಯೇ. ಅವನಿಗೆ ಗೆಳತಿಯರ್ ತರ ಮಾತಾಡಿ, ಅಂದ್ರೆ ಫ್ರೆಂಡ್ಸ್ ತರ ಗೆಳತಿಯರ್ ತರ ಅಲ್ವಾ ಅವನ್ಗೆ ಅವರು, ಅದರಿಂದ ಪ್ರಭುಜಿ ಇಲ್ಲಿ ಗೆಳತಿಯರು ಅನ್ನೋದಕ್ಕಿಂತ ಅವರು ಅವನನ್ನ ಗಂಡನಾಗಿ ಸ್ವೀಕಾರ ಮಾಡ್ತಾರೆ. ಈಗ ಮತ್ತೆ ಎಕ್ಸಾಂಪಲ್ ಸುಧಾಮ ಅಂತ ಹೇಳ್ತೀವಿ, ಅವನದು ಭಕ್ತಿ ಅವನ್ ಸಖ್ಯ ಸ್ನೇಹಿತನೂ ಆಗಿರ್ತಾನೆ. ಸಖ್ಯ ಸಖ್ಯ ಮುಂದೆ ಬರುತ್ತೆ ಪ್ರಭುಜಿ, ಯಾರ್ಯಾರು ಯಾವ ಒಂದು ಭಾವದಲ್ಲಿ ಇದ್ದಾರೆ ಅಂತ. ಹೀಗೆ ಸಂಬಂಧ ರೂಪದಲ್ಲಿ ಬರುವಂತದ್ದು ಸಖ್ಯ. ದಾಸ್ಯದಲ್ಲಿ ನಾವು ನೋಡ್ತೀವಿ, ಅಂದ್ರೆ ಶಾಂತರಸದಲ್ಲಿ ನಾವು ನೋಡ್ತೀವಿ ಈ ಒಂದು ಗಿಳಿಗಳು, ನವಿಲುಗಳು, ಹಂಸಗಳು, ಹಸುಗಳು, ಕರುಗಳು ಇವೆಲ್ಲವೂ ಕೂಡ ಶಾಂತರಸದಲ್ಲಿ ಭಗವಂತನ ಸೇವೆಯಲ್ಲಿ ಇರ್ತವೆ. ನಂತರ ಆ ಸಖ್ಯದಲ್ಲಿ ನೀವು ಹೇಳಿದ ಹಾಗೆ ಸುಧಾಮ, ಆ ಮಧುಮಂಗಳ ಅಂತೆಲ್ಲ ಹೇಳ್ತಾರೆ, ಅವನ ಅನೇಕ ಜನ ಸ್ನೇಹಿತರಿರ್ತಾರೆ, ಅವರೆಲ್ಲರೂ ಕೂಡ ಸಖ್ಯ ಭಾವದಲ್ಲಿ ಇರ್ತಾರೆ. ನಂತರ ಅರ್ಜುನನು ಕೂಡ ಸಖ್ಯ ಭಾವದಲ್ಲೇ ಬರ್ತಾನೆ. ದಾಸ್ಯದಲ್ಲಿ ಅಂದ್ರೆ ಅವನನ್ನ ಸೇವೆ ಮಾಡ್ತಿದ್ದಂಥವ್ರು. ಈ ಒಂದು ಗೋಕುಲದಲ್ಲೂ ಕೂಡ ದಾಸ್ಯ ಭಾವದಲ್ಲಿ ಅವನ ಸೇವೆ ಮಾಡಿದವರು ಇದ್ದಾರೆ. ಅವರನ್ನ ಚಿತ್ರಕ, ಪತ್ರಕ ಅಂತೆಲ್ಲ ಹೆಸರುಗಳನ್ನ ಹೇಳ್ತಾರೆ ಅವರುಗಳು. ಮತ್ತೆ ವಾತ್ಸಲ್ಯದಲ್ಲಿ ಯಶೋಧ ಮಾತೆ, ನಂತರ ನಂದ ಮಹಾರಾಜ, ವಸುದೇವ, ನಂತರ ದೇವಕಿ, ಇವರೆಲ್ಲರೂ ಕೂಡ ವಾತ್ಸಲ್ಯ ರಸದಲ್ಲಿ ಭಗವಂತನ ಸಂಪರ್ಕವನ್ನು ಪಡೆದಿರ್ತಾರೆ. ಈ ಒಂದು ಎರಡು ಪ್ರಮುಖ ವಿಭಾಗಗಳನ್ನ ಇಲ್ಲಿ ನಾವು ಈ ರಾಗಾನುಗದಲ್ಲಿ ಅಂದ್ರೆ ಅಥವಾ ರಾಗಾತ್ಮಿಕದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ಈ ಸಂಬಂಧದಲ್ಲಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಿರುವಂತದ್ದು, ಇದು ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಒಂದು ವಿಚಾರ. ಪ್ರಿಯ ರಾಜನೇ, ಅನೇಕ ಭಕ್ತರು ಇಂದ್ರಿಯ ದೃಷ್ಟಿಯ ಬಯಕೆಯಿಂದಲೋ, ಅವನಲ್ಲಿ ಅಸೂಯೆ ತಾಳಿಯೋ, ಅವನನ್ನು ಕುರಿತ ಭಯದಿಂದಲೋ, ಅಥವಾ ಅವನೊಂದಿಗೆ ಪ್ರೇಮಪೂರ್ವಕ ಸಂಘಕ್ಕೆ ಆತುರೆದೋ ದೇವೋತ್ತಮ ಪರಮ ಪುರುಷನಿಂದ ಆಕರ್ಷಿತರಾಗುತ್ತಾರೆ. ಈ ಆಕರ್ಷಣೆಯು ಅಂತಿಮವಾಗಿ ಎಲ್ಲಾ ಐಹಿಕ ಕಲ್ಮಶಗಳನ್ನು ಕಳೆದುಕೊಳ್ಳುತ್ತದೆ. ಆರಾಧಕನು ಕ್ರಮೇಣ ಆಧ್ಯಾತ್ಮಿಕ ಪ್ರೇಮವನ್ನು ಗಳಿಸುತ್ತಾನೆ. ಶುದ್ಧ ಭಕ್ತನು ಬಯಸುವ ಅತ್ಯಾಂತಿಕ ಗುರಿ ಇದೇ ಆಗಿರುತ್ತದೆ ಎನ್ನುತ್ತಾರೆ. ಅಂದ್ರೆ ಈಗ ನಾವು ಅನೇಕ ಜನ ಭಗವಂತನ ಸ್ಮರಣೆ ಮಾಡುವವರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶುದ್ಧ ಭಕ್ತಿ ಯಾವುದು, ಉತ್ತಮ ಭಕ್ತಿ ಯಾವುದು ಅಂತಂದ್ರೆ ಆನುಕೂಲೇನ, ಅಂದ್ರೆ ಅಲ್ಲಿ ಆನುಕೂಲೇನ ಕೃಷ್ಣಾನುಶೀಲನಂ ಅಂತ ಹೇಳ್ತಾರೆ. ಆನುಕೂಲೇನ ಕೃಷ್ಣಾನುಶೀಲನಂ ಅಂದ್ರೆ ಅಲ್ಲಿ ಭಗವಂತನಿಗೆ ಅನುಕೂಲಕರವಾದ ರೀತಿಯಲ್ಲಿ, ಅಂದ್ರೆ ಅವನಿಗೆ ಪ್ರೇಮ ಭಾವದಿಂದ ಅವನನ್ನ ಸ್ಮರಣೆ ಮಾಡುವಂತವ್ರು. ಆ ರೀತಿ ಅಲ್ದಿರ ಅವನ ಶತ್ರು ಭಾವದಿಂದ, ಅಸೂಯೆಯಿಂದಲೂ ಕೂಡ ಸ್ಮರಣೆ ಮಾಡಿದವರಿದ್ದಾರೆ. ಈ ಕಂಸ, ಶಿಶುಪಾಲ ಇವರೆಲ್ಲರೂ ಕೂಡ ಅವನ ಮೇಲೆ ಅಸೂಯೆ ತಾಳಿ ಸ್ಮರಣೆ ಮಾಡ್ತಾರೆ. ಈಗ ನಾವು ನೋಡ್ತೀವಿ, ಕಂಸನಿಗೆ ಗೊತ್ತಾಗ್ಬಿಟ್ಟಿದೆ ತಂಗಿಯ ಮಗ 8ನೇ ಮಗ ಹುಟ್ಟುತ್ತಾನೆ, ಅವನು ನನ್ನನ್ನ ಸಾಯಿಸ್ತಾನೆ. ಆ ಒಂದು ಹೆದರಿಕೆಯಲ್ಲಿ ಅವನು ಎಲ್ಲರಿಗಿಂತ ಹೆಚ್ಚು ಅವನ ಸ್ಮರಣೆ ಮಾಡ್ತಾ ಇದ್ದಂತ. ಪ್ರತಿ ಕ್ಷಣ, ಒಂದು ನಿಮಿಷ ಕೂಡ ಅವನನ್ನ ಮರ್ತು ಇರ್ತಾ ಇರ್ಲಿಲ್ಲ. ಇವನು ನನ್ನ ಕಾಲವಾಗಿ ಬರ್ತಾನೆ, ನನ್ನನ್ನು ಸಾಯಿಸ್ತಾನೆ ಅನ್ನುವಂಥದ್ದು ಅವನು ಒಂದು ನಿಮಿಷ ಕೂಡ ಬಿಡದೆ ಪರಮಾತ್ಮನ ಸ್ಮರಣೆಯಲ್ಲಿ ಇರ್ತಾ ಇದ್ದ. ಅದೇ ರೀತಿ ಶಿಶುಪಾಲನು ಕೂಡ, ಅವನು ಹುಟ್ಟಿದಾಗ ಅವನಿಗೆ 4 ಭುಜಗಳು ಮತ್ತೆ ಹಣೆಯಲ್ಲಿ ಇನ್ನೂ ಒಂದು ಕಣ್ಣಿರುತ್ತೆ. ಅಂದ್ರೆ ಯಾವಾಗ ಕೃಷ್ಣ ಅವನನ್ನ ನೋಡೋದಕ್ಕೆ ಹೋಗ್ತಾನೆ, ಆಗ ಅದೆರಡು ಕಣ್ಮರೆ ಆಗತ್ತೆ. ಆಗ ಹೇಳ್ತಾರೆ ಜ್ಯೋತಿಷಿಗಳು, ಯಾರು ಅವನನ್ನ ನೋಡಿದಾಗ ಇದು ಕಣ್ಮರೆ ಆಯ್ತೋ ಆ ವ್ಯಕ್ತಿಯಿಂದ ಇವನ ಸಾವಾಗುತ್ತೆ ಅಂತ. ಅವನಿಗೂ ಗೊತ್ತಾಗ್ಬಿಟ್ಟಿರುತ್ತೆ, ಅಂದ್ರೆ ಅವನ ತಾಯಿ ಗೊತ್ತಾಗಿರುತ್ತೆ ಕೃಷ್ಣನಿಂದ ತನ್ನ ಮಗ ಸಾಯ್ತಾನೆ ಅಂತ. ಕೂಡ್ಲೆ ಅವಳು ಏನ್ ಮಾಡ್ತಾಳೆ, 100 ತಪ್ಪನ್ನು ಕ್ಷಮಿಸು ಅಂತ ಕೇಳ್ಕೊತಾಳೆ. ಅವನು ಸರಿ ಆಯ್ತು ಅಂತ ಮಾತು ಕೂಡ ಕೊಡ್ತಾನೆ. ಆದ್ರೆ ಈಗ ಶಿಶುಪಾಲನಿಗೂ ಅವನ ಮೇಲೆ ಅಸೂಯೆ ಇದೆ, ನನ್ನ ಸಾವು ಇವನಿಂದ ಆಗತ್ತೆ ಅನ್ನುವಂತ ಕಾರಣಕ್ಕೆ. ಹಾಗಾಗಿ ಅವರೆಲ್ಲರೂ ಕೂಡ ಪ್ರೀತಿಯಿಂದ ಅಲ್ಲ, ದ್ವೇಷದಿಂದ ಅವನ ಸ್ಮರಣೆ ಮಾಡ್ತಿದ್ರು. ಅದೇ ರೀತಿ ನಾವು ನೋಡ್ತೀವಿ, ಅನೇಕ ರಾಕ್ಷಸರು ಬರ್ತಾರೆ ಭಗವಂತನ ಹತ್ರ. ವಿಶೇಷವಾಗಿ ಪೂತನಿಯ ಬಗ್ಗೆ ಹೇಳ್ತಾರೆ. ಪೂತನಿ ತಾಯಿಯಾಗಿ ಬರ್ತಾಳೆ, ಹಾಲು ಕೊಡುವ ತಾಯಿ, ಅಂದ್ರೆ ಆ ಒಂದು ಭಾವದಲ್ಲಿ ಬರ್ತಾಳೆ. ಅವಳು ಬಂದದ್ದೇನೋ ವಿಷ ಉಣಿಸೋದಕ್ಕಾಗಿ, ಆದ್ರೆ ತಾಯಿಯ ರೂಪವನ್ನ ಧರಿಸಿ ಬಂದ ಕಾರಣ ಅವಳಿಗೆ ಭಗವಂತ ವಿಶೇಷ ಅನುಗ್ರಹ ಕೊಡ್ತಾನೆ. ಆದ್ರೆ ಈ ರಾಕ್ಷಸರು ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಭಗವಂತನ ಸಾಕ್ಷಾತ್ಕಾರದಲ್ಲಿ 3 ಹಂತಗಳನ್ನ ನಾವು ನೋಡ್ತೀವಿ. ಯಾವ್ದೆಲ್ಲ ಸಾಕ್ಷಾತ್ಕಾರದಲ್ಲಿ 3 ಹಂತಗಳು? ಹರೇ ಕೃಷ್ಣ. ಬ್ರಹ್ಮನ್, ಪರಮಾತ್ಮ, ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್. ಈ 3 ಹಂತಗಳಲ್ಲಿ ಯಾರು ಶುದ್ಧ ಭಕ್ತರಿರ್ತಾರೆ ಅವರು ಭಗವಾನ್ ಸಾಕ್ಷಾತ್ಕಾರವನ್ನ ಹೊಂದುತ್ತಾರೆ. ಅಂದ್ರೆ ಭಗವಂತನನ್ನ ಮುಖಾಮುಖಿ ಅವನ ಪ್ರೇಮವನ್ನ ಗಳಿಸ್ತಾರೆ.
ಆದ್ರೆ ಈ ಅಸೂಯ ಭಾವದಿಂದ ಯಾರು ಹೋಗ್ತಾರೆ ಅವ್ರು ಭಗವಂತನ ಹತ್ತಿರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅವರು ಬ್ರಹ್ಮನ್ ಸಾಕ್ಷಾತ್ಕಾರದವರಿಗೆ ಮಾತ್ರನೇ ಹೋಗ್ತಾರೆ. ಅಂದ್ರೆ ಭಗವಂತನ ಆ ಒಂದು ಆ, ತೇಜಪುಂಜ ಏನಿದೆ ಅದರಲ್ಲಿ ಸಾಯುಜ್ಯ ಮೋಕ್ಷವನ್ನ ಕೈವಲ್ಯವನ್ನ ಪಡಿತಾರೆ. ಈಗ ಕುರುಕ್ಷೇತ್ರ ಯುದ್ಧ ಆಗುತ್ತಲ್ಲ, ಆಗ ಭಗವಂತನ ಕಣ್ಣೆದುರು ಯಾರೆಲ್ಲ ಸಂಹಾರ ಆದ್ರೂ ಅವರೆಲ್ಲರೂ ಕೂಡ ಸಾಯುಜ್ಯ ಮೋಕ್ಷವನ್ನೇ ಪಡಿತಾರೆ. ಅದನ್ನೇ ಅಲ್ಲಿ ಭಗವಂತ ಹೇಳುವಂಥದ್ದು ಅರ್ಜುನನಿಗೆ, ನೀ ನನಗಾಗಿ ಈ ಒಂದು ಯುದ್ಧವನ್ನ ಮಾಡು. ಇಲ್ಲಿ ಬಂದಿರುವಂತವ್ರು ಎಲ್ಲರಿಗೂ ಕೂಡ ಸದ್ಗತಿ ಆಗ್ತಾ ಇದೆ, ಯಾಕೆಂದ್ರೆ ಅವರು ನೇರವಾಗಿ ಭಗವಂತನ ಮುಂದೆ ಪ್ರಾಣತ್ಯಾಗ ಆಗ್ತಾ ಇದೆ ಅವ್ರದ್ದು. ನಂತರ ಅದೇ ರೀತಿ ಆದ್ರೆ ಪೂತನೆಯ ವಿಶೇಷತೆ ಏನು ಅಂತಂದ್ರೆ, ಭಗವಂತ ಅವಳು ತಾಯಿ ಭಾವದಲ್ಲಿ ಅಂದ್ರೆ ನಾಟಕೀಯವಾಗಿ ಬಂದ್ರು ಕೂಡ ತಾಯಿಯ ರೂಪ ಪಡೆದು ಬಂದ ಕಾರಣದಿಂದ ಅವಳನ್ನ ವೈಕುಂಠ ಲೋಕಗಳಿಗೆ ಕರೆಸ್ಕೋತಾನೆ. ಅಂದ್ರೆ ಅಲ್ಲಿ ಭಗವಂತನ ಧಾಮಕ್ಕೆ ಅವಳು ಹೋಗ್ತಾಳೆ. ಇದೆಲ್ಲವೂ ಕೂಡ ಭಗವಂತನ ಮೇಲೆ ಆಕರ್ಷಣೆಯನ್ನು ಹೊಂದಿರುವಂತದ್ದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದು. ಹೇಗೆ ಅವನ ಆ ತಂದೆ ತಾಯಿ, ಅವನ ಸ್ನೇಹಿತರು, ಗೆಳತಿಯರು ಅವನನ್ನ ಪ್ರೀತಿಸ್ತಿದ್ರು, ಅವನನ್ನ ಸದಾ ಸ್ಮರಣೆ ಮಾಡ್ತಿದ್ರು, ಒಂದು ನಿಮಿಷ ಕೂಡ ಅವರಿಂದ ಅವನನ್ನ ಮರ್ತಿ ಇರೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ಅವನನ್ನ ದ್ವೇಷಿಸೋರು ಕೂಡ ಸದಾ ಸ್ಮರಣೆ ಮಾಡ್ತಿದ್ರು. ಆ ಕಾರಣಕ್ಕೆ ಅವ್ರಿಗೂ ಕೂಡ ಸಾಯುಜ್ಯ ಮೋಕ್ಷ ಸಿಕ್ಕಿತ್ತು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಕಾಮದಿಂದ ಸ್ವಯಂ ಪ್ರೇರಿತ ಪ್ರೇಮ ತೋರಿದ್ದಕ್ಕೆ ಗೋಪಿಯರನ್ನು ಉದಾಹರಣೆಯನ್ನಾಗಿ ಪರಿಗಣಿಸಬಹುದು. ಗೋಪಿಯರು ಎಳೆಹರಿಯದ ಯುವತಿಯರು, ಕೃಷ್ಣನು ಹದಿಹರಿಯದ ಹುಡುಗ. ಲೈಂಗಿಕ ಆಸಕ್ತಿಯ ಕಾರಣವಾಗಿ ಗೋಪಿಯರು ಕೃಷ್ಣನಿಂದ ಆಕರ್ಷಿತರಾದರು ಎಂದು ಮೇಲ್ನೋಟಕ್ಕೆ ತೋರಬಹುದು. ಅಂದ್ರೆ ಈ ಒಂದು ರಾಸ ನಡೆದಾಗ ಕೃಷ್ಣನ ಅಂದ್ರೆ ಕೃಷ್ಣ ಈ ಕಂಸನ ಮೇಲೆ ಯುದ್ಧಕ್ಕೆ ಹೋದಾಗ, ಅಂದ್ರೆ ಅವನು ಮಥುರೆಗೆ ವಾಪಸ್ ಅವನ ಕರ್ಕೊಂಡು ಹೋದಾಗ ಅವನ ವಯಸ್ಸು 11 ವರ್ಷ. ಈ ರಾಸ ನಡೆದಾಗ ಅವನ ವಯಸ್ಸು ಸರಿಸುಮಾರು 9 ವರ್ಷದ ಹುಡುಗ. ಅವರಲ್ಲಿ ಈ ರೀತಿ ನಾವು ನಮ್ಮ ಒಂದು ದೇಹ ಭಾವನೆಯಲ್ಲಿ ನೋಡಿದ್ರೆ ಲೈಂಗಿಕ ಆಸಕ್ತಿ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಗೋಪಿಯರು ಯಾರು ಬಂದಿದ್ರು ಅವರು ಕೂಡ ಎಂತ ಗೋಪಿಯರು ಅಂತಂದ್ರೆ ಹದಿಹರೆಯದ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಾವು ನೋಡ್ತೀವಿ ಎಲ್ಲಾ ಏಜ್ ಗ್ರೂಪ್ ಅವರು ಬರ್ತಾರೆ. ಅಂದ್ರೆ ವಯಸ್ಸಾದ ಮುದುಕಿಯಾದವರು ಕೂಡ ಇರ್ತಾರೆ, ಚಿಕ್ಕ ಚಿಕ್ಕ ಬಾಲಕಿಯರು ಕೂಡ ಇರ್ತಾರೆ, ಅವನಿಗಿಂತ ವಯಸ್ಸಲ್ಲಿ ದೊಡ್ಡವರಾದವರು ಕೂಡ ಇರ್ತಾರೆ. ಅಂದ್ರೆ ಅಲ್ಲಿ ಬಂದದ್ದು ಅವರು ಆತ್ಮ ರೂಪದಲ್ಲಿ, ಮತ್ತೆ ಅಲ್ಲಿ ನಡೆದದ್ದು ಕೂಡ ಆತ್ಮದ ಒಂದು ನೆಲೆಯಲ್ಲಿಯೇ. ಅವ್ರ್ಯಾರು ಕೂಡ ದೇಹದ ನೆಲೆಯಲ್ಲಿ ಅಲ್ಲಿ ಬಂದು ಇರ್ಲಿಲ್ಲ. ಆ ಒಂದು ಏನು ಅವರು ಪ್ರೀತಿ ವಿನಿಮಯ ಅವನ ಜೊತೆ ಇಟ್ಕೊಂಡ್ರು ಅದು ಕೂಡ ಅದು ಲೈಂಗಿಕವಾದ ಆಗಿರ್ಲಿಲ್ಲ. ಮೇಲ್ನೋಟಕ್ಕೆ ನಮ್ಮಲ್ಲಿ ಅಂತಹ ಒಂದು ಭಾವ ಇರೋದ್ರಿಂದ ನಾವು ಅದನ್ನ ಅದೇ ಕಣ್ಣೋಟದಿಂದ ನೋಡ್ತೀವಿ ಅಷ್ಟೇ. ಅದೇ ರೀತಿ ಕಂಸರಾಜನು ಕೃಷ್ಣನಿಂದ ಆಕರ್ಷಿತನಾದುದಕ್ಕೆ ಭಯ ಕಾರಣವಾಗಿತ್ತು. ಇಲ್ಲಿ ಯಾವ್ದ್ಯಾವ ಒಂದು ಕಾರಣದಿಂದ ಅವರು ಭಗವಂತನನ್ನ ಸ್ಮರಣೆ ಮಾಡ್ತಿದ್ರು ಅಂತ ಅಂದ್ರೆ, ಗೋಪಿಕೆಯರು ಅವನನ್ನ ಗಂಡನಾಗಿ ಸ್ವೀಕಾರ ಮಾಡಿದ್ರು, ಆ ಒಂದು ಭಾವದಲ್ಲಿ ಅವರು ಅವನನ್ನ ಸದಾ ಸ್ಮರಣೆ ಮಾಡ್ತಿದ್ರು. ಮತ್ತೆ ಕಂಸ ಇವನು ಹೆದರಿಕೆಯಿಂದ ಅವನನ್ನ ಸ್ಮರಣೆ ಮಾಡ್ತಾ ಇದ್ದ. ಶಿಶುಪಾಲನು ಕೂಡ ಅದೇ ರೀತಿ, ಅಂದ್ರೆ ಅವನು ಸದಾ ಭಗವಂತನನ್ನ ದ್ವೇಷಿಸ್ತಾ ಇದ್ದ, ದ್ವೇಷ ಭಾವನೆಯಿಂದ ಅವನನ್ನ ಸ್ಮರಣೆ ಮಾಡ್ತಾ ಇದ್ದ. ಮತ್ತೆ ಈ ಒಂದು ಯದುಕುಲದ ಜನ ಯಾರೆಲ್ಲ ಇದ್ದಾರೆ, ವೃಷ್ಣಿ ವಂಶದವರು, ಅವರೆಲ್ಲರೂ ಕೂಡ ಆ ಒಂದು ಕೌಟುಂಬಿಕ ಸಂಬಂಧ ಏನಿತ್ತು ಆ ಕಾರಣದಿಂದ ಅವನನ್ನ ಸದಾ ನೆನೆಸ್ತಿದ್ರು. ಮತ್ತೆ ಅವನ ಜೊತೆಯಲ್ಲಿ ಈ ಒಂದು ಪಾಂಡವರು ಕೂಡ ಇದ್ರು, ಅವರು ಕೂಡ ಆ ಒಂದು ರಾಜವಂಶ ಆ ಕಾರಣದಿಂದ ಅಂದ್ರೆ ಅವನ ಜೊತೆ ಒಂದು ಸಂಬಂಧದಿಂದನೇ ಅವನ ಸ್ಮರಣೆ ಮಾಡ್ತಿದ್ರು. ಆದ್ರೆ ಭಕ್ತರು ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾರೆ. ಆದ್ರೆ ಯಾರೆಲ್ಲ ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾರೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗೋಪಿಯರು ಕೃಷ್ಣನಲ್ಲಿ ಇರಿಸಿದ ಪ್ರೇಮವನ್ನು ಹಾಗೆಯೇ ಯದುವಂಶದವರ ಪ್ರೇಮವನ್ನು ಸ್ವಯಂ ಪ್ರೇರಿತ ಪ್ರೇಮ ಅಥವಾ ರಾಗಾನುಗ ಎಂದೇ ಬಗೆಯಲಾಗುತ್ತದೆ. ಇಲ್ಲಿ ರಾಗಾನುಗ ಅಂದ್ರೆ ರಾಗಾತ್ಮಿಕ. ಗೋಪಿಯರು ಕೃಷ್ಣನಲ್ಲಿ ಇರಿಸಿದ್ದ ಪ್ರೇಮ ಅಂದ್ರೆ ಈ ಗೋಪಿಯರ ವಿಷಯ ಬಂದಾಗ ನಾವು ಏನ್ ಹೇಳ್ಬೇಕು ಅಂತಂದ್ರೆ, ಅವರನ್ನ ಯಾರು ಮೀರಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ವಯಂ ಪ್ರೇರಿತವಾಗಿ ಅಂದ್ರೆ ಯಾರು ಅವ್ರಿಗೆ ಹೇಳಿದ್ದಂತ ಅಲ್ಲ, ಅಥವಾ ಅವರು ಅದನ್ನ ಮಾಡ್ಬೇಕು ಅಂತ ಮಾಡಿದ್ದು ಅಲ್ಲ. ಇದನ್ನ ಮಾಡೋದ್ರಿಂದ ನನ್ಗೆ ಭಗವಂತನ ಧಾಮಕ್ಕೆ ಹೋಗಕ್ಕಾಗುತ್ತೆ, ಭಗವಂತನ ಪ್ರೇಮವನ್ನ ಪಡೆಯಕ್ಕಾಗುತ್ತೆ, ಆ ಉದ್ದೇಶದಿಂದ ಮಾಡಿದ್ದೇ ಅಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಅಂದ್ರೆ ಸ್ವಾಭಾವಿಕವಾಗಿ ಅವನಲ್ಲಿ ಅನುರಾಗವನ್ನ ಹೊಂದಿದ್ರು. ಆ ಕಾರಣದಿಂದ ಅವರನ್ನ ರಾಗಾತ್ಮಿಕ ಭಕ್ತರು ಅಂತ ಹೇಳ್ತಾರೆ. ಅವರ ಹೆಜ್ಜೆ ಜಾಡಿನಲ್ಲಿ ಯಾರು ಹೋಗ್ತಾರೆ ಅವರನ್ನ ರಾಗಾನುಗರು ಅಂತ ಹೇಳ್ತಾರೆ. ಕೃಷ್ಣನಲ್ಲಿ ಕಂಸನು ಕಂಡ ಭಯಭಾವವನ್ನು ಆಕರ್ಷಣೆಯನ್ನಾಗಿ, ಶಿಶುಪಾಲನಿಗೆ ಕೃಷ್ಣನಲ್ಲಿ ದ್ವೇಷ ಭಾವದ ಆಕರ್ಷಣೆಯನ್ನಾಗಲಿ ಭಕ್ತಿ ಸೇವೆಯಿಂದೇ ಒಪ್ಪಿಕೊಳ್ಳಲಾಗದು. ಅದನ್ನ ನಾವು ಭಕ್ತಿ ಸೇವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನು ಸ್ಮರಣೆ ಮಾಡ್ತಾರೆ ನಿಜ, ಆದ್ರೆ ಅದನ್ನ ಭಕ್ತಿ ಸೇವೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಪ್ರೀತಿ ಭಾವದಿಂದ ಅವನನ್ನ ನೆನೆಸ್ತಾ ಇಲ್ಲ. ಅವರ ಮನೋಭಾವವು ಸೌಹಾರ್ದಯುತವಾಗಿ ಇರ್ಲಿಲ್ಲ. ಸೌಹಾರ್ದದ ಮನಸ್ಥಿತಿಯಲ್ಲಿ ಮಾತ್ರ ಭಕ್ತಿ ಸೇವೆ ಮಾಡ್ಬೇಕು. ಭಕ್ತಿ ಸೇವೆ ಅಂತಂದ್ರೆ ಪ್ರೀತಿ, ಭಕ್ತಿ ಅಂದ್ರೇನೆ ಪ್ರೀತಿ.
ಪ್ರೀತಿ ಇಲ್ಲ ಇಲ್ಲಿ ಇರುವಂತದ್ದೆಲ್ಲ ಬರೀ ದ್ವೇಷ ಮಾತ್ರನೇ. ಆದ್ರೆ ಯಾವಾಗ ನಾವು ಪ್ರೀತಿಯಿಂದ ಮಾಡ್ತೀವಿ ಅದನ್ನ ಭಕ್ತಿ ಸೇವೆ ಅಂತ ಕರೀತಾರೆ. ಇದನ್ನೇ ಶ್ರೀಲರೂಪ ಗೋಸ್ವಾಮಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಆಕರ್ಷಣೆಗಳನ್ನು ಭಕ್ತಿ ಸೇವೆಯಲ್ಲಿ ಇರುವುದಾಗಿ ಪರಿಗಣಿಸಲಾಗುವುದಿಲ್ಲ. ಈ ಸಂದರ್ಭದಲ್ಲಿ ರೂಪ ಗೋಸ್ವಾಮಿ ಅವರು ಮತ್ತೊಮ್ಮೆ ಯದುವಂಶ ಜನ ಕೃಷ್ಣನಲ್ಲಿ ಇರಿಸಿದ್ದ ಪ್ರೇಮವನ್ನು ವಿಶ್ಲೇಷಿಸುತ್ತಾರೆ. ಸ್ನೇಹದ ನೆಲೆಯಲ್ಲಿ ಪ್ರೇಮವಾದರೆ ಆಗ ಅದು ಸ್ವಯಂ ಪ್ರೇರಿತ. ಆದರೆ ಅದೇ ಪ್ರೇಮವು ನಿಯಂತ್ರಕ ತತ್ವಗಳ ನೆಲೆಯಲ್ಲಿ ಆದರೆ ಅದು ಸ್ವಯಂ ಪ್ರೇರಿತವಲ್ಲ. ಅಂದ್ರೆ ಈಗ ನಾವು ಮಾಡ್ತಾ ಇರುವಂತದ್ದು ಸ್ವಯಂ ಪ್ರೇರಿತನಾ? ಹೌದಾ? ಹರೇ ಕೃಷ್ಣ. ನಮ್ಗೆ ಸ್ವಾಭಾವಿಕವಾಗಿ ಕೃಷ್ಣನಲ್ಲಿ ಅನುರಾಗ ಬಂದಿದ್ಯಾ? ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಹಾ, ಮಾತಾಜಿ. ನಾವು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾ ಇದೀವಿ. ನಾವು ಮಾಡ್ತಾ ಇರುವಂತದ್ದು ಸಾಧನ ಭಕ್ತಿ. ಆದರೆ ಅದೇ ಪ್ರೇಮವು ನಿಯಂತ್ರಕ ತತ್ವಗಳ ನೆಲೆಯಾದರೆ ಅದು ಸ್ವಯಂ ಪ್ರೇರಿತ ಅಲ್ಲ. ಒಲವು ಸ್ವಯಂ ಪ್ರೇರಿತ ಪ್ರೇಮದ ನೆಲೆಗೆ ಬಂದಾಗ ಮಾತ್ರ ಅದನ್ನ ಶುದ್ಧ ಭಕ್ತಿ ಸೇವೆಯ ನೆಲೆಯಲ್ಲಿ ಇರಿಸಲು ಎಣಿಸಲಾಗುವುದು. ಆದ್ರೆ ಕೆಲವೊಬ್ರು ಅದನ್ನ ಆ ನಾಟಕೀಯವಾಗಿ ಹೇಳ್ಬೋದು, ನನಗೆ ಭಗವಂತನ ಮೇಲೆ ಆ ರೀತಿ ಬಂದಿದೆ, ಆ ತರ ಇದೆ ಅಂತಲ್ಲ. ಆದ್ರೆ ಅದು ನಿಜ ಅಲ್ಲ. ನಿಜವಾಗ್ಲೂ ಬಂದವರು ಒಂದು ಕ್ಷಣ ಮಾತ್ರ ಅವನನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಎಂದರೆ ಕಂಸನು ಗೋಪಿಯರು ಒಂದೇ ಗುರಿಯನ್ನು ಮುಟ್ಟಿದರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟದ ಮಾತೇ ಸರಿ. ಅದೇ ಇಬ್ಬರಿಗೂ ಕೂಡ ಭಗವಂತನ ಸಾನ್ನಿಧ್ಯ ಸಿಕ್ತು ಅನ್ನುವಂಥದ್ದು ಅದು ನಿಜ ಅಲ್ಲ. ಅಂದ್ರೆ ಕಂಸ ಅವನು ಭಗವಂತನ ಒಂದು ಸಾಯುಜ್ಯ ಮೋಕ್ಷವನ್ನಷ್ಟೇ ಪಡೆಯಲಿಕ್ಕೆ ಸಾಧ್ಯ. ಆದರೆ ಈ ಅಂಶವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಕಂಸನಾಗಲಿ ಶಿಶುಪಾಲನಾಗಲಿ ಗೋಪಿಯರಿಗಿಂತ ಭಿನ್ನ ಮನೋಧರ್ಮದವರಾಗಿದ್ದರು. ಕಂಸ, ಗೋಪಿಯರು ಮತ್ತು ಶಿಶುಪಾಲ ಈ ಎಲ್ಲರ ಚಿತ್ತವು ದೇವೋತ್ತಮ ಪರಮಪುರುಷನಲ್ಲಿ ನೆಟ್ಟಿತ್ತಾದರೂ ಹಾಗೆಯೇ ಎಲ್ಲ ಭಕ್ತರು ಆಧ್ಯಾತ್ಮಿಕ ಲೋಕಕ್ಕೆ ಉನ್ನತಿ ಪಡೆಯುತ್ತಾರಾದರೂ ಈ ಎರಡು ಬಗೆಯ ಜೀವಾತ್ಮರಲ್ಲಿ ವ್ಯತ್ಯಾಸವಂತೂ ಇದ್ದೇ ಇದೆ. ಪರಮ ಸತ್ಯನು ಒಬ್ಬನೇ ಮತ್ತು ಅವನ ನಿರಾಕಾರ ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ದೇವೋತ್ತಮ ಪರಮಪುರುಷ ಎಂದು ಅಭಿವ್ಯಕ್ತನಾಗುತ್ತಾನೆ. ಅಂದ್ರೆ 3 ಹಂತಗಳಲ್ಲಿ ಸಾಕ್ಷಾತ್ಕಾರ: ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್. ಇದನ್ನ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಹೇಳಲಾಗಿದೆ. ಇಲ್ಲಿ ಇರುವುದು ಆಧ್ಯಾತ್ಮಿಕ ವೈಶಿಷ್ಟ್ಯ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಈ 3 ಒಂದೇ ಪರಮ ಸತ್ಯರೇ ಆದರೂ ಕಂಸ ಹಾಗೂ ಶಿಶುಪಾಲನಂತಹ ಭಕ್ತರು ಬ್ರಹ್ಮನ್ ಪ್ರಭೆಯ ಮಟ್ಟಕ್ಕೆ ಮಾತ್ರ ಏರಲು ಸಮರ್ಥರು. ಅವರಿಗೆ ಪರಮಾತ್ಮ ಮತ್ತು ಭಗವಾನನ ಸಾಕ್ಷಾತ್ಕಾರ ಆಗಿರ್ಲಿಲ್ಲ. ಇದೇ ಇಲ್ಲಿರುವ ವೈಶಿಷ್ಟ್ಯ. ಅಂದ್ರೆ ಯಾರು ಭಗವಂತನನ್ನು ದ್ವೇಷಿಸಿದ್ರು ಅವರು ಭಗವಂತನ ಆ ಒಂದು ಪ್ರಭೆಯಲ್ಲಿ ಲೀನವಾದ್ರೆ ಹೊರತು ಅವನ ಪರಮಾತ್ಮ ರೂಪವನ್ನಾಗ್ಲಿ ಅವನ ವೈಯಕ್ತಿಕ ಭಗವಾನ್ ರೂಪವನ್ನಾಗ್ಲಿ ಅವರು ಸಾಕ್ಷಾತ್ಕರಿಸಿಕೊಳ್ಳಲಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿಂದ ಮಾಡ್ಬೇಕಿತ್ತು ಅನ್ಸುತ್ತೆ, ಹೌದಲ್ವಾ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಓದಿದ್ದೀರಾ? ಓಕೆ, ಓದಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಈ ಕೃಷ್ಣ. ಸಂಬಂಧದಲ್ಲಿ ಸೂರ್ಯಮಂಡಲ ಹಾಗೂ ಸೂರ್ಯಪ್ರಕಾಶದ ದೃಷ್ಟಾಂತವನ್ನು ನೀಡಬಹುದಾಗಿದೆ. ಒಬ್ಬ ವ್ಯಕ್ತಿಯು ಬಿಸಿಲಿನಲ್ಲಿ ನಿಂತಿದ್ದಾನೆಂದ ಮಾತ್ರಕ್ಕೆ ಅವನು ಸೂರ್ಯಗೋಳವನ್ನು ಹೊಕ್ಕಿದ್ದಾನೆಂದು ಅರ್ಥವಲ್ಲ. ಸೂರ್ಯಗೋಳದ ತಾಪಮಾನವು ಸೂರ್ಯಪ್ರಕಾಶ ತಾಪಮಾನಕ್ಕಿಂತ ಬೇರೆಯಾದದ್ದು. ವಿಮಾನದಲ್ಲೋ ಅಥವಾ ಗಗನನೌಕೆಯಲ್ಲೋ ಕೂತು ಸೂರ್ಯಪ್ರಕಾಶ ಹರಡಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯು ಸೂರ್ಯಗೋಳವನ್ನು ಹೊಕ್ಕು ಬಂದಿದ್ದಾನೆಂದು ಅರ್ಥವಲ್ಲ. ಸೂರ್ಯಮಂಡಲ ಹಾಗೂ ಸೂರ್ಯಪ್ರಕಾಶ ಎರಡೂ ದಿಟದಲ್ಲೇ ಒಂದೇ ಆದರೂ ವ್ಯತ್ಯಾಸ ಉಂಟು. ಏಕೆಂದರೆ ಒಂದು ಶಕ್ತಿ, ಇನ್ನೊಂದು ಶಕ್ತಿಯುತ ಆಕಾರ. ಹೀಗೆ ಪರಮಸತ್ಯನು ಅವನ ದೇಹದ ಪ್ರಭೆಯು ಏಕಕಾಲಕ್ಕೆ ಒಂದು ಹಾಗೂ ಇನ್ನೊಂದು ಶಕ್ತಿಯುತ. ಹೀಗೆ ಪರಮಸತ್ಯನು ಅವನ ದೇಹ ಪ್ರಭೆಯು ಏಕಕಾಲಕ್ಕೆ ಒಂದು ಹಾಗೂ ಭಿನ್ನ. ಕಂಸ ಹಾಗೂ ಶಿಶುಪಾಲು ಪರಮಸತ್ಯವನ್ನು ಏರಿದರು, ಆದರೆ ಅವರನ್ನು ಗೋಲೋಕ ವೃಂದಾವನ ಧಾಮಕ್ಕೆ ಬಿಡಲಾಗಲಿಲ್ಲ. ನಿರಾಕಾರವಾದಿಗಳು ಹಾಗೂ ಭಗವದ್ವೇಷಿಗಳು ದೈವವನ್ನು ಕುರಿತಂತೆ ಅವರಿಗಿದ್ದ ಆಕರ್ಷಣೆಯಿಂದಾಗಿ ಭಗವಂತನ ಸಾಮ್ರಾಜ್ಯಕ್ಕೆ ಪ್ರದೇಶ ದೊರಕಿಸಿ, ಆದರೆ ಪ್ರಭುವಿನ ವೈಕುಂಠ ಲೋಕಗಳಲ್ಲಾಗಲಿ ಅಥವಾ ಗೋಲೋಕ ವೃಂದಾವನಾಗಲಿ ಪ್ರವೇಶಿಸಲು ಅವರನ್ನು ಬಿಡಲಾಗುವುದಿಲ್ಲ. ಒಂದು ರಾಜ್ಯವನ್ನು ಪ್ರವೇಶಿಸುವುದು ಹಾಗೂ ಆ ರಾಜ್ಯದ ಅರಮನೆ ಪ್ರವೇಶಿಸುವುದು ಎರಡು ಒಂದೇ ಅಲ್ಲ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಈ ನಿರಾಕಾರವಾದಿಗಳ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ಮಾಯಾವಾದಿಗಳು ಅಂತಂದ್ರೆ ಅವ್ರು ಏನು ಅಂದ್ರೆ ಭಗವಂತನ ಏನಂತ ಹೇಳ್ತಾರೆ, ಭಗವಂತನ ಕಡೆಗೆ ಅವರು ತಪ್ಪು ಮಾಡ್ತಾ ಇದಾರೆ ಅಂತ. ಅಂದ್ರೆ ಅವ್ರನ್ನ ಮಾಯಾವಾದಿಗಳು, ನಿರಾಕಾರವಾದಿಗಳು ಅಂತಂದ್ರೆ ಅವರು ಭಗವಂತನನ್ನ ದ್ವೇಷಿಸೋ ಮಟ್ಟಕ್ಕೆ ಅವ್ರನ್ನ, ಆದ್ರೆ ಭಗವಂತನನ್ನ ಹೀಯಾಳಿಸೋ ಮಟ್ಟಕ್ಕೆ ಅವ್ರು ಮಾತಾಡ್ತಾರೆ ಅಂತ. ಅಂದ್ರೆ ಅವ್ರ ಪ್ರಕಾರ ಏನು ಅಂತಂದ್ರೆ
ನಾವು ಕೂಡ ಭಗವಂತ ಆಗ್ಬೋದು ಅನ್ನುವಂಥದ್ದು. ಭಗವಂತನಲ್ಲಿ ಲೀನ ಆದಾಗ ನಾವು ಭಗವಂತ ಆಗ್ತೀವಿ ಅಂತ. ಅದು ವಾಸ್ತವದಲ್ಲಿ ಸತ್ಯ ಅಲ್ಲ. ಭಗವಂತನನ್ನು ಕೂಡ ಮನುಷ್ಯನೇ ಅಂತ ಹೇಳುವಂಥದ್ದು. ಅವನು ಕೂಡ ಭೂಮಿ ಮೇಲೆ ಬಂದಾಗ ಮಾಯೆ ಪ್ರಭಾವಕ್ಕೆ ಒಳಗಾಗ್ತಾನೆ ಅಂತ ಹೇಳುವಂಥದ್ದು. ಮತ್ತೆ ಅವನು ಕೆಲವೊಂದು ತಪಸ್ಸುಗಳು ಅಥವಾ ಯಾಗಯಜ್ಞಗಳನ್ನ ಧ್ಯಾನವನ್ನ ಮಾಡಿ ಅವನು ಆ ಒಂದು ಪರಿಪೂರ್ಣತೆಯನ್ನು ಪಡೆದಿದ್ದಾನೆ. ನಾವು ಕೂಡ ಅದೇ ರೀತಿ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಇದೆಲ್ಲವೂ ಕೂಡ ಮಾಯಾವಾದಿಗಳು ಕೃಷ್ಣ ಅಪರಾಧಿಗಳು ಅಂತ ಹೇಳ್ತಾರೆ. ಅಂತವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸೂರ್ಯಮಂಡಲ ಮತ್ತೆ ಸೂರ್ಯಪ್ರಕಾಶ ದೃಷ್ಟಾಂತ ಇಲ್ಲಿ ಒಂದು ಎಕ್ಸಾಂಪಲ್ ಸಾದೃಶ್ಯವನ್ನು ಕೊಡ್ತಾ ಇದ್ದಾರೆ. ಸೂರ್ಯಮಂಡಲ ಮತ್ತೆ ಪ್ರಕಾಶ ಏನು ವ್ಯತ್ಯಾಸ ಅಂದ್ರೆ, ಸೂರ್ಯ ಅಂದ್ರೆ ಅವನಿಂದನೇ ಈ ಬೆಳಕು ಅಥವಾ ಶಾಖ ಬರ್ತಿರುವಂತದ್ದು. ಆದ್ರೆ ಪ್ರಕಾಶ ಅನ್ನುವಂಥದ್ದು ಅವನಿಂದ ಬರ್ತಿರುವಂತಹ ಒಂದು ಶಕ್ತಿ. ಸೂರ್ಯಮಂಡಲ ಅನ್ನುವಂಥದ್ದು ಆ ಶಕ್ತಿಯನ್ನ ಕೊಡ್ತಿರುವಂತಹ ಒಂದು ಮೂಲ, ಶಕ್ತಿಯ ಮೂಲ, ಸೋರ್ಸ್ ಅಂತ ಹೇಳ್ತಾರೆ. ಹಾಗೆ ಅದೆರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಭಗವಂತನಿಗೂ ಅವನ ಶಕ್ತಿಗೂ ವ್ಯತ್ಯಾಸ ಇದೆ ಅಂತ. ಒಬ್ಬ ವ್ಯಕ್ತಿಯು ಬಿಸಿಲಿನಲ್ಲಿ ನಿಂತಿದ್ದಾನೆ ಅಂದ ಮಾತ್ರಕ್ಕೆ ಅವನು ಸೂರ್ಯಕೋಳವನ್ನು ಹೊಕ್ಕಿದ್ದಾನೆ ಎಂದು ಅರ್ಥ ಅಲ್ಲ ಅಂತ. ಅಂದ್ರೆ ನಾವು ಭಗವಂತನ ಬಿಸಿಲು ಏನಿದೆ ಅದು ಅವನಿಂದ ಬರ್ತಿರುವಂತಹ ಶಕ್ತಿ. ಅದನ್ನ ನಾವು ಅಲ್ಲಿ ನಿಂತ ಕೂಡ್ಲೆ ನಾವು ಭಗವಂತನ ಅಂದ್ರೆ ಸೂರ್ಯನ ಹತ್ರಕ್ಕೆ ಹೋದ ಹಾಗೆ ಅಲ್ಲ ಅನ್ನೋ ಹಾಗೆ. ಸೂರ್ಯಗೋಳದ ಉಷ್ಣಮಾನವು ಸೂರ್ಯಪ್ರಕಾಶದ ತಾಪಮಾನಕ್ಕಿಂತ ಬೇರೆಯಾದದ್ದು. ಅಂದ್ರೆ ಆ ಬಿಸಿಲು ಶಾಖ ಮಧ್ಯಾಹ್ನದ ಸಮಯದಲ್ಲಿ ನಾವು ನಿಂತ್ಕೊಂಡ್ರೆ ನಮ್ಗೆ ಸುಡುತ್ತೆ. ಮತ್ತೆ ಅವನ ಹತ್ರಕ್ಕೆ ಹೋದ್ವಿ ಅಂತಂದ್ರೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ, ನಾವು ಅಲ್ಲಿಗೆ ಈ ದೇಹವನ್ನ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ವಿಮಾನದಲ್ಲೋ ಅಥವಾ ಗಗನನೌಕೆಯಲ್ಲಿಯೋ ಕೂತು ಸೂರ್ಯನ ಪ್ರಕಾಶದಲ್ಲಿ ಹರಡಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯು ಸೂರ್ಯಗೋಳವನ್ನು ಹೊಕ್ಕು ಬಂದಿದ್ದಾನೆ ಎಂದು ಅರ್ಥ ಅಲ್ಲ. ಅಂದ್ರೆ ನಾವು ಆಕಾಶದಲ್ಲಿ ಈ ವಿಮಾನ ಎಲ್ಲ ಹಾರಾಡ್ತಿದೆ ಅಂತ ಅಂದ ಮಾತ್ರಕ್ಕೆ ನಾವು ಸೂರ್ಯನ ಹತ್ತಕ್ಕೆ ಹೋಗಿ ಬಂದಿದ್ದೀವಿ ಅನ್ನುವಂಥದ್ದು ಸತ್ಯ ಅಲ್ಲ. ಅಂದ್ರೆ ಸೂರ್ಯನಿಗೂ ಸೂರ್ಯ ಮಂಡಲಕ್ಕೂ ಅಂದ್ರೆ ಸೂರ್ಯನ ಒಂದು ಪ್ರಕಾಶಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ. ಅಂದ್ರೆ ಸ್ವಯಂ ಸೂರ್ಯ ಅವನು ನಾವು ಊಹೆಗೂ ನಮ್ಮ ಒಂದು ಚಿಂತನೆಗೂ ನಿಲುಕದೇ ಇರುವಂತಹ ತಾಪಮಾನ ಒಂದು ಅಲ್ಲಿ ಇರೋದಕ್ಕೆ ನಾವು ಸಾಧ್ಯನೇ ಇಲ್ಲ. ಅಂದ್ರೆ ನಮ್ಮ ಈ ಭೌತಿಕ ದೇಹವನ್ನ ಇಟ್ಕೊಂಡು ನಾವು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನ ಪ್ರಕಾಶ ಏನು ನಮ್ಮ ಮೇಲೆ ಬೀಳುತ್ತೆ ಅದನ್ನ ನಾವು ಸಹಿಸ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಾಗುತ್ತೆ. ಆದ್ರೆ ಅದು ಅವನಿಂದ ಹೊರಹೊಮ್ಮತಿರುವಂತಹ ಒಂದು ಶಕ್ತಿ ಅಷ್ಟೇ. ಹಾಗೆ ಅದೆರಡಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಯಾರೆಲ್ಲ ಈ ಶಿಶುಪಾಲ, ಕಂಸ ಅಂತವ್ರಿದ್ದಾರೆ ಅವರು ಪರಮ ಸತ್ಯವನ್ನ ಪಡೆದಿದ್ದಾರೆ ಅಂತ ಹೇಳುವಂಥದ್ದು ಯಾವ ರೂಪದಲ್ಲಿ ಅಂತಂದ್ರೆ ಅವರು ಅವನ ಶಕ್ತಿಯನ್ನಷ್ಟೇ ಅವರು ಕಾಣ್ಲಿಕ್ಕೆ ಸಾಧ್ಯ. ಅಂದ್ರೆ ಭಗವಂತನ ಶಕ್ತಿ ಆ ಒಂದು ಅವನ ದೇಹದಿಂದ ಬರ್ತಿರುವಂತ ಪ್ರಭೆ ಅಲ್ಲಿ ಅವರು ಹೋಗಿದ್ದಾರೆ ಅಂತ ಅಷ್ಟೇ ಹೊರತು ಭಗವಂತನ ಹತ್ರಕ್ಕೆ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೈಕುಂಠ ಲೋಕಕ್ಕೆ ಹೋದ್ರು ಅಥವಾ ಗೋಲೋಕ ವೃಂದಾವನಕ್ಕೆ ಹೋದ್ರು ಅನ್ನುವಂಥದ್ದು ನಿಜ ಅಲ್ಲ. ಅವರಿಗೆ ಅಲ್ಲಿವರೆಗೂ ಅವರಿಗೆ ಪರ್ಮಿಷನ್ ಇಲ್ಲ, ಅವರು ಅಲೌಡ್ ಇಲ್ಲ ಅದ್ರೊಳಗಡೆ ಹೋಗೋದಕ್ಕೆ. ನಿರಾಕಾರವಾದಿಗಳು ಮತ್ತೆ ದ್ವೇಷಿಗಳು, ಮಾಯಾವಾದಿಗಳು ಅಂದ್ರೆ ಅವರು ಭಗವಂತನ ದ್ವೇಷಿಸುವಂತವ್ರು, ಅಂದ್ರೆ ಕೃಷ್ಣ ಅಪರಾಧಿಗಳು ಅಂತವರು ಕೂಡ ಅವರಿಗಿದ್ದ ಆಕರ್ಷಣೆಯಿಂದಾಗಿ ಭಗವಂತನ ಸಾಮ್ರಾಜ್ಯಕ್ಕೆ ಪ್ರವೇಶ ದೊರಕಿಸಿಕೊಳ್ಳುತ್ತಾರೆ. ಆದರೆ ಪ್ರಭುವಿನ ವೈಕುಂಠ ಲೋಕಗಳನ್ನಾಗಲಿ ಅಥವಾ ಗೋಲೋಕ ವೃಂದಾವನವನ್ನಾಗಲಿ ಪ್ರವೇಶಿಸಲು ಅವರನ್ನು ಬಿಡಲಾಗುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ನೋಡ್ತೀವಿ ನಾವು 4 ಕುಮಾರರು, ಚತುಷ್ಕುಮಾರರು, ಬ್ರಹ್ಮನ ಮಕ್ಕಳು. ನೆನ್ಪಿದೆ ಅಲ್ವಾ ನಿಮ್ಗೆ? ಹರೇ ಕೃಷ್ಣ. ಅವರು ಕೂಡ ನಿರಾಕಾರವಾದಿಗಳಾಗಿರ್ತಾರೆ, ಅಂದ್ರೆ ಜ್ಞಾನಿಗಳಾಗಿರ್ತಾರೆ. ಅಂದ್ರೆ ಅವ್ರಿಗೆ ಭಗವಂತನಿಗೆ ರೂಪ ಇಲ್ಲ ಅನ್ನುವಂಥದ್ದು ಅವರ ಒಂದು ಸಾಕ್ಷಾತ್ಕಾರ ಅಲ್ಲಿವರೆಗೂ ಮಾತ್ರನೇ ಇರುತ್ತೆ. ಅವ್ರೇನು ಒಮ್ಮೆ ಏನ್ ಮಾಡ್ತಾರೆ, ಈ ಒಂದು ಗೋಲೋಕದ ವೈಕುಂಠ ಲೋಕದ ದ್ವಾರದವರೆಗೂ ಹೋಗ್ತಾರೆ. ಅಂದ್ರೆ ಅಲ್ಲಿವರೆಗೂ ಅಷ್ಟೇನೆ ಅವ್ರಿಗೆ ಸ್ವಾತಂತ್ರ್ಯ ಇರೋದು, ಒಳಗಡೆ ಹೋಗೋದಕ್ಕೆ ಅವ್ರನ್ನ ಬಿಡೋದಿಲ್ಲ ನಿರಾಕಾರವಾದಿಗಳನ್ನ. ಆಗ ಏನ್ ಮಾಡ್ತಾರೆ, ಜಯ ವಿಜಯರು ಅವ್ರನ್ನ ತಡೀತಾರೆ, ನೀವು ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ, ಅವ್ರು ಹಠ ಮಾಡ್ತಾರೆ ಒಳಗಡೆ ಹೋಗ್ಲೇಬೇಕು ಅಂತ, ಅಲ್ಲಿಂದ ಆಚೆ ಏನಿದೆ ನೋಡ್ಲೇಬೇಕು ಅಂತ. ಆಗ ಏನಾಗುತ್ತೆ, ಅಲ್ಲಿಗೆ ಒಂದು ವಾಗ್ವಾದ ನಡೆಯುತ್ತೆ. ಆ ಸಮಯಕ್ಕೆ ಭಗವಂತ ಅಲ್ಲಿ ಬರ್ತಾನೆ, ಅದನ್ನ ತಡೆಯೋದಕ್ಕೆ ಬರ್ತಾನೆ. ಅಂದ್ರೆ ಜಯ ವಿಜಯರು ಶಾಪಗ್ರಸ್ತರಾಗ್ಬಿಡ್ತಾರೆ ಅಷ್ಟರಲ್ಲಿ. ಆ ಶಾಪವನ್ನ ಪಡ್ಕೊಂಡ್ಮೇಲೆ ಅಲ್ಲಿಗೆ ಭಗವಂತ ಬರ್ತಾನೆ. ಅಂದ್ರೆ ಅವನು ವೈಕುಂಠ ಲೋಕದ ದ್ವಾರದಿಂದ ಆಚೆ ಬಂದಿದ್ದಾನೆ. ಆಮೇಲೆನೆ ಅವರು ಭಗವಂತನ ಒಂದು ದರ್ಶನವನ್ನ ಪಡಿತಾರೆ. ದರ್ಶನ ಪಡೆದ ಕೂಡಲೇ ಭಗವಂತನಿಗೆ ಅರ್ಪಿಸಿದ ಒಂದು ತುಳಸಿಗಳನ್ನ, ಪಾದದಲ್ಲಿ ಇದ್ದಂತಹ ತುಳಸಿಗಳನ್ನ ಅಗ್ರಾಣಿಸಿ ಭಗವಂತನ ಆ ಒಂದು ಭಗವಾನ್ ಸ್ವರೂಪವನ್ನ ಕಂಡು ಆಮೇಲೆ ಅವರು ಭಕ್ತರಾಗುವಂಥದ್ದು. ಅಂದ್ರೆ ಯಾರೆಲ್ಲ ನಿರಾಕಾರವಾದಿಗಳಿದ್ದಾರೆ ಅವರಿಗೆ ವೈಕುಂಠ ಲೋಕದ ದ್ವಾರದ ಒಳಗಡೆಗೆ ಅವ್ರಿಗೆ ಯಾವತ್ತೂ ಪ್ರವೇಶ ಇರುವುದಿಲ್ಲ. ಹಾಗೆ ಈ ಒಂದು ನಿರಾಕಾರವಾದಿಗಳು, ಮಾಯಾವಾದಿಗಳು ಮತ್ತೆ ಭಗವಂತನನ್ನ ದ್ವೇಷಿಸುವಂತವರು ಎಲ್ಲರೂ ಕೂಡ ಭಗವಂತನ ಕೈಯಿಂದ ಹತರಾದವರೆಲ್ಲರೂ ಕೂಡ ಭಗವಂತನ ಪ್ರಭೆಯಲ್ಲಿ ಲೀನ ಆಗ್ತಾರೆ ಹೊರತು ಅವನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅದಕ್ಕೊಂದು ಉದಾಹರಣೆಯಾಗಿ
ಒಂದು ರಾಜ್ಯವನ್ನು ಪ್ರವೇಶಿಸುವುದು ಹಾಗೂ ಆ ರಾಜನ ಅರಮನೆಯನ್ನು ಪ್ರವೇಶಿಸುವುದು ಈ ಎರಡು ಒಂದೇ ಅಲ್ಲ ಅಂತ. ಅಂದ್ರೆ ನಾವು ಒಂದು ದೇಶಕ್ಕೆ ಹೋಗ್ಬೋದು, ಆದ್ರೆ ಆ ದೇಶದಲ್ಲಿ ಇರುವಂತಹ ಪ್ರೆಸಿಡೆಂಟ್ ಮನೆ ಒಳಗಡೆ ಹೋಗೋದಕ್ಕೆ ಅದಕ್ಕೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಮುಂದುವರಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಿರಾಕಾರವಾದಿಗಳು ಹಾಗೂ ಸಾಕಾರವಾದಿಗಳ ವಿವಿಧ ಸಾಧನೆಗಳನ್ನು ವರ್ಣಿಸಲು ಶ್ರೀಲ ರೂಪ ಗೋಸ್ವಾಮಿಯವರು ಇಲ್ಲಿ ಯತ್ನಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಯಾರು ನಿರಾಕಾರವಾದಿಗಳಾಗಿದ್ದು ದೇವೋತ್ತಮ ಪರಮಪುರುಷನ ಬಗೆಗೆ ದ್ವೇಷಭಾವವುಳ್ಳವರಾಗಿದ್ದು ಅಂತವರು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಗಳಿಸಿದರೆ ಮತ್ತು ಗಳಿಸಿದಾಗ ನಿರಾಕಾರ ಬ್ರಹ್ಮನ ಪ್ರಭಾವಲಯಕ್ಕೆ ಮಾತ್ರ ಪ್ರವೇಶ ಪಡೆಯುತ್ತಾರೆ. ಏಕೆಂದರೆ ಭಗವಂತನ ಬದ್ಧದ್ವೇಷಿಗಳನ್ನು ಅದ್ವೈತವಾದಿಗಳನ್ನು ಬ್ರಹ್ಮಜ್ಯೋತಿಯ ಅಮೂರ್ತ ಪ್ರಭಾವಾಲಯಕ್ಕೆ ಮಾತ್ರ ಬಿಡಲಾಗುತ್ತದೆ. ಈ ದೃಷ್ಟಿಯಿಂದ ನಿರಾಕಾರವಾದಿಗಳು ಪ್ರಭುವಿನ ದ್ವೇಷಗಳೇ ಆಗಿರುತ್ತಾರೆ. ಆದ್ದರಿಂದ ಈರುವರು ಒಂದೇ ವರ್ಗಕ್ಕೆ ಸೇರುತ್ತಾರೆನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ದಿಟದಲ್ಲಿ ಅದ್ವೈತವಾದಿಗಳು ಭಗವದ್ವೇಷಿಗಳೇ ಹೌದು, ಏಕೆಂದರೆ ಅವರು ಭಗವಂತನ ಅಸೀಮ ವೈಭವವನ್ನು ಸಹಿಸಲಾರದವರಾಗಿರುತ್ತಾರೆ. ತಮ್ಮನ್ನು ಭಗವಂತನ ಸಮನೆಯಲ್ಲಿ ಇರಿಸಿಕೊಳ್ಳಲು ಈ ಜನ ಸದಾ ಪ್ರಯತ್ನಿಸುತ್ತಾರೆ. ಇದಕ್ಕೆ ಅವರ ದ್ವೇಷ ಮನೋಭಾವವೇ ಕಾರಣ. ಅದ್ವೈತವಾದಿಗಳು ಭಗವದ್ವೇಷಿಗಳೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾರಿ ಹೇಳಿದ್ದಾರೆ. ಈ ಜನ ಭಗವದ್ವೇಷಿಗಳೇ ಆದರೂ ಪ್ರಭು ಎಷ್ಟು ದಯಾಮಯವೆಂದರೆ ಅವರಿಗೆ ತನ್ನ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಪ್ರವೇಶ ನೀಡಿ ಅವರು ಪರಮೋನ್ನತದಿಂದ ಬೇರೆಯಲ್ಲದ ಪ್ರಭೆಯಾದ ಬ್ರಹ್ಮಜ್ಯೋತಿಯಲ್ಲಿ ನೆಲೆಸಲು ಬಿಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ ಪ್ರಭುಜಿ? ಹರೇ ಕೃಷ್ಣ. ಕೇಳಿಸ್ತೀನಿ. ಓಕೆ, ಇಲ್ಲಿ ನಿರಾಕಾರವಾದಿಗಳು ಮತ್ತೆ ಸಾಕಾರವಾದಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂತವ್ರು, ಇನ್ನೊಬ್ರು ಭಗವಂತನ ಸಾಕಾರವಾದಿಗಳು ಅಂದ್ರೆ ಭಗವಂತನ ಭಕ್ತರು. ಅವನ ರೂಪ ಅಂದ್ರೆ ಭಗವಂತ ಸರಿಯಾಗಿ ಕೇಳಿಸ್ತಿಲ್ಲ ಮಾತಾಜಿ. ವಾಯ್ಸ್ ಬ್ರೇಕ್ ಆಗ್ತಿದೆ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಇದೆ ಮಾತಾಡಿ. ಕಾಣ್ತಿದ್ಯಾ ಸ್ಕ್ರೀನು? ಇವಾಗ ಕಾಣಿಸ್ತಾ ಇದೆ ಮಾತಾಡಿ. ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿರಾಕಾರವಾದಿಗಳು ಮತ್ತೆ ಸಾಕಾರವಾದಿಗಳು ಅವರಿಬ್ಬರ ಒಂದು ವ್ಯತ್ಯಾಸವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಭಗವಂತನಿಗೆ ಆಕಾರ ಇಲ್ಲ, ಅವನಿಗೆ ಇಂದ್ರಿಯಗಳಿಲ್ಲ ಅಂತೆಲ್ಲ ಹೇಳುವಂತವ್ರು ಅವರನ್ನ ನಿರಾಕಾರವಾದಿಗಳು, ಅವ್ರಿಗೆ ರೂಪ ಇಲ್ಲ ಅಂತ ಹೇಳುವಂತವ್ರು. ಮತ್ತೆ ಈ ಮಾಯಾವಾದಿಗಳು ನಾ ಆಗ್ಲೇ ಹೇಳಿದ ಹಾಗೆ ಅವನು ಕೂಡ ನಮ್ಮ ಹಾಗೆ ಸಾಧಾರಣ ಮನುಷ್ಯ. ಅವನು ಕೆಲವೊಂದು ಸಾಧನೆಗಳನ್ನ ಮಾಡಿ ಅಂತಹ ಒಂದು ಭಗವಂತನ ಒಂದು ಸ್ಥಾನವನ್ನ ಪಡೆದಿದ್ದಾನೆ. ಅಂತಹ ಒಂದು ಸಾಧನೆ ನಾವು ಮಾಡಿದ್ರೆ ನಾವು ಕೂಡ ಭಗವಂತ ಆಗ್ಬಹುದು ಅಂತ ಹೇಳುವಂತವ್ರು. ಅವರನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅಪರಾಧಿ ಅಂತಾನೆ ಹೇಳ್ತಾ ಇದ್ದಾನೆ. ಕೃಷ್ಣ ಅಪರಾಧಿ ಅಂದ್ರೆ ಭಗವಂತನಲ್ಲಿ ಅಪರಾಧವನ್ನ ಮಾಡಿದಂತವ್ರು. ಅಂತವರಿಗೆ ಯಾರಿಗೂ ಕೂಡ ಭಗವಂತನ ಧಾಮಕ್ಕೆ ಅವರಿಗೆ ಯಾವತ್ತೂ ಪ್ರವೇಶ ಇಲ್ಲ. ಅಂದ್ರೆ ಭಗವಂತನನ್ನ ದ್ವೇಷಿಸುವಂತವ್ರಿಗೂ ಮತ್ತೆ ಇವನಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಈ ಒಂದು ನಿರಾಕಾರವಾದಿ ಮತ್ತೆ ಮಾಯಾವಾದಿ ಮತ್ತೆ ಭಗವಂತನನ್ನ ನೇರವಾಗಿ ದ್ವೇಷಿಸುವಂತ ಕಂಸ, ಶಿಶುಪಾಲ, ದುರ್ಯೋಧನ ಅವರಿಗೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ. ಆ ಕಾರಣದಿಂದ ಅವರೆಲ್ಲರೂ ಕೂಡ ಸಾಯುಜ್ಯ ಮೋಕ್ಷವನ್ನಷ್ಟೇ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದುವರಿಸಿ ಯಾರಾದ್ರು.
ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಹಾ ಮಾತಾಜಿ. ಓದಿ ಪ್ರಭು. ಓದಿ ಮಾತಾಜಿ, ನೀವು ಓದಿ. ಕೆಲವು ಸಲ ಒಬ್ಬ ನಿರಾಕಾರವಾದಿಯು ಕ್ರಮೇಣ ಭಗವಂತನನ್ನು ವ್ಯಕ್ತಿಗತವಾಗಿ ಗ್ರಹಿಸುವ ಮಟ್ಟಕ್ಕೆ ತನ್ನನ್ನು ಎತ್ತರಿಸಿಕೊಳ್ಳಬಹುದು. ಇದನ್ನು ಭಗವದ್ಗೀತೆಯು ಈ ಮಾತುಗಳಲ್ಲಿ ಸ್ಪಷ್ಟೀಕರಿಸುತ್ತದೆ. ದಿಟವಾಗಿಯೂ ಜ್ಞಾನವಂತನಾದವನು ಹಲವಾರು ಬಾರಿ ಹುಟ್ಟು ಸಾವುಗಳಾದ ಬಳಿಕ ನನ್ನಲ್ಲಿ ಶರಣಾಗತನಾಗುತ್ತಾನೆ. ಇಂತಹ ಶರಣಾಗತಿಯಿಂದ ನಿರಾಕಾರವಾದಿಯು ವೈಕುಂಠ ಲೋಕಕ್ಕೆ ಆಧ್ಯಾತ್ಮಿಕ ಗ್ರಹ ಉನ್ನತಿ ಪಡೆಯಬಹುದು. ಶರಣಾಗತನಾಗಿ ಅಲ್ಲಿ ಅವನು ಪ್ರಭುವಿಗಿರುವಂತಹ ದೇಹ ಲಕ್ಷಣಗಳನ್ನು ಪಡೆಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಮುಂದುವರೆದ? ಇಲ್ಲ ಮಾತಾಜಿ, ಹೇಳ್ಬಿಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು. ಈ ಒಂದು ಜ್ಞಾನಿಗಳು ಯಾರಿದ್ದಾರೆ, ಬಹುನಾಮ್ ಜನ್ಮವಾನಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ, ಈ ನಿರಾಕಾರವಾದಿಗಳು ಕೂಡ ಈ ಜ್ಞಾನಿಗಳ ಲಿಸ್ಟಲ್ಲೇ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಕ್ರಮೇಣ ಭಗವಂತನನ್ನ ವ್ಯಕ್ತಿ ರೂಪವಾಗಿ ಗ್ರಹಿಸುವ ಮಟ್ಟಕ್ಕೆ ಅವ್ರನ್ನ ಅವ್ರು ಎತ್ತರಿಸ್ಕೊಳ್ಬಹುದು. ಅಂದ್ರೆ ಈ ಒಂದು ನಿರಾಕಾರವಾದಿಗಳಲ್ಲೂ ಕೂಡ ಎರಡು ರೀತಿಯ ಜನ ಬರ್ತಾರೆ. ಅದನ್ನ ಏನಂತ ಕರೀತಾರೆ ಅಂದ್ರೆ, ಒಬ್ರು ಬ್ರಹ್ಮವಾದಿ ಅಂತ ಕರೀತಾರೆ, ಇನ್ನೊಬ್ಬರನ್ನ ಮಾಯಾವಾದಿ ಅಂತ ಕರೀತಾರೆ. ಬ್ರಹ್ಮವಾದಿ ಅಂತಂದ್ರೆ ಈಗ ಅವರ ಆತ್ಮ ಅಂದ್ರೆ ಸಾಕ್ಷಾತ್ಕಾರದ ಮಟ್ಟ ಬ್ರಹ್ಮಜ್ಯೋತಿ ಅವರಿಗೇನೆ ಇದೆ. ಅದನ್ನ ಮುಂದುವರಿಸಿ ಅವರು ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರವನ್ನು ಕೂಡ ಮುಂದೆ ಪಡಿಬಹುದು, ಚಾನ್ಸಸ್ ಇರುತ್ತೆ. ಆದ್ರೆ ಈ ಮಾಯಾವಾದಿಗಳು ಯಾರಿದ್ದಾರೆ, ಅವರು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಅವರು ಪತನ ಹೊಂದುತ್ತಾರೆ. ಅಂದ್ರೆ ಅವ್ರು ಮತ್ತೆ ಈ ಒಂದು ಭೌತಿಕ ಜಗತ್ತಿಗೆ ಇಳಿದು ಬಿಡ್ತಾರೆ. ಇಲ್ಲಿ ಹೇಳ್ತಾ ಇರುವಂತದ್ದು, ಆ ಬ್ರಹ್ಮವಾದಿಗಳು ಯಾರಿದ್ದಾರೆ ಅವರು ಕ್ರಮೇಣ ಭಗವಂತನನ್ನ ವ್ಯಕ್ತಿಗತವಾಗಿ ಗ್ರಹಿಸೋ ಮಟ್ಟಕ್ಕೆ ಅವರನ್ನ ಎತ್ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇಲ್ಲಿ ಭಗವದ್ಗೀತೆಯ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ದಿಟವಾಗಿಯೂ ಜ್ಞಾನವಂತನಾದವನು ಹಲವು ಬಾರಿ ಹುಟ್ಟು ಸಾವುಗಳ ಬಳಿಕ, ಅಂದ್ರೆ ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಅಂದ್ರೆ ಅವನು ಅನೇಕ ಜನ್ಮಗಳನ್ನ ಬಳಿಕ ಮತ್ತೆ ಯಾವತ್ತೋ ಒಂದು ದಿನ ಭಕ್ತರ ಸಂಘಕ್ಕೆ ಸಿಕ್ಕಿ ಅವನು ಭಗವಂತನಿಗೆ ಶರಣಾಗತಿಯನ್ನ ಪಡಿತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ಭಗವಂತನಿಗೆ ಶರಣಾಗತನಾದಂತಹ ನಿರಾಕಾರವಾದಿ ಕೂಡ ಆಧ್ಯಾತ್ಮಿಕ ಗ್ರಹಕ್ಕೆ, ಅಂದ್ರೆ ಭಗವಂತನ ವೈಕುಂಠ ಲೋಕಗಳಿಗೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಶರಣಾಗತ ಆತ್ಮ ಭಗವಂತನ ಒಂದು ದೇಹ ಲಕ್ಷಣಗಳನ್ನ ಪಡಿತಾನೆ, ಅಂದ್ರೆ ಸಾರೂಪ್ಯ ಮೋಕ್ಷವನ್ನ ಪಡಿತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದುವರಿಸಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಪ್ರಭುಜಿ. ಬ್ರಹ್ಮಾಂಡ ಪುರಾಣದಲ್ಲಿ ಈಗೊಂದು ಹೇಳಿಕೆ ಇದೆ. ಐಹಿಕ ಕಾಲುಷ್ಯದಿಂದ ಮುಕ್ತಿ ಪಡೆದವರು ಹಾಗೂ ದಾನವರಾಗಿದ್ದು ದೇವೋತ್ತಮ ಪರಮ ಪುರುಷನಿಂದ ಹತರಾದವರು ಬದುಕಿನ ಬ್ರಹ್ಮಾಂಡ ಕಲ್ಪನೆಯಲ್ಲಿ ಮಗ್ನರಾಗಿ ಬ್ರಹ್ಮಜ್ಯೋತಿಯ ಆಧ್ಯಾತ್ಮಿಕ ವ್ಯೋಮದಲ್ಲಿ ನೆಲೆಸುತ್ತಾರೆ. ಪ್ರಸ್ತುತ ಆಧ್ಯಾತ್ಮಿಕ ಆಕಾಶವು ಐಹಿಕ ಆಕಾಶಕ್ಕಿಂತ ಎಷ್ಟೋ ದೂರದಲ್ಲಿದೆ. ಐಹಿಕ ಆಕಾಶದಾಚೆ ಶಾಶ್ವತವಾದ ನಿರಂತರ ಆಕಾಶ ಹೊಂದಿದೆ ಎಂದು ಭಗವದ್ಗೀತೆಯು ದೃಢೀಕರಿಸುತ್ತದೆ. ಭಗವದ್ವೇಷಿಗಳನ್ನು ಹಾಗೂ ನಿರಾಕಾರವಾದಿಗಳನ್ನು ಈ ಬ್ರಹ್ಮನ್ ಪ್ರಭೆಯೊಳಕ್ಕೆ ಹೋಗಲು ಬಿಡಲಾಗಬಹುದು. ಆದರೆ ಕೃಷ್ಣ ಭಕ್ತರಿಗಾದರೂ ಒಮ್ಮೆಗೆ ಆಧ್ಯಾತ್ಮಿಕ ಗ್ರಹ ಲೋಕಗಳಿಗೆ ಉನ್ನತಿ ಸಿಗುತ್ತದೆ. ಶುದ್ಧ ಭಕ್ತರು ದೇವೋತ್ತಮ ಪರಮ ಪುರುಷನಲ್ಲಿ ಸ್ವಯಂ ಪ್ರೇರಿತ ಪ್ರೇಮವನ್ನು ವೃದ್ಧಿಪಡಿಸಿಕೊಂಡಿರುತ್ತಾರೆ. ಆದ್ದರಿಂದ ಆಧ್ಯಾತ್ಮಿಕ ಲೋಕಗಳಿಗೆ ತೆರಳಿ ದೇವೋತ್ತಮ ಪರಮ ಪುರುಷನ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಲು ಅವರನ್ನು ಬಿಡಲಾಗುವುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಯಾರೆಲ್ಲ ಭಗವಂತನ ಶುದ್ಧ ಭಕ್ತರಿದ್ದಾರೆ ಅಂತವರಿಗೆ ಮಾತ್ರ ಭಗವಂತನ ಸಾನ್ನಿಧ್ಯ ಸಿಗೋದಕ್ಕೆ ಸಾಧ್ಯ. ಯಾರು ಭಗವಂತನನ್ನ ದ್ವೇಷಿಸ್ತಾರೆ ಅಥವಾ ನಿರಾಕಾರವಾದಿಗಳಿರ್ತಾರೆ ಅಂತವ್ರು ಬರೀ ಭಗವಂತನ ಒಂದು ಬ್ರಹ್ಮ ಜ್ಯೋತಿ, ಅವನ ಒಂದು ಪ್ರಭೆ ಏನಿದೆ, ಬ್ರಹ್ಮನ್ ಪ್ರಭೆ, ಅಲ್ಲಿವರೆಗೂ ಮಾತ್ರ ಅವರಿಗೆ ಹೋಗೋದಕ್ಕೆ, ಪ್ರವೇಶ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಈ ಭೌತಿಕ ಜಗತ್ತನ್ನೇ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಆ ಒಂದು ವಿಜ್ಞಾನಿಗಳು ಅದು ಎಷ್ಟೆಷ್ಟೋ ಹುಡುಕಾಡ್ತಾ ಇದ್ದಾರೆ, ಇದು ಎಲ್ಲಿವರೆಗೂ ಇದೆ, ಇದಕ್ಕೆ ಕೊನೆ ಎಲ್ಲಿದೆ ಅನ್ನೋಂತ. ಆದ್ರೆ ಈ ಒಂದು ಬ್ರಹ್ಮಾಂಡದ ಕೊನೆಯನ್ನೇ ಇವರು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಿಂದ ಎಷ್ಟೋ ದೂರ, ತುಂಬಾ ದೂರದಲ್ಲಿ ಈ ಒಂದು ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಇರುವಂತದ್ದು. ಅದನ್ನ ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತು ನಾವು ಯಾವ್ದು ಎಲ್ಲೇ ಇಲ್ಲದೆ ಇರುವಂತದ್ದು ಅಂತ ಅನ್ಕೊಳ್ತಾ ಇದೀವಿ. ಅದ್ರಲ್ಲಿ ನಾವು ಕಂಡದ್ದು ಸ್ವಲ್ಪನೇ, ಕಾಣದೇ ಇರೋದು ಅದೇ ಇನ್ನೂ ಹೆಚ್ಚು ಇದೆ. ಅಂದ್ರೆ ನಾವು ನೋಡಕ್ಕೆ ಆಗದೆ ಇರುವಂತದ್ದು ಈ ಭೂಮಿಯಲ್ಲಿ ಇದೆ, ಈ ಬ್ರಹ್ಮಾಂಡದಲ್ಲಿ ಇದೆ. ಅಂದ್ರೆ ಈ ಒಂದು 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು, ಇದೆಲ್ಲ ಇದೆ. ಇದು ಯಾವುದು ಕೂಡ ಈ ವಿಜ್ಞಾನಿಗಳು ಅದನ್ನ ಕಂಡುಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಒಂದು ಐಹಿಕ ಇಂದ್ರಿಯಗಳ ಮೂಲಕ ನಾವು ಅದನ್ನ ಗ್ರಹಿಸೋದಕ್ಕೂ ಕೂಡ ಆಗೋದಿಲ್ಲ.
ಅಂತಹದು ಅಪಾರವಾದದ್ದು, ಅಷ್ಟು ದೊಡ್ಡದಾಗಿರುವಂತದ್ದಿರುವಾಗ ಅದರಿಂದ ಆಚೆಗೆ ಆ ವೈಕುಂಠ ಲೋಕ ಅದು ತ್ರಿಪಾದ ವಿಭೂತಿ, ಇದಕ್ಕಿಂತ 3 ಪಟ್ಟು ಹೆಚ್ಚು ದೊಡ್ಡದು. ಅಂತಹ ಜಾಗದಲ್ಲಿ ವೈಕುಂಠ ಲೋಕಗಳು ಇರುವಂತದ್ದು. ಅಲ್ಲಿವರೆಗೂ ಕೂಡ ಭಕ್ತರಿಗೆ ಮಾತ್ರ ಪ್ರವೇಶ ಅದರೊಳಗಡೆ ಸಿಗುತ್ತೆ ಹೊರತು ಅಭಕ್ತರಿಗೆ ಯಾವತ್ತೂ ಸಿಗೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮೊನ್ನೆ ಸುನೀತಾ ವಿಲಿಯಮ್ಸ್ ಅವರು ಸಹ ಇದಕ್ಕೆ ಹೋಗಿದ್ದಾಗ ಅವರು ಸಹ ಭಗವದ್ಗೀತೆ ಬುಕ್ ನ ಇಟ್ಕೊಂಡು ಹೋಗಿದ್ರು ಮಾತಾಜಿ. ಅದು ಬುಕ್ ಇಟ್ಕೊಂಡು ಹೋಗಿದ್ದು ಏನೋ ಗೊತ್ತಿಲ್ಲ ಮಾತಾಜಿ. ಅವರಿಗೆ ನನ್ನನ್ನ ಭಗವಂತನೇ ಕಾಪಾಡ್ದ ಅಂತ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಆಮೇಲೆ ಫ್ಲೈಟ್ ಕ್ರಾಶ್ ಆದಾಗುನು ಸಹ ಫ್ಲೈಟ್ ಅಲ್ಲಿ ಇರೋರು ಎಲ್ಲಾರುನು ಇದಾದ್ರು, ಮತ್ತೆ ಫ್ಲೈಟು ಸಹ ಗೊತ್ತಿಲ್ಲದೆ ಇರೋ ತರ ಆಗಿದೆ. ಅದ್ ಫ್ಲೈಟು ಅನ್ನೋದೇ ಗೊತ್ತಾಗಲ್ಲ, ಆ ತರ ಎಲ್ಲ ಪಾರ್ಟ್ಸ್ ಇದಾಗಿದೆ. ಆದ್ರೆ ಭಗವದ್ಗೀತೆ ಬುಕ್ ಮಾತ್ರ ಏನೂ ಆಗಿಲ್ಲ ಮಾತಾಜಿ. ಇದ್ರಲ್ಲಿ ಟಿವಿಯಲ್ಲೆಲ್ಲ ತೋರ್ಸಿದ್ರಲ್ವಾ ಮಾತಾಜಿ? ಹಾ ಮಾತಾಜಿ, ಭಗವದ್ಗೀತೆ ಬುಕ್ ಏನೂ ಆಗಿಲ್ಲ, ಒಂಚೂರುನು ಸುಟ್ಟು ಇಲ್ಲ, ಅದೇ ಒಂದ್ ಧರ್ಮ. ಆಣೆನೂ ಆಗಿಲ್ಲ ಮಾತಾಜಿ. ಧರ್ಮ ಅನ್ನೋದು, ಧರ್ಮ ಇದೆ ಅನ್ನೋದಕ್ಕೆ ಅದೇ ಒಂದು ಸಾಕ್ಷಿ. ನಮ್ ಜನ ಈಗ್ಲಾದ್ರೂ ಅರ್ಥ ಮಾಡ್ಕೊಬೋದು ಮಾತಾಜಿ. ಅಂದ್ರೆ ಭಗವಂತನ ಬೇರೆ ಬೇರೆ ರೀತಿಯಲ್ಲೆಲ್ಲ ಹೇಳ್ತಾರಲ್ಲ, ಅವನಿದಾನೆ ಅನ್ನೋದಕ್ಕೆ ಆ ಬುಕ್ದೇ ಒಂದ್ ಸಾಕ್ಷಿ ಅಂತ ನನ್ಗನ್ಸ್ತೈತೆ ಮಾತಾಜಿ. ಹಾ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 87ನೇ ಅಧ್ಯಾಯ ಶ್ಲೋಕ 23. ಸಕಾರ ವೇದಗಳು ಪ್ರಭುವನ್ನು ಕುರಿತು ಇತ್ತೆಂದು ಪ್ರಾರ್ಥಿಸುತ್ತೇವೆ. ಪ್ರಿಯ ಪ್ರಭುವೇ, ಯೋಗಿಗಳು ನಿನ್ನ ಸ್ಥಾನಿಕ ಲಕ್ಷಣವನ್ನು ಕುರಿತು ಧ್ಯಾನಿಸುತ್ತಾರೆ. ತನ್ಮೂಲಕ ಅವರು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ಆಧ್ಯಾತ್ಮಿಕ ಸಿದ್ಧಿಯನ್ನು ಗಳಿಸುತ್ತಾರೆ. ನಿನ್ನನ್ನು ಶತ್ರುವೆಂದು ಭಾವಿಸುವ ಜನರು ನಿನ್ನನ್ನು ಕುರಿತು ಧ್ಯಾನಿಸದೆ ಅದೇ ಸಿದ್ಧಿಯನ್ನು ಪಡೆಯುವರು. ಕಾಮೋದ್ದೀಪಿತ ಮನೋಧರ್ಮದ ಗೋಪಿಯರು ಕೂಡ ನಿನ್ನ ಭಾವ ಬಂಧನಕ್ಕೊಳಗಾಗಿ ಅದೇ ಸಿದ್ಧಿಯನ್ನು ಗಳಿಸುತ್ತಾರೆ. ನಮ್ಮ ಮಟ್ಟಿಗೆ ಹೇಳೋದಾದರೆ ವೈದಿಕ ಜ್ಞಾನದ ಬೇರೆ ಬೇರೆ ಶಾಖೆಗಳು ದೇವತೆಗಳಾದ ನಾವು ಗೋಪಿಯರು ನಡೆದ ಜಾಡಿನಲ್ಲೇ ನಡೆಯುತ್ತೇವೆ. ಹೀಗೆ ನಡೆಯುವ ನಾವು ಕೂಡ ಅದೇ ಸಿದ್ಧಿಯನ್ನು ಪಡೆಯುವ ಆಶಯವುಳ್ಳವರಾಗಿದ್ದೇವೆ. ಅದೇ ಸಿದ್ಧಿ ಎಂದಾಗ ಸೂರ್ಯನ ಹಾಗೂ ಸೂರ್ಯಪ್ರಕಾಶ ದೃಷ್ಟಾಂತವು ಸದಾ ನಮ್ಮ ಗಮನದಲ್ಲಿರಬೇಕು. ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿ ಅಂತ ಸಭೆಯಲ್ಲಿ ಲೀನರಾಗಬೇಕು. ಆದರೆ ಪರಮೋನ್ನತ ಪುರುಷನಲ್ಲಿ ಪ್ರೇಮವುಳ್ಳವರು ಪ್ರಭುವಿನ ಪರಮಧಾಮವನ್ನು ಗೋಲೋಕ ವೃಂದಾವನವನ್ನು ಸೇರುತ್ತಾರೆ. ಗೋಪಿಯರ ಅದು ಓದ್ಲಾ ಮಾತಾಜಿ? ಬೇಡ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ 10ನೇ ಸ್ಕಂದದ ಬಗ್ಗೆ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಬರುವಂತದ್ದು. ಅಂದ್ರೆ ಸಾಕಾರ ವೇದಗಳ ಪ್ರಭುವನ್ನು ಕುರಿತು ಇಂತೆಂದು ಪ್ರಾರ್ಥಿಸ್ತಾ ಇದ್ದಾರೆ ಇಲ್ಲಿ. ಪ್ರಿಯ ಪ್ರಭುವೆ, ಯೋಗಿಗಳು ನಿನ್ನ ಸ್ಥಾನಿಕ ಲಕ್ಷಣವನ್ನು ಕುರಿತು ಧ್ಯಾನಿಸುತ್ತಾರೆ. ಅಂದ್ರೆ ಯಾರು ಅಷ್ಟಾಂಗ ಯೋಗ ಮಾಡ್ತಾರೆ ಅವರು ಭಗವಂತನನ್ನ ಅಂದ್ರೆ ಅವನನ್ನ ನಿರಾಕಾರ ರೂಪದಲ್ಲೂ ಕೂಡ ಧ್ಯಾನಿಸುವವರು ಇರ್ತಾರೆ. ಅಂದ್ರೆ ಅವನನ್ನ ಒಂದು ಬೆಳಕು ಅಂತ ಅಥವಾ ಇನ್ನೇನೋ ಒಂದು ಶೂನ್ಯ ಭಾವದಲ್ಲಿ ಕೂಡ ಅವನನ್ನ ಧ್ಯಾನಿಸುವವರು ಇರ್ತಾರೆ. ಅಥವಾ ಓಂಕಾರ ಅನ್ನುವಂಥದ್ದು ಅವನು ನಿರಾಕಾರ ಹೆಸರು, ಆ ರೀತಿ ಕೂಡ ಧ್ಯಾನಿಸ್ತಾರೆ. ತನ್ಮೂಲಕ ಅವರು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ಆಧ್ಯಾತ್ಮಿಕ ಸಿದ್ಧಿಯನ್ನ ಗಳಿಸ್ತಾರೆ. ಅಂದ್ರೆ ಅವರು ಪಡೆದಂತಹ ಒಂದು ಸಿದ್ಧಿ ಏನು ಅಂತಂದ್ರೆ ಅದು ಭಗವಂತನ ಬ್ರಹ್ಮಜ್ಯೋತಿ, ಅದರಲ್ಲಿ ಲೀನ ಆಗುವಂಥದ್ದು. ನಿನ್ನನ್ನು ಶತ್ರು ಎಂದು ಭಾವಿಸುವ ಜನರು ನಿನ್ನನ್ನು ಕುರಿತು ಧ್ಯಾನಿಸದೆಯೇ ಅದೇ ಸಿದ್ಧಿಯನ್ನು ಪಡೆಯುವರು. ಅಂದ್ರೆ ಭಗವಂತನ ಧ್ಯಾನ ಅಷ್ಟಾಂಗ ಯೋಗ ಮಾಡ್ಲಿಲ್ಲ ಯಾರು, ಭಗವಂತನನ್ನ ಸದಾ ದ್ವೇಷಿಸಿದಂತವ್ರು. ಆದ್ರೆ ಅವ್ರೇನ್ ಮಾಡಿದ್ದಾರೆ, ಭಗವಂತನ ಸ್ಮರಣೆ ಸದಾ ಮಾಡಿದ್ದಾರೆ. ಅಂದ್ರೆ ಭಾವ ಬಂದು ಅಲ್ಲಿ ದ್ವೇಷದಲ್ಲಿ ಮಾಡಿರುವಂತದ್ದು, ಭಕ್ತಿಯಿಂದನೂ ಪ್ರೀತಿಯಿಂದನೂ ಮಾಡಿದ್ದಲ್ಲ. ಆದ್ರೆ ಭಗವಂತನ ಸ್ಮರಣೆಯನ್ನ ಸದಾ ಮಾಡಿದ ಕಾರಣ ಅವರು ಕೂಡ ಬ್ರಹ್ಮಜ್ಯೋತಿಯಲ್ಲೇ ಲೀನ ಆಗುವಂತಹ ಒಂದು ಭಾಗ್ಯವನ್ನು ಪಡ್ಕೋತಾರೆ. ನಿನ್ನನ್ನು ಶತ್ರುವೆಂದು ಭಾವಿಸುವ ಜನರು ನಿನ್ನನ್ನು ಕುರಿತು ಧ್ಯಾನಿಸದೇ ಅದೇ ಸಿದ್ಧಿಯನ್ನು ಪಡೆಯುವರು. ಕಾಮೋದ್ದೀಪಿತ ಮನೋಧರ್ಮದ ಗೋಪಿಯರು ಕೂಡ ನಿನ್ನ ಬಾಹುಬಂಧನಕ್ಕೊಳಗಾಗಿ ಅದೇ ಸಿದ್ಧಿಯನ್ನು ಗಳಿಸುತ್ತಾರೆ. ನಮ್ಮ ಮಟ್ಟಿಗೆ ಹೇಳುವುದಾದರೆ ವೈದಿಕ ಜ್ಞಾನದ ಬೇರೆ ಬೇರೆ ಶಾಖೆಗಳ ದೇವತೆಗಳಾದ ನಾವು ಗೋಪಿಯರು ನಡೆದ ಜಾಡಿನಲ್ಲೇ ನಡೆಯುತ್ತೇವೆ. ಹೀಗೆ ನಡೆಯುವಂತಹ ನಾವು ಕೂಡ ಅದೇ ಸಿದ್ಧಿಯನ್ನು ಪಡೆಯುವ ಆಶಯವುಳ್ಳವರಾಗಿದ್ದೇವೆ. ಅದೇ ಸಿದ್ಧಿ ಎಂದಾಗ ಸೂರ್ಯನ ಮತ್ತು ಸೂರ್ಯಪ್ರಕಾಶದ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಗೋಪಿಯರು ಕೂಡ ಅದೇ ಸಿದ್ಧಿಯನ್ನು ಪಡೆದ್ರು ಅಂತಂದ್ರೆ
ಮತ್ತೆ ನಿರಾಕಾರವಾದಿಗಳು ಅದನ್ನೇ ಪಡೆದ್ರು, ಶತ್ರುಗಳು ಅದೇ ಪಡೆದ್ರು ಅಂತ ಯಾವುದು ಅದೇ ಸಿದ್ಧಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದೇ ಸಿದ್ಧಿ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಅದನ್ನೇ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯ ಪ್ರಕಾಶ ಮತ್ತೆ ಸೂರ್ಯನ ಗೋಳ ಅದೆರಡಕ್ಕೂ ಇರುವ ವ್ಯತ್ಯಾಸವನ್ನ ಇಲ್ಲಿ ನೆನ್ಪಿಟ್ಕೊಳ್ಳಿ ಅಂತ. ಅಂದ್ರೆ ಯಾರು ಗೋಪಿಕೆಯರಿದ್ರು ಮತ್ತೆ ಯಾರು ಭಗವಂತನ ಭಾವಭಕ್ತಿಯಿಂದ ಅವರು ಅವನ ಸೇವೆಯಲ್ಲಿ ತೊಡಗಿದ್ರು ಅಂತವರೆಲ್ಲರೂ ಕೂಡ ಭಗವಂತನ ಧಾಮಕ್ಕೆ ಗೋಲೋಕ ವೃಂದಾವನಕ್ಕೆ ಹೋಗುವಂತ ಸಿದ್ಧಿ ಅಂದ್ರೆ ಸೂರ್ಯ ಮಂಡಲವನ್ನ ಪಡೆಯುವಂತ ಸಿದ್ಧಿನ ಪಡ್ಕೊಂಡ್ರು. ಆದ್ರೆ ಅವನನ್ನ ದ್ವೇಷಿಸಿದಂತವರು ನಿರಾಕಾರವಾದಿಗಳು ಇವರೆಲ್ಲರೂ ಕೂಡ ಆ ಸೂರ್ಯನ ಶಾಖ ಅಂದ್ರೆ ಆ ಒಂದು ಶಕ್ತಿ, ಸೂರ್ಯನಿಂದ ಬರ್ತಿರುವಂತ ಶಕ್ತಿನ ಪಡೆಯುವಂಥದ್ದು. ಹಾಗೆ ಅವರು ಭಗವಂತನ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ ಓದ್ತೀನಿ. ಹಾ ಮಾತಾಜಿ. ಗೋಪಿಯರ ಕಾಮಾಸ್ತಕ್ಕೆ ಮನೋಧರ್ಮವು ಯಾವುದೇ ಬಗೆಯ ಲೈಂಗಿಕ ಭಾವವನ್ನು ಸೂಚಿಸುವುದಿಲ್ಲ. ಈ ಕಾಮಾಸಕ್ತಿ ಎನ್ನುವುದು ಕೃಷ್ಣನ ವಿಷಯಕ್ಕೆ ಭಕ್ತನ ವಿಶಿಷ್ಟ ಧರ್ಮವನ್ನು ಸೂಚಿಸುತ್ತದೆಂದು ಶ್ರೀಲ ರೂಪ ಗೋಸ್ವಾಮಿಯವರು ವಿವರಿಸುತ್ತಾರೆ. ಪೂರ್ಣ ಸಿದ್ಧಿಯ ನೆಲೆಯಲ್ಲಿ ಪ್ರತಿಯೊಬ್ಬ ಭಕ್ತನು ಕೃಷ್ಣನಲ್ಲಿ ಸ್ವಯಂ ಪ್ರೇರಣೆಯ ಆಕರ್ಷಣೆಯುಳ್ಳವನಾಗಿರುತ್ತಾನೆ. ಈ ಸೆಳೆತವನ್ನು ಕೆಲವು ಸಲ ಭಕ್ತನ ಕಾಮಶಕ್ತಿ ಎಂದು ಕರೆಯಲಾಗುತ್ತದೆ. ಈ ಭೋಗಾಪೇಕ್ಷೆಯು ದಿಟದಲ್ಲಿ ವಿಶಿಷ್ಟ ಬಗೆಯಲ್ಲಿ ಪ್ರಭು ಸೇವೆ ಸಲ್ಲಿಸಬೇಕೆನ್ನುವ ಭಕ್ತನ ಬಯಕೆಯೇ ಆಗಿದೆ. ಇಂತಹ ಅಪೇಕ್ಷೆಯು ಪ್ರಭುವನ್ನು ಭೋಗಿಸಬೇಕೆಂಬ ಅಪೇಕ್ಷೆಯಂತೆ ತೋರಬಹುದು, ಆದರೆ ವಾಸ್ತವವಾಗಿ ಇದು ಭಕ್ತನ ಸ್ಥಾನದಲ್ಲಿದ್ದು ಪ್ರಭುವಿನ ಸೇವೆ ಮಾಡುವ ಪ್ರಯತ್ನವಷ್ಟೇ ಆಗಿದೆ. ಉದಾಹರಣೆಗೆ, ಭಕ್ತನೊಬ್ಬನು ದೇವೋತ್ತಮ ಪುರುಷನ ಜೊತೆ ಅವನ ಗೋಪಾಲ ಬಾಲಕ ಸ್ನೇಹಿತನಾಗಿ ಇರಬೇಕೆಂಬ ಅಪೇಕ್ಷೆಯುಳ್ಳವನಾಗಿರಬಹುದು. ಈ ಪ್ರಯತ್ನದ ಅಂಗವಾಗಿ ಭಕ್ತನು ಹುಲ್ಲುಗಾವಲಿನಲ್ಲಿ ದನಕರುಗಳನ್ನು ಹತೋಟಿಯಲ್ಲಿಡುವ ಕೆಲಸದಲ್ಲಿ ಪ್ರಭುವಿಗೆ ನೆರವಾಗಬಹುದು. ಇದು ಪ್ರಭುವಿನ ಸಂಘದಲ್ಲಿರಬೇಕೆಂಬ ಅಪೇಕ್ಷೆಯಂತೆ ಕಾಣಬಹುದು, ಆದರೆ ನಿಜವಾಗಿಯೂ ಇದು ಸ್ವಯಂ ಪ್ರೇರಿತ ಪ್ರೇಮ ಎಂದರೆ ಲೋಕೋತ್ತರ ಹಸುಗಳನ್ನು ಕಾಯುವ ಕೆಲಸದಲ್ಲಿ ಪ್ರಭುವಿಗೆ ನೀಡುವ ನೆರವು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಗೋಪಿಯರ ಬಗ್ಗೆ ಹೇಳ್ತಾ ಇದ್ದಾರೆ. ಗೋಪಿಯರ ಕಾಮ ಆಸಕ್ತ ಮನೋಧರ್ಮ ಅದು ಯಾವುದೇ ಬಗೆಯ ಲೈಂಗಿಕ ಭಾವ ಅನ್ನೋದನ್ನ ಇಲ್ಲಿ ಅಲ್ಲ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಮಾಸಕ್ತಿ ಎನ್ನುವುದು ಕೃಷ್ಣನ ವಿಷಯಕ್ಕೆ ಭಕ್ತರ ವಿಶಿಷ್ಟ ಮನೋಧರ್ಮವನ್ನ ಸೂಚಿಸುತ್ತಾ ಇದೆ. ಅಂದ್ರೆ ಅದಕ್ಕೊಂದು ಸಾದೃಶ್ಯವಾಗಿ ಅಲ್ಲಿ ಸಖ್ಯಭಾವದ ಕೂಡ ಕೊಡ್ತಾ ಇದ್ದಾರೆ. ಹೇಗೆ ಅವರು ಹುಲ್ಲುಗಾವಲಿನಲ್ಲಿ ಭಗವಂತನಿಗೆ ಸಹಾಯ ಮಾಡ್ಬೇಕು, ಅಂದ್ರೆ ಅವನ ಸಂಪರ್ಕದಲ್ಲಿ ಇರ್ಬೇಕು ಅನ್ನೋದಕ್ಕಿಂತ ಅವನ ಸೇವೆ ಮಾಡ್ಬೇಕು ಅನ್ನುವಂಥದ್ದೇ ಇಚ್ಛೆ. ಆ ಸೇವೆಯಲ್ಲಿ ಯಾವ ರೀತಿ ಅಂದ್ರೆ ಭಗವಂತ ಎಲ್ಲ ಹಸುಗಳನ್ನ ಮೇಯಿಸೋದ್ರಲ್ಲಿ ಅವನು ತೊಡಗಿದ್ದಾನೆ, ಅವನಿಗೆ ಸಹಾಯ ಮಾಡೋದಕ್ಕಾಗಿ ಅವನು ಸಖ್ಯಭಾವದಲ್ಲಿ ಅವನು ಕೂಡ ಆ ಹುಲ್ಲುಗಾವಲಿನಲ್ಲಿ ಹೋಗಿ ಹಸುಗಳನ್ನ ನೋಡ್ಕೊಳ್ಳುವಂಥದ್ದು. ಅದೇ ರೀತಿ ಇಲ್ಲಿ ಗೋಪಿಯರು ಕೂಡ ಅಂದ್ರೆ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅದು ಯಾವುದೇ ರೀತಿಯ ಕಾಮಾಸಕ್ತಿ ಅಂತ ಅಂದಿದ ಕೂಡಲೇ ಇಲ್ಲಿ ಅದು ಲೈಂಗಿಕ ಭಾವ ಅನ್ನುವಂಥದ್ದು ಸ್ವಲ್ಪವೂ ಇಲ್ಲ ಅನ್ನೋದನ್ನ ಇಲ್ಲಿ ಒತ್ತಿ ಮತ್ತೆ ಹೇಳ್ತಾ ಇದ್ದಾರೆ ಶ್ರೀಲ ರೂಪ ಗೋಸ್ವಾಮಿ ಅವರು. ಪೂರ್ಣ ಸಿದ್ಧಿಯ ನೆಲೆಯಲ್ಲಿ ಪ್ರತಿಯೊಬ್ಬ ಭಕ್ತನು ಕೃಷ್ಣನಲ್ಲಿ ಸ್ವಯಂ ಪ್ರೇರಣೆಯ ಆಕರ್ಷಣೆ ಉಳ್ಳವರಾಗಿರುತ್ತಾರೆ. ಅಂದ್ರೆ ಅದು ಯಾವುದೇ ಒಂದು ಭಾವದಲ್ಲಿ ಇರ್ಲಿ, ದಾಸ್ಯ, ಶಾಂತ, ಯಾವುದೇ ಭಾವದಲ್ಲಿ ಇರ್ಲಿ, ವಾತ್ಸಲ್ಯ ಭಾವದಲ್ಲೇ ಇರ್ಲಿ, ಭಗವಂತನ ಮೇಲೆ ಆ ಸ್ವಯಂ ಪ್ರೇರಣೆಯಿಂದ ಅವರು ಆಕರ್ಷಣೆಯನ್ನ ಸದಾ ಹೊಂದಿರ್ತಾರೆ. ಈ ಸೆಳೆತವನ್ನು ಕೆಲವು ಸಲ ಭಕ್ತನ ಕಾಮಾಸಕ್ತಿ ಎಂದು ಕರೆಯಲಾಗುತ್ತದೆ. ಈ ಭೋಗ ಅಪೇಕ್ಷೆಯು ದಿಟದಲ್ಲಿ ವಿಶಿಷ್ಟ ಬಗೆಯ ಪ್ರಭು ಸೇವೆ ಸಲ್ಲಿಸಬೇಕೆನ್ನುವ ಭಕ್ತನ ಬಯಕೆಯೇ ಆಗಿರುತ್ತದೆ. ಅಂದ್ರೆ ಉದ್ದೇಶ ಇಷ್ಟೇ, ಭಗವಂತನ ಸೇವೆ ಮಾಡ್ಬೇಕು ಅನ್ನುವಂಥದ್ದೇ. ಇಲ್ಲಿ ಕಾಮಾಸಕ್ತಿ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಅದ್ರ ಲೈಂಗಿಕ ಭಾವವನ್ನ ಹೇಳ್ತಾ ಇರುವಂತದ್ದಲ್ಲ. ಕಾಮ, ಕ್ರೋಧ, ಲೋಭ ಅಂತ ಹೇಳಿದಾಗ ಆಸೆ ಅಂತ ಹೇಳ್ತಾರಲ್ಲ, ಇಚ್ಛೆ ಅಂತ ಹೇಳ್ತಾರಲ್ಲ, ಆ ಒಂದು ಭಾವದಲ್ಲಿ ಹೇಳ್ತಾ ಇರುವಂತದ್ದು. ಅವರ ಇಚ್ಛೆ ಏನು ಅಂತಂದ್ರೆ ಭಗವಂತನ ಸೇವೆ ಮಾಡ್ಬೇಕು, ಅದು ಸ್ವಪ್ರೇರಣೆಯಿಂದ ಮಾಡುವಂಥದ್ದು ಅಂತದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಅಪೇಕ್ಷೆಯು ಪ್ರಭುವನ್ನು ಭೋಗಿಸಬೇಕೆಂಬ ಅಪೇಕ್ಷೆಯಂತೆ ತೋರಬಹುದು, ಆದರೆ ವಾಸ್ತವವಾಗಿ ಇದು ಭಕ್ತನ ಸ್ಥಾನದಲ್ಲಿದ್ದು ಪ್ರಭುವಿನ ಸೇವೆ ಮಾಡುವ ಪ್ರಯತ್ನವಷ್ಟೇ ಆಗಿದೆ. ಅಂದ್ರೆ ಅವರು ಭಗವಂತನ ಸೇವೆ ಮಾಡ್ಬೇಕು ಅನ್ನುವಂಥದ್ದೇ ಅವರ ಉದ್ದೇಶ ಅಷ್ಟೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಭಕ್ತನೊಬ್ಬನು ದೇವೋತ್ತಮ ಪರಮಪುರುಷನ ಜೊತೆ
ಗೋಪಬಾಲಕ ಸ್ನೇಹಿತನಾಗಿ ಇರಬೇಕೆನ್ನುವ ಅಪೇಕ್ಷೆನ ಹೊಂದಿರಬಹುದು. ಈ ಪ್ರಯತ್ನದಲ್ಲಿ ಭಕ್ತನು ಹುಲ್ಲುಗಾವಲಿನಲ್ಲಿ ದನಕರುಗಳನ್ನ ಹತೋಟಿಯಲ್ಲಿಡುವ ಕೆಲಸದಲ್ಲಿ ಪ್ರಭುವಿಗೆ ನೆರವಾಗ್ತಾನೆ. ಹೀಗೆ ಪ್ರಭುವಿನ ಸಂಘದಲ್ಲಿ ಇರಬೇಕು ಅನ್ನುವ ಅಪೇಕ್ಷೆ ಅಂತೆ ಕಾಣ್ತಾ ಇದೆ, ಆದ್ರೆ ನಿಜವಾಗಿ ಅದು ಸ್ವಪ್ರೇರಣೆಯಿಂದ ಪ್ರೇಮ ಅಂದ್ರೆ ಲೋಕೋತ್ತರ ಹಸುಗಳನ್ನ ಕಾಯುವ ಕೆಲಸದಲ್ಲಿ ಪ್ರಭುವಿಗೆ ಸಹಾಯ ಮಾಡುವಂಥದ್ದು, ಪ್ರಭುವಿಗೆ ನೆರವಾಗುವಂಥದ್ದು. ಹಾಗೆ ಇಲ್ಲಿ ಗೋಪಿಯರು ಕೂಡ ಮಾಡ್ತಿರುವಂಥದ್ದು ಭಗವಂತನ ಸೇವೆಯನ್ನಷ್ಟೇ ಬಯಸ್ತಿದ್ದಾರೆ ಹೊರತು ಅವನಲ್ಲಿ ಅವರು ಯಾವುದೇ ಒಂದು ಕಾಮ ಆಸಕ್ತಿ ಅಂದ್ರೆ ಈ ಒಂದು ಲೌಕಿಕ ಜಗತ್ತಿನಲ್ಲಿ ಇರುವಂತಹ ಜನರ ಮಧ್ಯೆ ಏನಿರುತ್ತೆ ಅಂತಹ ಆಕರ್ಷಣೆ ಅಲ್ಲ, ಅವನ ಸೇವೆ ಮಾಡ್ಬೇಕು ಅನ್ನುವಂತಹ ಆಕರ್ಷಣೆ ಅಲ್ಲಿ ಹೇಳ್ತಿರುವಂಥದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಮರೂಪ ಭಕ್ತಿ. ಪ್ರಭು ಸೇವೆ ಮಾಡಬೇಕೆನ್ನುವ ಉತ್ಕಟ ಅಪೇಕ್ಷೆಯು ಲೋಕೋತ್ತರವಾದ ವ್ರಜಭೂಮಿಯಲ್ಲಿ ವ್ಯಕ್ತವಾಗುತ್ತದೆ ಮತ್ತು ಅದು ವಿಶೇಷವಾಗಿ ಗೋಪಿಯರಲ್ಲಿ ಅಭಿವ್ಯಕ್ತವಾಗಿದೆ. ಕೃಷ್ಣನಲ್ಲಿ ಗೋಪಿಯರು ತಾಳಿದ ಪ್ರೇಮವು ಎಷ್ಟು ಉನ್ನತವಾದದೆಂದರೆ ನಮಗೆ ಅರ್ಥವಾಗಲೆಂಬುದಕ್ಕಾಗಿ ಅದನ್ನು ಕೆಲ ಸಲ ಕಾಮವೆಂದು ವಿವರಿಸಲಾಗುತ್ತದೆ. ಶ್ರೀ ಚೈತನ್ಯ ಚರಿತಾಮೃತದ ಕರ್ತೃಗಳಾದ ಶ್ರೀ ಕವಿರಾಜ ಕೃಷ್ಣದಾಸರು ಕಾಮ ಹಾಗೂ ಸೇವಾ ಮನೋಭಾವವುಳ್ಳ ನಡುವಿನ ವ್ಯತ್ಯಾಸವನ್ನು ಈ ಮಾತುಗಳಲ್ಲಿ ವರ್ಣಿಸಿದ್ದಾರೆ. ಕಾಮವೆನ್ನುವುದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಇಂದ್ರಿಯ ತೃಪ್ತಿ ಆಸೆಯನ್ನು ಸೂಚಿಸುತ್ತಾದರೆ, ಲೌಕಿಕ ಅಪೇಕ್ಷೆ ಎಂಬುದು ಪ್ರಭುವಿನ ಇಂದ್ರಿಯಗಳನ್ನು ತಣಿಸಬೇಕೆಂಬುದು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಪ್ರಿಯಕರನ ಅಥವಾ ಪ್ರಿಯತಮಿಯ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕೆನ್ನುವ ಆಸೆಯನ್ನು ಇಟ್ಟುಕೊಳ್ಳುವುದು ಐಹಿಕ ಜಗತ್ತಿನಲ್ಲಿಲ್ಲ. ಐಹಿಕ ಜಗತ್ತಿನಲ್ಲಿ ವಾಸ್ತವವಾಗಿ ಪ್ರತಿಯೊಬ್ಬರೂ ಮುಖ್ಯವಾಗಿ ತಮ್ಮದೇ ಇಂದ್ರಿಯ ತೃಪ್ತಿಯ ಬಯಕೆ ಉಳ್ಳವರಾಗಿರುತ್ತಾರೆ. ಗೋಪಿಯರಾದರೂ ಪ್ರಭುವಿನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದೊಂದಲ್ಲದೆ ಬೇರೇನನ್ನೂ ಬಯಸಲಿಲ್ಲ. ಇಂತಹದೊಂದರ ಉದಾಹರಣೆ ಈ ಐಹಿಕ ಜಗತ್ತಿನಿಲ್ಲ. ಆದ್ದರಿಂದ ಗೋಪಿಯರು ಕೃಷ್ಣನಲ್ಲಿ ಇರಿಸಿದ್ದ ದೈವೋನ್ಮಾದ ಪೂರ್ಣ ಪ್ರೇಮವು ಐಹಿಕ ಜಗತ್ತಿನ ಭೋಗಾಸಕ್ತ ಪ್ರೇಮದಂತಿರುವುದೆಂದು ಕೆಲವು ಸಲ ಪಂಡಿತರು ವ್ಯಾಖ್ಯಾನಿಸುತ್ತಾರೆ. ಇದು ಅಕ್ಷರಶಃ ನಿಜವೆಂದು ತಿಳಿಯಬೇಕಾಗಿಲ್ಲ. ಇದೇನಿದ್ದರೂ ಲೋಕೋತ್ತರ ಸಂದರ್ಭವೊಂದನ್ನು ಅರ್ಥ ಮಾಡಿಕೊಳ್ಳುವ ಒಂದು ವಿಧಾನವಾಗಿದೆಯಷ್ಟೇ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಕಾಮ ರೂಪ ಭಕ್ತಿ ಅಂತಂದ್ರೆ ಇಲ್ಲಿ ಆ ಒಂದು ಹೆಸರು ಕೊಟ್ಟು ಕೂಡಲೇ ನಾವೆಲ್ಲರೂ ಕೂಡ ಲೌಕಿಕವಾದಿಗಳಾದ ಕಾರಣ ಅದನ್ನ ನಮ್ಮದೇ ದೃಷ್ಟಿಕೋನದಲ್ಲಿ ಲೈಂಗಿಕ ವಿಚಾರ ಅಂತ ತಿಳ್ಕೊತೀವಿ. ಆದ್ರೆ ಇದು ಅಂತಹ ಒಂದು ವಿಚಾರ ಅಲ್ಲವೇ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಲೌಕಿಕದಲ್ಲಿ ಇರುವಂತಹ ಒಂದು ಕಾಮರೂಪಕ್ಕೂ ಭಗವಂತನ ಮೇಲೆ ಗೋಪಿಯರು ಇಟ್ಟದ್ದಂತಹ ಒಂದು ಪ್ರೇಮಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಲೌಕಿಕದಲ್ಲಿ ಕಾಮರೂಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಅವರ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ, ಅವರ ಇಂದ್ರಿಯ ಸುಖವನ್ನ ಬಯಸುವಂಥದ್ದು, ಅದನ್ನ ಇಲ್ಲಿ ಇರುವಂತಹ ಕಾಮರೂಪ. ಆದ್ರೆ ಗೋಪಿಯರು ಇಟ್ಟಂತಹ ಪ್ರೇಮ ಭಕ್ತಿ ಎಂತದ್ದು ಅಂತಂದ್ರೆ ಅವರು ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸೋದ್ರಲ್ಲಿ ಸದಾ ತೊಡಗಿರ್ತಾ ಇದ್ರೆ ಹೊರತು ಭಗವಂತನನ್ನ ಭೋಗಿಸ್ಬೇಕು ಅನ್ನುವಂತಹ ಇಚ್ಛೆ ಅವರಲ್ಲಿ ಇರ್ಲಿಲ್ಲ. ಭಗವಂತ ಅವನ ಒಂದು ಇಂದ್ರಿಯಗಳನ್ನ ತೃಪ್ತಿಪಡಿಸುವುದರಲ್ಲಿ ಅವರು ಆಸಕ್ತಿನ ಹೊಂದಿದ್ರು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಎರಡಕ್ಕೂ ಇರುವ ವ್ಯತ್ಯಾಸವನ್ನ ಹೇಳ್ತಾ ಇದ್ದಾರೆ. ಅಂತಹ ಒಂದು ಪ್ರೇಮ ಈ ಭೂಮಿ ಮೇಲೆ ಎಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಅದನ್ನ ನಮ್ಮದೇ ರೀತಿಯಲ್ಲಿ ನಾವ್ ಯಾವ ರೀತಿ ನೋಡಿದೀವಿ, ನಾವೇನನ್ನ ನೋಡಿದೀವಿ ಅದೇ ಕಣ್ಣೋಟದಲ್ಲಿ ನಾವು ಅದನ್ನ ನೋಡೋದಕ್ಕೆ ಹೋಗ್ತೀವಿ, ಅದು ತಪ್ಪಾಗುತ್ತೆ. ಅದರಿಂದ ಯಾವಾಗ್ಲೂ ಕೂಡ ಒಂದು 10ನೇ ಸ್ಕಂದದಲ್ಲಿ ಕೃಷ್ಣನ ಒಂದು ವಿಚಾರಗಳನ್ನ ನೇರವಾಗಿ ಯಾರು ಓದಬಾರ್ದು ಅಂತ ಹೇಳ್ತಾರೆ. ಅದನ್ನ ಓದ್ಬೇಕು ಅಂತಂದ್ರೆ ನಾವು ಮೊದಲ 9 ಸ್ಕಂದಗಳನ್ನ ಮುಗಿಸಿ ಹೋಗ್ಬೇಕು ಅಂತ ಹೇಳ್ತಾರೆ. 9 ಸ್ಕಂದಗಳಲ್ಲಿ ಹಾಗಾದ್ರೆ ಏನ್ ಬರುತ್ತೆ ಅಂತಂದ್ರೆ ಭಗವಂತನ ಐಶ್ವರ್ಯ ಭಾವದ ಬಗ್ಗೆ ಬರುತ್ತೆ, ಭಗವಂತನ ಒಂದು ಸೃಷ್ಟಿಯ ಬಗ್ಗೆ ಬರುತ್ತೆ. ಅದೆಲ್ಲವನ್ನು ನಾವು ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಭಗವಂತ ಅಂತಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ನಮ್ಮಂತೆ ಅಂತದ್ದು ಅಲ್ವೇ ಅಲ್ಲ ಅಂತ. ಯಾವಾಗ ನಮ್ಗೆ ಭಗವಂತನ ಒಂದು ಶ್ರೇಷ್ಠತೆ, ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತಾರೆ, ಆದ್ರೆ ಗಾಡ್ ನಿಜವಾಗ್ಲೂ ಎಷ್ಟು ಗ್ರೇಟ್ ಅನ್ನೋದನ್ನ ನಾವು ತಿಳ್ಕೊಳ್ದಿರ ಅವನ ಒಂದು 10ನೇ ಸ್ಕಂದವನ್ನ ನಾವು ಓದೋದಕ್ಕೆ ಹೋದ್ರೆ ಅಲ್ಲಿ ಫುಲ್ಲು ಅಪಾರ್ಥ ಮಾಡ್ಕೊಳ್ತೀವಿ ಮತ್ತೆ ಅಪರಾಧಗಳನ್ನ ಮಾಡ್ತೀವಿ. ಅವನನ್ನ ನಮ್ಮದೇ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ತುಂಬಾ ಮಹಾಪಾಪ ಆಗುತ್ತೆ, ಹೇಳುವವನಿಗೂ ಆಗುತ್ತೆ ಕೇಳೋವನಿಗೂ ಆಗುತ್ತೆ. ಆಗ ಅದಕ್ಕಾಗಿ ಅದು ಅಂತ ತಪ್ಪು ಮಾಡಬಾರ್ದು ಅಂತೇಳಿ ಆ ಒಂದು ಸ್ಕಂದಕ್ಕೆ ಯಾರು ನೇರವಾಗಿ ಹೋಗ್ಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಿರುವಂತದ್ದೆಲ್ಲ ಆ ಒಂದು 10ನೇ ಸ್ಕಂದದಲ್ಲಿ ಬರುವಂತ ವಿಚಾರಗಳು. ಅಂದ್ರೆ ನಿಜವಾದ ಪ್ರೇಮ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಕಂಡೇ ಇಲ್ಲ, ಅಂದ್ರೆ ನಮ್ಗೆ ಈ ಭೌತಿಕ ಜಗತ್ತಿನಲ್ಲಿ ಯಾರು ನೋಡೇ ಇಲ್ಲ. ಅಂತಹ ಒಂದು ಪ್ರೇಮ ಆ ಗೋಪಿಯರು ಭಗವಂತನ ಮೇಲೆ ಇಟ್ಟಿದ್ದಂಥದ್ದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಎಲ್ಲದಕ್ಕಿಂತ ಅತ್ಯುನ್ನತವಾದದ್ದು. ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಅದನ್ನ ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಭೂಮಿ ಮೇಲೆ ಯಾರು ಚಿನ್ನವನ್ನ ನೋಡಿಲ್ಲ ಅವನಿಗೆ ಚಿನ್ನ ಅಂದ್ರೆ ಹೇಗಿದೆ ಅಂತಂದ್ರೆ ಹಳದಿ ಬಣ್ಣದಲ್ಲಿದೆ ಅಂತಂದ್ರೆ ಅವನು
ಬೇರೆ ಯಾವ್ದಾದಕ್ಕೂ ಹೋಲಿಸ್ಕೋಬಹುದು. ಹಳದಿ ಬಣ್ಣ ಅಂತಂದ್ರೆ ಹೇಗಿರ್ಬೋದು ಅಂತ. ಹಾಗೆ ನಾವು ನಿಜವಾದ ಪ್ರೇಮ ಅಂದ್ರೆ ಏನು ಅಂತಂದ್ರೆ ಅದ್ರ ರುಚಿ ಕೂಡ ಕಂಡಿಲ್ದೇ ಇರುವಂತವ್ರು, ಮತ್ತೆ ಅದ್ರ ಬಗ್ಗೆ ಏನು ಸ್ವಲ್ಪ ಕೂಡ ತಿಳಿದೇ ಇರುವಂತವ್ರು, ಅದರ ಬಗ್ಗೆ ನಾವು ಕಲ್ಪನೆ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಕಲ್ಪನೆ ಮಾಡಿದ್ರೆ ಏನಾಗುತ್ತೆ, ನಮಗೆ ಗೊತ್ತಿರುವಂತಹ ಒಂದು ಏನಂತ ಹೇಳ್ತಾರೆ, ಬಾವಿ ಕಪ್ಪೆ ಅಂತ ಹೇಳ್ತಾರೆ. ಬಾವಿ ಕಪ್ಪೆ ಮತ್ತೆ ಸಮುದ್ರದ ಕಪ್ಪೆ ಕತೆ ಕೇಳಿದ್ದೀರಾ ಇದು? ಹರೇ ಕೃಷ್ಣ. ಬಾವಿ ಕಪ್ಪೆ ಒಂದು ಸತಿ ಸಮುದ್ರ ಕಪ್ಪೆ ಒಂದು ಸ್ನೇಹಿತನನ್ನ ಭೇಟಿ ಮಾಡುತ್ತೆ ಅಂತ. ಸಮುದ್ರದ ಕಪ್ಪೆ ಬಂದಾಗ ಬಾವಿ ಕಪ್ಪೆ ಹೇಳುತ್ತಂತೆ, ಆ ಒಂದು ಬಾವಿ 12 ಫೀಟ್ ಇರುತ್ತಂತೆ ದೊಡ್ಡದಾಗಿ. ಅದು ಹೇಳ್ತಂತೆ, ನಿನ್ನ ಒಂದು ಸಮುದ್ರ ಅನ್ನುವಂಥದ್ದು ಇದಕ್ಕಿಂತ ದೊಡ್ಡದಾ ಅಂತ ಕೇಳುತ್ತಂತೆ. ಹೌದು ಅಂತ ಹೇಳಿದ್ರೆ, ಏನು ಇಷ್ಟು ದೊಡ್ಡದಿರ್ಬೋದಾ? ಇದು 12 ಫೀಟ್ ಇದೆ, ನಿಂದು ಇನ್ನು ಸ್ವಲ್ಪ ಜಾಸ್ತಿ ಅಂದ್ರೆ 13 ಇರ್ಬೋದಾ, 14 ಇರ್ಬೋದಾ, ಅದಕ್ಕಿಂತ ಜಾಸ್ತಿ ಅಂದ್ರೆ ಒಂದು 15 ಇರ್ಬೋದಾ, ಅಷ್ಟೇ ತಾನೇ, ಅದಕ್ಕಿಂತ ಜಾಸ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದಿಸುತ್ತಂತೆ. ಯಾಕೆ ಅಂತಂದ್ರೆ ಅದು ನೋಡೇ ಇಲ್ಲ. ಹಾಗೆ ನಾವು ಕೂಡ ಆ ಶುದ್ಧ ಪ್ರೇಮ ಅಂದ್ರೆ ಏನು ಅಂತ ತಿಳಿದೇ ಇರುವಂತವ್ರು, ಅದನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಕ್ಕೂ ಕೂಡ, ಊಹೆ ಮಾಡೋದಕ್ಕೂ ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ಅಂತಹ ಒಂದು ಶುದ್ಧ ಭಕ್ತಿಯನ್ನ, ಅಂತಹ ಒಂದು ನಿರ್ಮಲವಾದ ಪ್ರೇಮವನ್ನ ಈ ಗೋಪಿಕೆಯರು ಭಗವಂತನ ಮೇಲೆ ಇಟ್ಟಿದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಓದಿ ಮಾತಾಜಿ. ಉದ್ಧವನಂತಹ ಅನೇಕ ಭಕ್ತರು ಪ್ರಭುವಿನ ಅತ್ಯಂತ ಆಪ್ತ ಗೆಳೆಯರು. ಹಾಗಾಗಿ ಅವರು ಗೋಪಿಯರ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಅಪೇಕ್ಷಿಸುತ್ತಾರೆ. ಆದ್ದರಿಂದ ಗೋಪಿಯರು ಕೃಷ್ಣನಲ್ಲಿರಿಸಿದ್ದ ಪ್ರೇಮವು ನಿಶ್ಚಯವಾಗಿಯೂ ಐಹಿಕ ಭೋಗಾಪೇಕ್ಷೆಯಲ್ಲ. ಹಾಗಾಗಿದ್ದಲ್ಲಿ ಉದ್ಧವನು ಗೋಪಿಯರ ಹೆಜ್ಜೆ ಜಾಡಿನಲ್ಲೇಕೆ ನಡೆಯಲು ಬಯಸುತ್ತಿದ್ದ? ಸ್ವಯಂ ಚೈತನ್ಯ ಮಹಾಪ್ರಭುಗಳದೇ ಇನ್ನೊಂದು ಉದಾಹರಣೆಯನ್ನು ಕೂಡ ಇಲ್ಲಿ ನೀಡಬಹುದಾಗಿದೆ. ಸನ್ಯಾಸಾಶ್ರಮ ಸ್ವೀಕಾರದ ಬಳಿಕ ಶ್ರೀ ಚೈತನ್ಯರು ಶ್ರೀ ಸಮ್ಮುಖವನ್ನು ಬಿಟ್ಟಿರುವ ವಿಚಾರದಲ್ಲಿ ತುಂಬಾ ಕಟ್ಟುನಿಟ್ಟಾಗಿದ್ದರು. ಆದರೂ ಕೃಷ್ಣ ಪೂಜೆಗೆ ಗೋಪಿಯರು ಅನುಸರಿಸಿದ ಮಾರ್ಗಕ್ಕಿಂತ ಉತ್ತಮವಾದುದು ಬೇರೊಂದಿಲ್ಲವೆಂದು ಸಾರಿದರು. ಹೀಗಾಗಿ ಭೋಗಾಪೇಕ್ಷೆಯಿಂದ ಪ್ರೇರಿತರಾದವರೋ ಎಂಬಂತೆ ನಡೆದ ಗೋಪಿಯರು ಅನುಸರಿಸಿದ ಮಾರ್ಗವನ್ನು ಶ್ರೀ ಚೈತನ್ಯ ಮಹಾಪ್ರಭುವರಿಯರು ಬಹುವಾಗಿ ಕೊಂಡಾಡಿದ್ದಾರೆ. ಗೋಪಿಯರಿಗೆ ಕೃಷ್ಣನಲ್ಲಿದ್ದ ಆಕರ್ಷಣೆ ಭೋಗಾಪೇಕ್ಷೆ ಎಂಬಂತೆ ತೋರಿ ಬಂದರೂ ಅದರಲ್ಲಿ ಲೌಕಿಕವಾದುದು ಕಿಂಚಿತ್ತೂ ಇಲ್ಲವೆನ್ನುವುದು ಮೇಲಿನ ಉದಾಹರಣೆಯ ಅರ್ಥ. ವ್ಯಕ್ತಿಯು ಸಂಪೂರ್ಣವಾಗಿ ದಿವ್ಯ ನೆಲೆಯಲ್ಲಿದ್ದ ಹೊರತು ಗೋಪಿಯರಿಗೆ ಕೃಷ್ಣನೊಂದಿಗಿದ್ದ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ದುಸ್ತರ. ಆದರೆ ಈ ಸಂಬಂಧವು ಸಾಮಾನ್ಯ ತರುಣಿಯರ ಸಂಬಂಧದಂತೆ ಕಾಣುವುದರಿಂದ ಅದನ್ನು ಕೆಲವು ಸಲ ಐಕ ಜಗತ್ತಿನ ಲೈಂಗಿಕತೆ ಎಂದು ತಪ್ಪಾಗಿ ಅರ್ಥೈಸಲಾಗುತ್ತದೆ. ದುರ್ದೈವವಶಾತ್ ಕೃಷ್ಣ ಗೋಪಿಯರ ದಿವ್ಯ ಪ್ರೇಮ ವ್ಯಾಪಾರವನ್ನು ಅರ್ಥ ಮಾಡಿಕೊಳ್ಳಲಾಗದ ಜನ ಅವರ ಪ್ರೇಮ ವ್ಯವಹಾರವು ಪ್ರಾಪಂಚಿಕ ಮಟ್ಟದೆಂದು ತೀರ್ಮಾನಿಸಿ ಬಿಡುತ್ತಾರೆ. ಅದೇ ಕಾರಣಕ್ಕಾಗಿ ಕೆಲವು ನಿರ್ಬಿಡೆಯ ಚಿತ್ರಗಳನ್ನು ನವ್ಯ ಶೈಲಿಯಲ್ಲಿ ಬಿಡಿಸುವ ಕಾಯಕಕ್ಕೆ ಹಾಗಾಗಿ ಕೈಯಿಕ್ಕುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ, ಉದ್ಧವನ ಒಂದು ಕತೆ ಬರುತ್ತೆ. ಉದ್ಧವ ಒಮ್ಮೆ ಏನಾಗುತ್ತೆ ಅಂದ್ರೆ, ಕೃಷ್ಣ ಅಳ್ತಾ ಇರ್ತಾನೆ. ಆಗ ಉದ್ಧವ ಅವನ ನೋಡಿ ಅಂದ್ರೆ ಅವ್ನ್ ತುಂಬಾ ಆಶ್ಚರ್ಯ ಆಗುತ್ತೆ. ಕೃಷ್ಣ ಅಂದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ಅವನಿಗೆ ಗೊತ್ತಿದೆ. ಆ ಕಾರಣದಿಂದ ಭಗವಂತ ನೀನ್ ಹೇಗೆ ಅಳಕ್ಕೆ ಸಾಧ್ಯ, ನೀನ್ ಯಾಕೆ ಅಳ್ತಾ ಇದೀಯ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಹೀಗೆ ಸದಾ ನನ್ನ ಸ್ಮರಣೆಯಲ್ಲಿ ಅಂದ್ರೆ ಎಲ್ಲಾ ಗೋಕುಲ ನಿವಾಸಿಗಳು ಅಂದ್ರೆ ಅಲ್ಲಿ ಬಿಟ್ಟು ಬಂದಿದ್ದಾನೆ, ಗೋಕುಲವನ್ನ ಬಿಟ್ಟು ಇಲ್ಲಿ ಮಥುರೆಗೆ ಬಂದ್ಬಿಟ್ಟಿದ್ದಾನೆ. ಇಲ್ಲಿ ಅವನಿಗೆ ಮದುವೆ ಎಲ್ಲ ಆಗಿದೆ. ಇಲ್ಲಿ ಅವನು ಅರಮನೆಯಲ್ಲಿದ್ದಾನೆ. ಆದ್ರೆ ಅವನಿಗೆ ಅವರ ಒಂದು ಸ್ಮರಣೆ ಇದೆ. ವಿಪ್ರಲಂಬ ಭಾವ ಅಂತ ಹೇಳ್ತಾರೆ. ವಿಪ್ರಲಂಬ ಭಾವ ಅಂತಂದ್ರೆ ಭಗವಂತ ನೇರವಾಗಿ ಅವರ ಸಾನ್ನಿಧ್ಯದಲ್ಲಿದ್ದಾಗ ಏನು ಭಕ್ತಿ, ಏನೋ ಒಂದು ನೆನಪು, ಅವನ ಸ್ಮರಣೆ ಅವ್ರು ಮಾಡ್ತಾ ಇದ್ರು, ಅದಕ್ಕಿಂತ ಹೆಚ್ಚು ಸ್ಮರಣೆ, ಹೆಚ್ಚು ಗಾಢವಾದ ಪ್ರೀತಿಯನ್ನ ಅಲ್ಲಿ ಗೋಪಿಕೆಯರು ಮತ್ತೆ ಆ ಒಂದು ಗೋಕುಲ ನಿವಾಸಿಗಳವರು ತೋರಿಸ್ತಾ ಇರ್ತಾರೆ. ಆಗ ಇವನು ಹೇಳ್ತಾನೆ, ಅಂದ್ರೆ ಅವರೆಲ್ಲರೂ ಕೂಡ ನನ್ನ ಒಂದು ಸ್ಮರಣೆಯಲ್ಲಿ ಸದಾ ಹುಚ್ಚರ ಹಾಗೆ ಇದ್ದಾರೆ, ಅವರು ನನ್ನ ನೆನೆಸ್ಕೊಂಡು ನನಗೆ ಅಳು ಬರ್ತಿದೆ ಅಂತ ಹೇಳ್ತಾನೆ, ನನಗೆ ದುಃಖ ಆಗ್ತಿದೆ ಅಂತ. ಆಗ ಇವನು ಹೇಳ್ತಾನೆ, ಸರಿ ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ, ಅವರನ್ನ ಸಮಾಧಾನ ಪಡಿಸ್ತೀನಿ, ಅವ್ರಿಗೆ ಜ್ಞಾನ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಅಂತ ಕಳಿಸ್ತಾನೆ ಕೃಷ್ಣ. ಅವನು ಕೃಷ್ಣನ ಹಾಗೆ ವೇಷ ಧರಿಸ್ಕೊಂಡು ಹೋಗ್ತಾನೆ. ಹೋದಾಗ ಅಲ್ಲಿಗೆ ಹೋದ್ರೆ ನೋಡ್ತಾನೆ ಯಶೋಧ ಮಾತೆ ಮತ್ತೆ ನಂದ ಮಹಾರಾಜ ಎಲ್ಲರೂ ಕೂಡ ಒಂಥರ ಭಗ್ನ ಪ್ರೇಮಿಗಳ ಹಾಗೆ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಏನು ಕೆಲಸ ನಡೀತಾ ಇಲ್ಲ ಅಲ್ಲಿ. ಅಂದ್ರೆ ಅವರು ಬೆಣ್ಣೆ ತೆಗೆಯುವಂಥದ್ದು ಎಂಥದ್ದು ಮಾಡ್ತಾ ಇಲ್ಲ, ಎಲ್ಲ ಏನೋ ಒಂದು ಪಾಳು ಬಿದ್ದ ಮನೆ ರೀತಿ ಅವ್ರ ಜೀವನ ಆಗೋಗಿದೆ. ಮತ್ತೆ ಅಲ್ಲಿದ್ದಂತಹ ಗೋಪಿಕೆಯರು ಕೂಡ
ಸದಾ ಹುಚ್ಚರ ಹಾಗೆ ಭಗವಂತನ ಸ್ಮರಣೆಯಲ್ಲಿಯೇ ಇದ್ದಾರೆ. ಅವರನ್ನೆಲ್ಲ ನೋಡಿ ಇವನು ಅವ್ರಿಗೆ ಬುದ್ಧಿ ಮಾತು ಹೇಳಿ ಅವರನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಮತ್ತೆ ಅಂದ್ರೆ ಅವನು ಜ್ಞಾನಿ ಉದ್ದವ, ಆ ಜ್ಞಾನವನ್ನು ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಕೊನೆಗೆ ಅವರ ಒಂದು ನಿಜವಾದ ಜ್ಞಾನವನ್ನ ಅಂದ್ರೆ ಅವರ ಒಂದು ಪ್ರೇಮ ಭಕ್ತಿಯನ್ನ ಅವನು ತಿಳಿದ್ಮೇಲೆ ಅವನು ಅಲ್ಲಿಂದ ಬರುವಾಗ ಹುಚ್ಚನಾಗಿ ಬರ್ತಾನೆ ಅಂತ ಹೇಳ್ತಾರೆ. ಹಾಗೆ ಉದ್ದವ ಅವನು ಅನುಪಮ ಭಕ್ತರು, ಪ್ರಭುವಿನ ಅತ್ಯಂತ ಆಪ್ತ ಗೆಳೆಯರು, ಅಂದ್ರೆ ಅವರು ಭಗವಂತನ ಗೆಳೆಯರ ಲಿಸ್ಟ್ ಅಲ್ಲಿ ಬರ್ತಾರೆ ಸಖ್ಯ ಭಾವದಲ್ಲಿ. ಹಾಗಾಗಿ ಅವರು ಗೋಪಿಯರ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಅಪೇಕ್ಷಿಸುತ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಅಲ್ಲಿದ್ದಂತಹ ಗೋಪಿಯರು ಅವ್ರು ಹೇಳ್ತಾರೆ, ಭಗವಂತ ಅವನು ನಮ್ಮ ಹತ್ರ ಇರ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಇದಲ್ಲ, ಅಂದ್ರೆ ಅವನನ್ನ ನಾವು ಪಡ್ಕೋಬೇಕು ಅನ್ನುವಂಥದ್ದಲ್ಲ. ಆದ್ರೆ ಅವ್ನು ನಮ್ಮಿಂದ ದೂರ ಇರ್ಬೋದು, ಆದ್ರೆ ನಮ್ಮ ಒಂದು ಸ್ಮರಣೆ ಏನಿದೆ, ನಾವು ಸದಾ ಅವನನ್ನ ಏನ್ ನೆನೆಸ್ತಾ ಇದೀವಿ, ನಮ್ಮ ಹೃದಯದಲ್ಲಿ ಅವನನ್ನ ಕಟ್ಟಾಕಿದೀವಿ, ಅಲ್ಲಿಂದ ಅವನು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿಂದ ಅವ್ನು ಬಿಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಅವನ್ಗೆ ಕೊನೆಗೆ ಗೊತ್ತಾಗುತ್ತೆ ಇವನ ಒಂದು ಜ್ಞಾನಕ್ಕಿಂತ ಅವರ ಒಂದು ಪ್ರೇಮ ಅದು ತುಂಬಾ ಉನ್ನತ ಸ್ಥಾನದಲ್ಲಿದೆ ಅಂತ. ಹಾಗೆ ಅವನು ಕೂಡ ಗೋಪಿಯರ ಹಾಗೆ ಆಗ್ಬೇಕು ಅಂತ ಅನ್ಕೋತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗೋಪಿಯರ ಕೃಷ್ಣನಲ್ಲಿ ಇರಿಸಿದ ಪ್ರೇಮ ನಿಶ್ಚಯವಾಗಿಯೂ ಐಹಿಕ ಭೋಗ ಅಪೇಕ್ಷೆ ಅಲ್ಲ ಅಂತ. ಅಂದ್ರೆ ಅದು ಲೌಕಿಕವಾಗಿ ನಾವೇನ್ ಅನ್ಕೋತೀವಿ ಅದಲ್ಲ, ಅದಕ್ಕಿಂತ ಉನ್ನತ ಮಟ್ಟದ ಒಂದು ಪ್ರೀತಿಯನ್ನ ಅವರು ಭಗವಂತನ ಮೇಲೆ ಸದಾ ಇಟ್ಟಿದ್ರು ಅಂತ. ಆದ ಕಾರಣನೇ ಉದ್ದವನು ಕೂಡ ಅವರನ್ನ ಅನುಸರಣೆ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಉದಾಹರಣೆ ಚೈತನ್ಯ ಮಹಾಪ್ರಭುಗಳನ್ನೇ ಕೊಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಅವರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಮದ್ವೆಯಾಗಿ ಕೆಲವೇ ತಿಂಗಳಲ್ಲಿ ಅವರು, ಅಂದ್ರೆ 2ನೇ ಮದ್ವೆಯಾಗಿ ಕೆಲವೇ ತಿಂಗಳಲ್ಲಿ ಅವರು ಸನ್ಯಾಸವನ್ನ ತಗೊಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅವನ ಒಂದು ಭಕ್ತರು ಯಾವ ರೀತಿ ಅವನನ್ನ ಯಾವ ಭಾವದಲ್ಲಿ ಅವನನ್ನ ಪ್ರೀತಿಸ್ತಾರೋ ಅದೇ ಭಾವದಲ್ಲಿ ಭಗವಂತ ಅವರಿಗೆ ಪ್ರತಿಕ್ರಿಯೆನ ಕೊಡ್ತಾನೆ ಅಂತ. ಅಂದ್ರೆ ಈಗ ನಾವು ಭಗವಂತನ ಕಡೆ ಒಂದು ಹೆಜ್ಜೆ ಇಟ್ಟರೆ ಅವನು ನಮ್ಮ ಕಡೆ 100 ಹೆಜ್ಜೆ ಇಟ್ಟು ಮುಂದೆ ಬರ್ತಾನೆ ಅಂತ. ಅದನ್ನ ಅಂದ್ರೆ ಕವಿರಾಜ ಗೋಸ್ವಾಮಿಗಳಂತ ಈ ಚೈತನ್ಯ ಚರಿತಾಮೃತವನ್ನ ಬರೆದಂತವ್ರು ಅವ್ರು ಹೇಳ್ತಾರೆ, ಇಲ್ಲ ಕೃಷ್ಣ ನಿನ್ ಮಾತಿಗೆ ತಪ್ಪಿದೆ ಅಂತ ಹೇಳ್ತಾರೆ. ಯಾವಾಗ ಅಂತಂದ್ರೆ ಈ ಒಂದು ಗೋಪಿಯರು ಹುಣ್ಣಿಮೆ ರಾತ್ರಿಯಲ್ಲಿ ಅವನು ಆ ಒಂದು ವೇಣುಗಾನ ಮಾಡಿದಾಗ ಎಲ್ಲವನ್ನ ಬಿಟ್ಟು ಬರ್ತಾರೆ ಅಂತ. ಅಂದ್ರೆ ಅವರು ಕಾಡಿಗೆ ಬರ್ತಾರೆ, ತಾಯಿ ಮನೆ ಅಂತ ಹೇಳ್ತಾರೆ, ತಾಯಿ ಮನೆ ಗಂಡನ ಮನೆ ಅಂತೆಲ್ಲ. ಅಂದ್ರೆ ಅವರು ಆತ್ಮ ರೂಪದಲ್ಲೇ ಬಂದದ್ದು, ಅವರು ದೇಹ ರೂಪದಲ್ಲಿ ಬಂದದ್ದಲ್ಲ. ಆದ್ರೆ ಆ ಸಮಯಕ್ಕೆ ಅವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ, ಭಗವಂತನನ್ನ ಪಡಿಬೇಕು ಅಂತಾನೆ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅವರು ಭಗವಂತನಿಗೆ ಕವಿರಾಜ ಗೋಸ್ವಾಮಿಗಳೇ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಈಗ ಕೃಷ್ಣ ನೀನು ಅವರ ಭಕ್ತಿಗೆ ಪ್ರತಿಫಲವಾಗಿ ಏನನ್ನ ಕೊಡೋದಕ್ಕೆ ಸಾಧ್ಯ ಅಂತ. ಅಂದ್ರೆ ಅವ್ರು ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ, ಅಂತಹ ಕಾಡಿನಲ್ಲಿ ಬಂದಿದ್ದಾರೆ, ಅಷ್ಟೊಂದು ರಾತ್ರಿಯಲ್ಲಿ ಬಂದಿದ್ದಾರೆ, ಮತ್ತೆ ಎಲ್ಲರನ್ನು ಬಿಟ್ಟು ಬಂದಿದ್ದಾರೆ, ಒಂದು ದೇಹವನ್ನು ಕೂಡ ಅಲ್ಲಿ ಬಿಟ್ಟು ಬಂದಿದ್ದಾರೆ. ಈ ಮಟ್ಟಿಗೆ ಪ್ರೀತಿ ನೀನ್ ವಾಪಸ್ ರಿಟರ್ನ್ ಕೊಡಕ್ ಆಗುತ್ತಾ ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ರೂಪದಲ್ಲಿ ಅವ್ರು ಬರ್ತಾರೆ ಅಂತ. ಅಂದ್ರೆ ಹೇಗೆ ಅಷ್ಟೊಂದು ಪ್ರೀತಿ, ಅಂತಹ ಒಂದು ಭಾವ ಭಗವಂತನ ಮೇಲೆ ಅವ್ರಿಗೆ ಏನಿತ್ತು ಅದನ್ನ ಸವಿಬೇಕು, ಅದರಲ್ಲಿ ಆ ರಸದಲ್ಲಿ ಏನಿದೆ ಅಂತ ತಿಳಿಬೇಕು ಅಂತ ಹೇಳಿ ಭಗವಂತ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂತದ್ದು. ಅವರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಎಷ್ಟು ಕಟ್ಟುನಿಟ್ಟಾಗಿರ್ತಾರೆ ಅಂದ್ರೆ, ಯಾವುದೇ ಹೆಣ್ಣು ಮಕ್ಕಳನ್ನ ಅವ್ರ ಪಕ್ಕದಲ್ಲಿ ಅವರು ಕೂಡ ಅವರು ಸೇರಿಸ್ತಾ ಇರ್ಲಿಲ್ಲ. ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ, ಛೋಟಾ ಹರಿದಾಸ್ ಅಂತ ಒಂದು ಕತೆ ಹೇಳ್ತಾರೆ. ಆ ವ್ಯಕ್ತಿ ಅವರ ಒಂದು ಸಂಘದಲ್ಲಿ, ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಒಂದು ಇದ್ರಲ್ಲಿ ಇರ್ತಾರೆ, ಸಂಪರ್ಕದಲ್ಲಿ. ಆ ವ್ಯಕ್ತಿ ಏನ್ ಮಾಡ್ತಾರೆ, ಮಧುಕರಿ ಮಾಡೋದಕ್ಕೆ ಹೋದಾಗ ಒಂದು ಹೆಣ್ಣು ಮಗಳನ್ನ ಕಾಮರೂಪದಲ್ಲಿ ಅವರು ನೋಡ್ತಾರೆ. ಇದು ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗುತ್ತೆ. ನೋಡಿದ ಅವ್ರಿಗೆ ತಿಳಿದ ಕೂಡಲೇ ಅವ್ರು ಏನ್ ಮಾಡ್ತಾರೆ, ಅವರ ಸಂಘದಿಂದ ದೂರ ಇಡ್ತಾರೆ. ಎಲ್ಲರೂ ಕೂಡ ಅವರ ಪರವಾಗಿ ಹೋಗಿ ಅವ್ರ ಕ್ಷಮೆ ಎಲ್ಲ ಕೇಳ್ತಾರೆ, ಆದ್ರೂ ಕೂಡ ಚೈತನ್ಯ ಮಹಾಪ್ರಭುಗಳು ಒಪ್ಪೋದಿಲ್ಲ. ಕೊನೆಗೆ ಏನ್ ಮಾಡ್ತಾನೆ ಛೋಟಾ ಹರಿದಾಸ್, ಅವನು ತನಗೆ ತಾನೇ ಆತ್ಮಹತ್ಯೆ ಮಾಡ್ಕೋತಾನೆ. ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗಿ ಹೇಳ್ತಾರೆ, ಈ ರೀತಿ ಛೋಟಾ ಹರಿದಾಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸರಿಯಾದ ಶಿಕ್ಷಣೆ ಸಿಕ್ಕಿದೆ ಅವನಿಗೆ ಅಂತ. ಆಮೇಲೆ ಅವನು ಆತ್ಮದ ಒಂದು ನೆಲೆಯಲ್ಲಿ ಪ್ರೇತಾತ್ಮ ಆಗಿ ಹೋಗ್ತಾನೆ ಛೋಟಾ ಹರಿದಾಸ್. ಆದ್ರೆ ಆಗ್ಲೂ ಕೂಡ ಅವನು ಚೈತನ್ಯ ಮಹಾಪ್ರಭುಗಳ ಸೇವೆಯನ್ನ ಮುಂದುವರಿಸ್ತಾನೆ. ಆದ್ರೆ ಆಗ ಆ ಒಂದು ಆತ್ಮವಾಗಿ ಅವನು ಪ್ರೇತಾತ್ಮವಾಗಿ ಬಂದು ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡಿದಾಗ ಅದನ್ನ ಅವರು ಸ್ವೀಕಾರ ಮಾಡ್ತಾರೆ. ಹೀಗೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅಷ್ಟು ಕಟ್ಟುನಿಟ್ಟಾದ ಒಂದು ಸನ್ಯಾಸಿಯಾಗಿರ್ತಾರೆ. ಅಂತಹ ಸನ್ಯಾಸಿ ಕೂಡ ನಾವು ನೋಡ್ತೀವಿ ಚೈತನ್ಯ ಚರಿತಾಮೃತದಲ್ಲಿ ಅವ್ರು ಎಲ್ಲ ಕಡೆ ನಾವು ನೋಡ್ತೀವಿ, ಅವ್ರು ಏನಂತ ಹೇಳ್ತಾರೆ, ಗೋಪಿಯರು ಇಟ್ಟಂತಹ ಪ್ರೇಮ
ಗೋಪಿಯರು ಇಟ್ಟಂತಹ ಒಂದು ಭಕ್ತಿ ಸೇವೆ ಏನಿದೆ ಅದು ಎಲ್ಲಾ ರಸಗಳಿಗಿಂತ ಅತ್ಯುನ್ನತವಾದದ್ದು. ಅದು ಅದಕ್ಕಿಂತ ಆ ಮಿಗಿಲಾದದ್ದು ಇನ್ನೊಂದಿಲ್ಲ ಅಂತ ಅವರು ವರ್ಣಿಸ್ತಾರೆ. ಅಂತಹ ವರ್ಣನೆಯನ್ನ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕಾಮರೂಪ ಇದ್ರೆ ಅವ್ರು ಅದನ್ನ ಆ ರೀತಿ ಹೇಳ್ತಿದ್ರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಅದನ್ನ ಆ ರೀತಿ ಯೋಚನೆ ಮಾಡ್ತೀವಿ ಅಂತ. ಅಂದ್ರೆ ಈ ಲೌಕಿಕವಾದಿಗಳು ಅಂತಹ ಒಂದು ರೀತಿಯಲ್ಲಿ ಅದನ್ನ ಮಾತನಾಡ್ತಾರೆ, ಹಗುರವಾಗಿ ಮಾತನಾಡ್ತಾರೆ, ಕೃಷ್ಣನ ಬಗ್ಗೆ ಮಾತನಾಡ್ತಾರೆ, ಗೋಪಿಯರ ಬಗ್ಗೆ ಮಾತನಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ಕೆಟ್ಟ ರೀತಿಯಲ್ಲಿ ಒಂದು ಚಿತ್ರಣಗಳನ್ನ ಮೂಡಿಸ್ತಾರೆ, ಅಥವಾ ಫಿಲಂಗಳಲ್ಲಿ ತೋರಿಸ್ತಾರೆ, ಇಲ್ಲ ಯಾವ್ದಾದ್ರು ಒಂದು ಪೇಂಟಿಂಗ್ ಗಳಲ್ಲಿ ತೋರಿಸ್ತಾರೆ. ಆದ್ರೆ ಅದಲ್ಲ ಅನ್ನೋದನ್ನ ಇಲ್ಲಿ ಒತ್ತಿ ಮತ್ತೆ ರೂಪ ಗೋಸ್ವಾಮಿಗಳು ನಮಗೆ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಕುಬ್ಜೆಯ ದೇಹ ಸಂಬಂಧಿ ಅಪೇಕ್ಷೆಗಳು ಹೆಚ್ಚು ಕಡಿಮೆ ಭೋಗಾಪೇಕ್ಷೆಯೇ ಎಂದು ಪಂಡಿತ ಜನ ವ್ಯಾಖ್ಯಾನ ಮಾಡುತ್ತಾರೆ. ಕುಬ್ಜೆಯು ಗೂನುಬೆನ್ನಿನ ಹೆಂಗಸಾಗಿದ್ದಳು. ಅವಳಾದರೂ ಕೃಷ್ಣನಲ್ಲಿ ಉನ್ಮಾದವೆನ್ನಬಹುದಾದ ಮಟ್ಟದ ಪ್ರೇಮ ತೋರಿ ಅವನನ್ನು ಕಾಮಿಸಿದಳು. ಆದರೆ ಕೃಷ್ಣನು ಬೇಕೆಂಬ ಅವಳ ಅಪೇಕ್ಷೆಯ ಬಹುತರ ಪ್ರಾಪಂಚಿಕವೇ ಆಗಿತ್ತು. ಆದ್ದರಿಂದ ಅವಳ ಪ್ರೇಮವನ್ನು ಗೋಪಿಯರ ಪ್ರೇಮಕ್ಕೆ ಹೋಲಿಸಲು ಬರುವುದಿಲ್ಲ. ಕೃಷ್ಣನೊಂದಿಗಿನ ಕುಬ್ಜೆಯ ಪ್ರೇಮ ಪ್ರಕರಣಗಳನ್ನು ಕಾಮಪ್ರಾಯ ಅಥವಾ ಗೋಪಿಯರು ಕೃಷ್ಣನಲ್ಲಿಸಿದ್ದ ಪ್ರೇಮಕ್ಕೆ ತೀರ ಹತ್ತಿರದು ಎನ್ನಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಕುಬ್ಜೆಯ ಒಂದು ಕತೆ ಬರುತ್ತೆ. ಅಂದ್ರೆ ಮಥುರೆಗೆ ಹೋದಾಗ ಕೃಷ್ಣ ಅಲ್ಲಿ ಒಬ್ಬ ಕುಬ್ಜೆ ಅಂತಂದ್ರೆ ಗೂನು ಬೆನ್ನಿನ ಹಿಂಗಸಲಿಗೆ ಬರ್ತಾಳೆ. ಅವಳನ್ನ ಸುಂದರಿ ಅಂತ ಕೃಷ್ಣ ಹೇಳಿ ಕರೆದಾಗ ಅವಳಿಗೆ ಕೋಪ ಬರುತ್ತೆ. ಅಂದ್ರೆ ನಾನಿಷ್ಟು ವಿಕಾರವಾಗಿದ್ದೀನಿ, ನನ್ನನ್ನ ನೋಡಿ ಸುಂದರಿ ಅಂತ ಹೇಳಿ ನೀನ್ ನನ್ನನ್ನ ಹೀಯಾಳಿಸ್ತಾ ಇದೀಯ ಅಂತಾಳೆ. ಆಮೇಲೆ ಕೃಷ್ಣ ಅವಳನ್ನ ಮುಟ್ಟಿ ಗಲ್ಲವನ್ನ ಹಿಡಿದು ನೇರವಾಗಿ ನಿಲ್ಲಿಸ್ಬಿಡ್ತಾನೆ. ಅಂದ್ರೆ ಅವಳು ನಿಜವಾಗ್ಲೂ ಸುಂದರಿ ಆಗ್ಬಿಡ್ತಾಳೆ. ಆಗ ಅವಳು ಕೃಷ್ಣನನ್ನ ಬೊಗ್ಗಿಸುವ ಇಚ್ಛೆ ಮಾಡ್ತಾಳೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವಳು ಕಾಮಿಸಿದ್ಲು ಅಂತಾನೆ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಗೋಪಿಯರ ಹಾಗೆ ಅಲ್ಲ, ಗೋಪಿಯರ ಸರಿಸಮ. ಅಂದ್ರೆ ಗೋಪಿಯರು ಇಟ್ಟಂತಹ ಪ್ರೇಮ ಅದು ಶುದ್ಧ ಪ್ರೇಮ. ಅಂದ್ರೆ ಅವರಲ್ಲಿ ಯಾವುದೇ ಒಂದು ಕಾಮ ಅನ್ನುವಂಥದ್ದು ಲವಲೇಶ ಕೂಡ ಇರ್ಲಿಲ್ಲ. ಆದ್ರೆ ಇಲ್ಲಿ ಕುಬ್ಜೆಯದು ಕಾಮರೂಪದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿತಾ ಇದೆ. ಪಾಂಚಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲೋ ಮಾತಾಜಿ. ಹಾ ಪ್ರಭುಜಿ. ಕೃಷ್ಣನ ಬಗ್ಗೆ ಒಂದು ಹೇಳಿದಾಗ ಒಂದು ನೆನಪಾಯ್ತು. ನಾನೇ ಕೃಷ್ಣ ಅಂತೇಳಿ ಮಹಾಭಾರತದಲ್ಲಿ ಶಾಂಬ ಅಂತ ಒಬ್ಬ ಇದ್ದಲ್ಲ. ಹಾ ಪ್ರಭುಜಿ. ಅಲ್ಲ, ಹೌದು ಪ್ರಭುಜಿ, ಇದ್ದ. ಅವನ್ನ ಸುದರ್ಶನ ಚಕ್ರದಲ್ಲಿ ಸಾಯಿಸ್ಬಿಡ್ತಾನೆ ಭಗವಂತ. ಅದೇ ಅದನ್ನು ತಕೊಳ್ಳುವಷ್ಟು ಶಕ್ತಿ ಅವನಲ್ಲಿ ಇರುವುದಿಲ್ಲಲ್ಲ. ಹೌದು ಪ್ರಭುಜಿ. ಅವನತ್ರ ಕೇಳ್ತಾನೆ, ನನ್ನ ಹತ್ರ ಸುದರ್ಶನ ಇದೆ, ನೀನು ತೋರ್ಸು ಅಂತಾನೆ. ಅವನತ್ರ ಇರೋದಿಲ್ಲ. ಆಮೇಲೆ ಅವನನ್ನ ಕೊಲ್ತಾನೆ ಭಗವಂತ. ಅವನು ಸಾಯುಜ್ಯ ಮೋಕ್ಷಕ್ಕೆ ಹೋಗ್ತಾನೆ. ಅದೇ ನಾನೇ ಕೃಷ್ಣ, ಅವ ಕೃಷ್ಣ ಅಲ್ಲ, ಅವರು ಕೃಷ್ಣ ಅಲ್ಲ, ನಾನೇ ಕೃಷ್ಣ, ಅವ್ರು ಕಪಾಟಿ ಮಾಯಾವಾದಿ ಅಂತಾರೆ, ಸುಮಾರು ಏನೋ ಹೀಯಾಳಿಸ್ತಾ ಇರ್ತಾರಲ್ಲ. ಹೌದು ಪ್ರಭುಜಿ. ಆವಾಗ್ಲೇ ಭಗವಂತ ಇದ್ದಾಗ್ಲೇ ನೇರವಾಗಿ ಅಂತವರೆಲ್ಲ ಇದ್ದಿದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಹಾಗೆ ಒಂದು ನೆನಪಾಯ್ತು, ನೀವು ಹೇಳಿದ ಕೂಡಲೇ ಕೃಷ್ಣ ಅಂತ ಹೇಳಿದ ಕೂಡಲೇ ನೆನಪಾಯ್ತು. ಹಾ ಪ್ರಭುಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅನ್ಕೋತೀನಿ. ಹರೇ ಕೃಷ್ಣ. ಮಾತಾಜಿ ಲಿಂಕ್ ಹಾಕಿದ್ದಾರೆ. ಅಂದ್ರೆ ನಾವು ನೋಡ್ತೀವಿ, ಇಂದ್ರಿಯ ಭೋಗಗಳು, ದೇಹ ಸ್ಥಿತಿ, ಅಂದ್ರೆ ದೇಹ ಭಾವನೆಯಲ್ಲಿ ನಾವಿದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಿರ್ಬೇಕಾದ್ರೆ ಭಗವಂತ ದೇಹ ಭಾವನೆಯಲ್ಲಿ ಕಾಮರೂಪದಲ್ಲಿ ಯಾರ ಜೊತೆನೂ ಆ ರೀತಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತ. ಅಂದ್ರೆ ಅಂತಹ ಒಂದು ಏನಂತ ಹೇಳ್ತಾರೆ, ಮಾಲಿನ್ಯವನ್ನ ಹೊಂದಿದ್ರೆ ನಾವೇ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗೋದಿಲ್ಲ ಅಂದ್ರೆ ಭಗವಂತ ಧಾಮದಲ್ಲಿ ಇರುವಂತಹ ಭಗವಂತನಿಗೆ ಯಾವ ರೀತಿ ಅಂತಹ ಮಾಲಿನ್ಯ ಇರೋದಕ್ಕೆ ಸಾಧ್ಯ ಅಂತ. ಅದನ್ನ ಸಾಮಾನ್ಯ ಜನ ಮಹಾ ಅಪರಾಧವನ್ನ ಮಾಡ್ತಾರೆ ಭಗವಂತನ ಆ ವಿಷಯದಲ್ಲಿ. ತಿಳಿದೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಇದು ಭಗವದ್ಗೀತೆಯಲ್ಲಿ ಕಟ್ವಾಂಗ ಮಹಾರಾಜರ ಕತೆ ಬರುತ್ತೆ. ಹಾ ಮಾತಾಜಿ. ಅವರು ಬಂದು ಸೆಕೆಂಡ್ಗಳಲ್ಲಿ ಅವರು ದೇವ್ರನ್ನ ಮೋಕ್ಷ ಪಡಿತಾರೆ ಅಂತ ಕತೆ ಕೇಳಿದೆ ನಾನು.
ಹಾ ಮಾತಾಜಿ ಮಾತಾಜಿ. ಅದು ಯಾವ ಭಕ್ತಿಗೆ ಸೇರುತ್ತೆ ಮಾತಾಜಿ? ಅದು ಯಾವ ಭಾವದಲ್ಲಿ ಅವ್ರು ಭಕ್ತಿ ಮಾಡಿರ್ತಾರೆ, ಸೆಕೆಂಡ್ಗಳಲ್ಲಿ ದೇವ್ರನ್ನ ಪ್ರಾಪ್ತಿ ಪಡ್ಕೊಂತಾರಲ್ಲ ಅಂತ ಜಾಸ್ತಿ ದಿವಸದಿಂದ ಇದನ್ನ ಕೇಳ್ಬೇಕೋ ಬೇಡವಾ ಅನ್ಕೊಂಡೆ ಯೋಚನೆ ಮಾಡ್ಕೊಂಡೆ ಇದ್ಬಿಟ್ಟೆ ಮಾತಾಜಿ. ಇವತ್ ಕೇಳೋಣ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಮಾತಾಜಿ ಅವರು ಒಂದೇ ಮುಹೂರ್ತ ಅಂತ ಹೇಳ್ತಾರೆ, 45 ಹೌದು 43 ನಿಮಿಷದಲ್ಲೂ ಅವರು ಭಗವಂತನ ಸ್ಮರಣೆ ಮಾಡ್ತಾರೆ ಅಂತ. ಹೌದು ಅಂದ್ರೆ ಮಾತಾಜಿ. ಭಗವಂತನ ಸ್ಮರಣೆ ಮಾಡ್ತಾರೆ, ಭಗವಂತನನ್ನ ಪರಿಪೂರ್ಣವಾಗಿ ಅದ್ ಪಡಿತಾರೆ. ನನ್ಗೂ ನಿಜವಾಗ್ಲೂ ಅವ್ರ ಭಾವ ಗೊತ್ತಿಲ್ಲ ಮಾತಾಜಿ, ಯಾವ ಭಾವ ಇತ್ತು ಅಂತ. ಅಂದ್ರೆ ಅವರು ದೇವತೆಗಳಿಗೆ ಸಹಾಯ ಮಾಡಕ್ ಹೋಗಿರ್ತಾರೆ ಯುದ್ಧದಲ್ಲಿ. ಆಮೇಲೆ ಯುದ್ಧದಲ್ಲಿ ಗೆಲ್ತಾರೆ ದೇವತೆಗಳು. ಗೆದ್ದ ಮೇಲೆ ಅವರು ಕೇಳ್ತಾರೆ, ಅಂದ್ರೆ ನೀನ್ ಈ ರಾಜ ಆಗಿ ಇಷ್ಟು ಸಹಾಯ ಮಾಡಿದ್ಯಾ, ನಿನ್ಗೇನ್ ವರ ಬೇಕು ಕೇಳು ಅಂದಾಗ ಅವರು ಹೇಳ್ತಾರೆ, ನನ್ಗೆ ಯಾವ್ದೇ ವರ ಬೇಕಾಗಿಲ್ಲ, ನನ್ಗೆ ಇನ್ನ ಎಷ್ಟು ಆಯಸ್ಸಿದೆ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇನ್ನ ಒಂದು ಮುಹೂರ್ತ ಅಂತ. ಒಂದು ಮುಹೂರ್ತ ಅಂತಂದ್ರೆ 45 43 ಸೆಕೆಂಡ್ಸ್, ಅಂದ್ರೆ ಸೆಕೆಂಡ್ ಅಲ್ಲ, ನಿಮಿಷಗಳು. ಅವಾಗ ಅವ್ರಿಗೆ ಗೊತ್ತಾಗಿದ್ ಕೂಡ್ಲೆ ಅವ್ರು ಏನ್ ಮಾಡ್ತಾರೆ, ಕೂಡಲೇ ಭಗವಂತನ ಭಕ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಭಕ್ತಿಯನ್ನ ಪರಿಪೂರ್ಣವಾಗಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಆಹ್ ಅನೇಕ ವರ್ಷಗಳು ಬೇಕು ಅಂತ ನಾವ್ ಅನ್ಕೋತೀವಿ, ಅನೇಕ ಜನ್ಮಗಳು ಕೆಲವರಿಗೆ ಹಿಡಿಯುತ್ತೆ. ಆದ್ರೆ ಯಾರು ಅದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ, ಯಾರು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತವ್ರಿಗೆ ನಿಮಿಷಗಳೇ ಸಾಕು ಅನ್ನೋದಕ್ಕೆ ಅವರು ಉದಾಹರಣೆ ಅಂತ ಹೇಳ್ತಾರೆ. ಅಂದ್ರೆ ಭಾವ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಮಾತಾಜಿ, ಯಾವ ಭಾವದಲ್ಲಿ ಮಾಡಿದ್ರು ಅಂತ. ಅಂದ್ರೆ ನಾವೆಲ್ಲರೂ ಕೂಡ ಸಾಧಾರಣವಾಗಿ ಅನ್ಕೊಳ್ಳುವಂಥದ್ದು ದಾಸ್ಯ ಭಾವನೆ ಎಲ್ಲರೂ. ಆದ್ರೆ ಎಲ್ಲದರಲ್ಲೂ ಕೂಡ ಪ್ರಮುಖವಾಗಿ ಬರುವಂತದ್ದು ದಾಸ್ಯ ಭಾವನೆ ಮಾತಾಜಿ. ಸರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಂದೊಂದ್ ಕ್ವಶನ್ ಇದೆ. ಈ ನಾಮ ಹಾಕ್ತಿವಲ್ಲ ಮಾತಾಜಿ ವಿಷ್ಣುದು, ಹಾ ಅದ್ ಮಾತಾಜಿ. ಹಾಕ್ಬೇಕಾದ್ರೆ ಕೈಯಿಂದ ಹಾಕ್ಬೋದಾ ಮಾತಾಜಿ, ಇಲ್ಲ ಕಡ್ಡಿ ತಗೊಂಡ್ ಹಾಕ್ಬೋದಾ ಮಾತಾಜಿ? ಹೆಂಗಾದ್ರೂ ಹಾಕ್ಬೋದು ಮಾತಾಜಿ, ಅದು ಬಂದ್ರೆ ಸಾಕು. ಕೈಯಿಂದನೂ ಹಾಕಕ್ಕಾಗತ್ತೆ, ಅದಕ್ಕೆ ಅದೊಂದು ಮೋಲ್ಡ್ ಕೂಡ ಬರುತ್ತೆ, ಇಲ್ಲ ಕಡ್ಡಿಯಿಂದನೂ ಹಾಕ್ಬೋದು. ಅಲ್ಲ, ಯಾವ್ದ್ರಿಂದ ಹಾಕೊಂಡ್ರೆ ಶ್ರೇಷ್ಠ ಅಂತ ನಾನ್ ಕೇಳಿದೆ. ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ ಕೈಯಿಂದನೇ ಬರುತ್ತೆ ಮಾತಾಜಿ. ಪ್ರತಿದಿನ ಹಾಕೋಬೋದಾ ಮಾತಾಜಿ? ಹಾಕ್ಬೇಕು ಮಾತಾಜಿ. ಎನಿ ಟೈಮ್ ಹಾಕಬೇಕು ಮಾತಾಜಿ. ಮಾತಾಜಿ ಅದಕ್ಕೆ ಕೆಲ್ಸಕ್ ಹೋಗೋ ಜಾಗದಲ್ಲೆಲ್ಲ ಕೆಲ್ಸಕ್ಕೆ ಹೋಗೋವಾಗ ನಿಮ್ಗೆ ಏನಾದ್ರು ಅಲ್ಲಿ ಹಾಕೋದಕ್ಕಿದ್ರೆ ನೀವು ಗೋಪಿ ಚಂದನ ಇದೆಯಲ್ಲ ಮಾತಾಜಿ, ಅದನ್ನ ನೀವು ಚೆನ್ನಾಗಿ ತೀಡಿದ್ರೆ ಗಂಧ ತರ ಬರುತ್ತೆ. ನೀವು ಅದನ್ನ ಜಸ್ಟ್ ಒಂದು 2 ರೌಂಡ್ ಮಾಡಿದ್ರಿ ಅಂದ್ರೆ ಸ್ವಲ್ಪ ಅದು ವೈಟ್ ಕಲರ್ ಬರುತ್ತೆ ಅಷ್ಟೇ. ಅದ್ ನೀವ್ ಇಟ್ಟಂಗೂ ಇರಲ್ಲ, ಹಿಡ್ದಂಗೂ ಇರಲ್ಲ, ಆ ತರ ಇರುತ್ತೆ ಮಾತಾಜಿ. ಅದು ಶುದ್ಧಿಯಾಗಿದ್ದಾಗ ಅಷ್ಟೇ ಹಾಕೋಬೇಕು ಅಂತ. ಇಲ್ಲ ಅದು ಇಲ್ಲ ಸ್ವಲ್ಪ ಮಾತಾಜಿ, ಬ್ಲಾಕ್ ಇರುತ್ತೆ, ಹಾಕಬಹುದು ಎನಿ ಟೈಮ್ ಅವರು. ಇಲ್ಲ ಮಾತಾಜಿ, ಯಾವಾಗ್ಲೂ ಹಾಕೋಬೇಕು. ಮಾತಾಜಿ ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಟೈಮಲ್ಲೂ ಹಾಕೋಬೇಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾಕಂತ ಇದ್ರೆ ರೂಢಿ ಆಗುತ್ತೆ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಇನ್ನೊಂದ್ ಕ್ವಶನ್, ಅದು ತುಳಸಿ ಹಾರ ಹಾಕೊಂತೀವಲ್ವಾ, ಅದು ಈ ಫ್ಯಾಮಿಲಿಗೆ ಏನು ಪರವಾಗಿಲ್ಲ ಮಾತಾಜಿ? ಕಂಠಿ ಮಾಲನ ಮಾತಾಜಿ? ಹಾ, ತುಳಸಿದು ಹಾರ. ಹಾ ಮಾತಾಜಿ, ನೀವ್ ಹಾಕೋಬಹುದು. ಅದು ದೀಕ್ಷೆ ತಗೊಂಡವರು 3 ಸುತ್ತು ಹಾಕ್ತಾರೆ, ಉಳಿದವರು 1 ಸುತ್ತು 2 ಸುತ್ತೆಲ್ಲ ಹಾಕ್ತಾರೆ. ಅಲ್ಲ, ಎನಿ ಟೈಮ್ ಹಾಕೋಬೋದಲ್ಲ ಮಾತಾಜಿ ಮಲಗದಾಗ? ಹಾ ಮಾತಾಜಿ, ಎನಿ ಟೈಮ್ ಹಾಕೋಬಹುದು ಅದನ್ನ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅಂತಂದ್ರೆ, 5 ರಸಗಳಿದೆ. 5 ರಸಗಳಲ್ಲಿ ತುಂಬಾ ಅತ್ಯಂತ ಶ್ರೇಷ್ಠವಾದದ್ದು ಅದು ಮಾಧುರ್ಯ ರಸ. ಮಾಧುರ್ಯ ರಸದಲ್ಲಿ ಇದ್ದಂತಹ ಗೋಪಿಕೆಯರು ಅವರು ಭಗವಂತನ ಮೇಲೆ ಇಟ್ಟಂತದ್ದು ಶುದ್ಧ ಪ್ರೇಮ, ಸ್ವಯಂ ಪ್ರೇರಿತ ಶುದ್ಧ ಪ್ರೇಮ. ಅದನ್ನ ನಾವು ಎಷ್ಟು ತಪ್ಪಾಗಿ ಅಪಾರ್ಥ ಮಾಡ್ಕೋತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋದ್ರು. ಮತ್ತೆ ಆ ಶುದ್ಧ ಪ್ರೇಮವನ್ನ ಪಡೆದಂತವರು ಭಗವಂತನ ಧಾಮಕ್ಕೆ ಹೇಗೆ ಹೋಗ್ತಾರೆ, ಮತ್ತೆ ಅವನನ್ನ ದ್ವೇಷಿಸಿದಂತವರು, ಅವರ ದ್ವೇಷಿಸಿದಂತವ್ರಿಗೆ ಈಕ್ವಲ್ ಆದವರು ನಿರಾಕಾರವಾದಿಗಳಾಗ್ಬಿಡ್ತಾರೆ. ಅಂದ್ರೆ ನಿರಾಕಾರವಾದಿಗಳು ಇಂಡೈರೆಕ್ಟ್ ಆಗಿ ಭಗವಂತನನ್ನ ದ್ವೇಷಿಸ್ತಾ ಇದ್ದಾರೆ ಅಂತಾನೆ ಆಗೋಗುತ್ತೆ. ಆ ಕಾರಣದಿಂದ ಅವರು ಕೂಡ ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಮಾತ್ರನೇ ಲೀನ ಆಗ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಭಗವಂತನನ್ನ ಸ್ವಪ್ರೇರಣೆಯಿಂದ ಅವನ ಸೇವೆಯಲ್ಲಿ ಪರಿಪೂರ್ಣವಾಗಿ ಯಾರೆಲ್ಲ ತೊಡಗಿರ್ತಾರೆ ಅಂತವ್ರು ಮಾತ್ರ ಅವನ ವೈಕುಂಠ ಲೋಕಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಪಡಿತಾರೆ.
ಹರೇ ಕೃಷ್ಣ. ಎಂಡ್ ಹರೇ ಮಾಡಲ್ವಾ? ಕೃಷ್ಣ. ಹಾ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.